ಮಾರ್ಚ್ಗೆ 6,18,000 ಕೋಟಿಗಿಂತ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ಇವರು ಹೇಳ್ತಾರೆ 5,64,000 ಕೋಟಿ ಆಗ್ತದೆ. ದಿ ಡಿಫರೆನ್ಸ್ ವುಡ್ ಬಿ 53,472 ಕೋಟಿ ರೂಪಾಯಿ. ಈ ವ್ಯತ್ಯಾಸ ಆಗ್ಬಿಟ್ರೆ ಒಂದು ವೇಳೆ ಇಫ್ ಇಟ್ ಇಸ್ ಟ್ರೂ, ಯಾರು ಸುಳ್ಳು ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಕೇಂದ್ರ ಸರ್ಕಾರ ಸುಳ್ಳು ಹೇಳಿದೆಯಾ, ರಾಜ್ಯ ಸರ್ಕಾರ ಸುಳ್ಳು ಹೇಳಿದೆಯಾ? ಇಟ್ಸ್ ಟ್ರೂ, ಅನೇಕ ಅಂಕಿಅಂಶಗಳು ವ್ಯತ್ಯಾಸ ಆಗ್ಬಿಡ್ತವೆ. ಈಗ ಇವರು ಸಾಲ ಮಾಡಿರೋದು GDPಯ 24 ಪಾಯಿಂಟ್ ಹೊರಗಡೆ ಇದೆ ಮುಂದಿನ ವರ್ಷಕ್ಕೆ ಅಂತ ಹೇಳಿದ್ದಾರೆ. 24.20 GDP ಅಷ್ಟಾಗ್ತದೆ ಅಂತ. ಅಂದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ನ ಒಳಗಡೆ ಇರ್ತದೆ, ಆ ಮಾನದಂಡಗಳಿದ್ದಾವಲ್ಲ ಅದರೊಳಗಡೆನೆ ಇರ್ತದೆ ಅಂತ. ಸಪೋಸ್ ಕೇಂದ್ರ ಸರ್ಕಾರ ಹೇಳಿರೋದು ಜಾಸ್ತಿ ಆಗ್ಬಿಟ್ರೆ 24 ಅಲ್ಲ 26.6% ಆಗ್ಬಿಡ್ತದೆ. ಸೊ ಹಂಗಾಗಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು ಮತ್ತೆ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು 2018ವರೆಗೆ ಒಂದೇ ತರ ಇರ್ತಿದ್ದವು, ಒಂದೇ ತರ. 2018 ನಂತರ ಬೇರೆ ತರ ಆಗಿದೆ. ಅವ್ರದ್ದೇ ಬೇರೆ ಫಿಗರ್ಸ್, ಇವ್ರದ್ದೇ ಬೇರೆ ಫಿಗರ್ಸ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ನನಗೆ ಒಂದು ಅಂಬಿಗರ ಚೌಡಯ್ಯನವ್ರದ್ದು ಒಂದು ವಚನ ಜ್ಞಾಪಕಕ್ಕೆ ಬರ್ತದೆ. ಅಂಬಿಗರ ಚೌಡಯ್ಯ ಅವ್ರು ಏನು ಹೇಳಿದ್ದಾರೆ, ಒಂದು ವಚನ, ಅವ್ರದ್ದು ವಚನ: ಅಂಧಕನ ಕೈ ನಂದಕ ಹಿಡಿದಡೆ, ಅಂಧಕನ ಕೈ ನಂದಕ ಹಿಡಿದಡೆ, ಮುಂದನಾರು ಕಾಬರು ಏಳಲೆ ಮರುಳೆ, ತ್ವರೆಯಲಿದ್ದ ಒನೀಸಲರಿಯದವ ತೆಗವ ತೆರನೆಂತೆಂಬಂಗಿರ ಅಂಬಿಗರ ಚೌಡಯ್ಯ. ಅಂದ್ರೆ ನಾನು ವಿತ್ ರೆಸ್ಪೆಕ್ಟ್ ಟು ಬ್ಲೈಂಡ್ ಪೀಪಲ್, ಇದು ಅಂಬಿಗರ ಚೌಡಯ್ಯನದು ವಚನ, ನಮ್ದಲ್ಲ. ಕುರುಡನ ಕೈಯನ್ನು ಇನ್ನೊಬ್ಬ ಕುರುಡ ಹಿಡಿದಿದ್ದಾನೆ, ಒಬ್ಬ ಕುರುಡನ ಕೈಯನ್ನು ಇನ್ನೊಬ್ಬ ಕುರುಡ ಕೈ ಹಿಡಿದಿದ್ದಾನೆ. ಮುಂದೆ ದಾರಿ ತೋರಿಸೋರು ಯಾರು? ಹಾಗೆಯೇ ನೀರಲ್ಲಿ ಮುಳುಗುತ್ತಿರುವವನನ್ನು ಈಜು ಬಾರದೇ ಇರುವವನು ರಕ್ಷಿಸುತ್ತಾನೆ. ಹಂಗಾಗ್ಬಿಟ್ಟದೆ ಇದು. ಕುರುಡನ ಕೈ ಹಿಡ್ಕೊಂಡು ದಾರಿ ತೋರಿಸೋರು ಯಾರು ಅಂತ ಹೇಳ್ತಾರೆ. ಮುಳುಗವನ್ನ ಈಜು ಬರ್ದಿದ್ದವನು ರಕ್ಷಣೆ ಮಾಡ್ತಾನೆ. ಸೊ ಆ ಥರ ಆಗ್ಬಿಟ್ಟಿದೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ್ದು. ಇವರು ಕುರುಡ್ರು, ಅವರು ಕುರುಡ್ರು ಆಗ್ಬಿಟ್ಟಿದ್ದಾರೆ. ಈ ಕಾರಜೋಳ ಅವ್ರ ಹತ್ರ ಯಾವ್ದಾದ್ರು ವಚನ ಇರ್ಬೋದು ಈಗ? ಇಲ್ಲ, ಕಾರಜೋಳ ಹತ್ರ ಯಾವ್ದು ವಚನ ಇಲ್ಲ. ಇದೆ 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 ಇಲ್ಲ ವಚನ ಈ ಅಂಬಿಗರ ಚೌಡಯ್ಯನವ್ರದಿಲ್ಲ. ಇದೆ, ಅದು ಇದೆ. ಅಯ್ಯೋ, ಅದು ಇದೆಯಾ? ಇದೆ ಇದೆ. ಬೇಡಪ್ಪ ಬಿಡ, ಕೂತಾಗ್ರೆ ನೀನು. ಟೈಮ್ ವೇಸ್ಟ್ ಮಾಡಬಾರ್ದ ಸುಮ್ ಕೂತಿದ್ದೀನಿ. ಅವ್ರು ನೋಡಿ ಅವರೇ ಇದ್ ಮಾಡ್ತಾವ್ರೆ. ಬರೀ ಅಂಬೇಡ್ಕರ್ ಚೌಡಯ್ಯನವರು, ಬಸವಣ್ಣವರು, ಅಲ್ಲಂ ಪ್ರಭು ಅಲ್ಲ, 770 ಜನ ಗಣಂಗಂಡ್ರು ಏನ್ರಿದ್ರು ಶರಣರು, ಎಲ್ಲರದು ವಚನದವ್ ನನ್ನ ಹತ್ರ. ಹೌದಾ? ಬಾಯಿನಲ್ಲಿ ಇದಾವ ಇಲ್ಲ ಸುಮ್ಮನೆ ಬರಲಿ? ಬಾಯಲ್ಲೂ ಇದೆ. ಬಾಯಿನಲ್ಲಿ ಕೆಲವು ಇರ್ಬೋದು, ಕೆಲವು ಅಷ್ಟೇ. ಎಲ್ಲದು ಎಲ್ಲಿ ಅಲ್ಲ, 770 ಮಂದಿದು ಹೆಂಗಿರಕ್ ಸಾಧ್ಯ ಆಗಲ್ಲ. ಯಾಕೆಂದ್ರೆ ನಾನು ಕೆಲವು ಜ್ಞಾಪಕ ಇಟ್ಕೊಂಡಿದ್ದೀನಿ, ವಚನಗಳು ಕೆಲವು ಇಟ್ಕೊಂಡಿದ್ದೀನಿ. ಆದರೆ ನನಗೆ ಗೊತ್ತಿಲ್ಲ ಕಾರಜೋಳ ಅವರಷ್ಟು ಇಟ್ಕೊಂಡ ಅವ್ರು ಇರ್ಬೋದು, ನಿಮಗೆ ಗೊತ್ತಿದೆ ನಾ ಕಾಣಿಸುತ್ತೆ.
ಸೊ ಹಂಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವೆರಡು, ಇದು ಕುರುಡು ಸರ್ಕಾರ, ಅದು ಕುರುಡು ಸರ್ಕಾರ ಹಂಗಾಗ್ಬಿಟ್ಟದೆ. ಆಮೇಲೆ ನಾವು ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಆಗಲಿ ನಾವಾಗಲಿ ಸಾಲ ಎಷ್ಟಾಗಿದೆ, ಯಾಕಾಗಿದೆ, ಇದನ್ನ ಜನರಿಗೆ ತಿಳಿಸ್ಬೇಕು ಬೇಡ? ತಿಳಿಸ್ಬೇಕಾದದ್ದು ನಮ್ಮ ಕರ್ತವ್ಯ. ಸಾಲ ಎಷ್ಟಾಗಿದೆ ಮತ್ತೆ ಯಾಕಾಗಿದೆ, ಅಗತ್ಯ ಇತ್ತ ಅಷ್ಟೊಂದು ಸಾಲ ಮಾಡೋದು, ಇದಕ್ಕೆ ಕಾರಣಗಳೇನು? ಇದನ್ನ ನೋಡಿದ್ರೆ ಮಾನ್ಯ ಅಧ್ಯಕ್ಷರೇ, ಸಾಮಾನ್ಯ ಜನ ಏನ್ ತಿಳ್ಕೊಬಿಡ್ತಾರೆ, ನೋಡಪ್ಪ ಕೊರೋನಾ ಬಂದಿತ್ತು, ಪ್ರವಾಹ ಬಂದಿತ್ತು, ಅದಕ್ಕೋಸ್ಕರ ಸಾಲ ಮಾಡಬೇಕಾಗಿ ಬಂದ್ಬಿಡ್ತು ಅಂತ ಸಾಮಾನ್ಯ ಜನ ತಿಳ್ಕೋಬಹುದು. ಆದ್ರೆ ನಂಗೆ ಸಿಕ್ಕಿರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ, ನಾನು ಆಗ್ಲೇ ಹೇಳ್ದೇನ ಕಾಣಿಸುತ್ತೆ, ಹೇಳಿದ್ದೀನಿ, ಇದಕ್ಕೆ ಕೊರೋನಾ ರೋಗ ಖರ್ಚು ಮಾಡಿರ್ತಕ್ಕಂಥದ್ದು ಬರೀ 15,000. ಅದರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಕಾರ್ಮಿಕರ ಕಲ್ಯಾಣ ನಿಧಿಯಿಂದ ದುಡ್ಡು ಕೊಟ್ಬಿಟ್ಟಿದ್ದಾರೆ. ಅದು ಗೌರ್ಮೆಂಟ್ ಇಂದ ಹೋಗೋ ದುಡ್ಡಲ್ಲ. ಮತ್ತೆ ಇವರಿಗೆ ಬಸ್ಗಳು ಮಾಡಿಕೊಟ್ಟಿದ್ರಲ್ಲ, ಅದಕ್ಕೆಲ್ಲ ಅಲ್ಲಿಂದ ಕೊಟ್ಟುಬಿಟ್ಟಿದ್ದಾರೆ. ಆ ದುಡ್ಡು ಮೈನಸ್ ಮಾಡಿದ್ರೆ 9,000 ಕೋಟಿ ಅಷ್ಟೇ ಕೊರೋನಾ ಇದ್ದ ಸಂದರ್ಭದಲ್ಲಿ ಖರ್ಚಾಗಿರ್ತಕ್ಕಂಥ ಹಣ. ಅದರಲ್ಲೂ ಲಂಚ ನಡೆದುಬಿಟ್ಟಿದೆ ಅಂತ ಹೇಳ್ತಾರೆ. ನಾನೇ ಇಲ್ಲೇ ಪ್ರಸ್ತಾಪ ಮಾಡಿದ್ದೆ, ಸುಮಾರು 2-3 ಸಾವಿರ ಕೋಟಿ ರೂಪಾಯಿ ಲಂಚ ನಡೆದುಬಿಟ್ಟಿದೆ ಅಂತೇಳಿ ಇದೇ ಸದನದಲ್ಲಿ ವಿತ್ ಡಾಕ್ಯುಮೆಂಟ್ಸ್ ಪ್ರಸ್ತಾಪ ಮಾಡಿದ್ದೆ. ಆಮೇಲೆ ಪ್ರವಾಹ ಇದೆಯಲ್ಲ, ಈ ಪ್ರವಾಹಕ್ಕೆ ಬರೀ 6,000 ಕೋಟಿ ಖರ್ಚಾಗಿದೆ. ಎರಡೂ ಸೇರಿಸಿದ್ರೆ 15-16 ಸಾವಿರ ಕೋಟಿ ಖರ್ಚಾಗಿರ್ಬೋದು. ನಮ್ಮ ಬಜೆಟ್ ಎಷ್ಟಿದೆ? ಕಳೆದ ವರ್ಷ 2,65,720 ಕೋಟಿ ಇತ್ತು. ಈಗ ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟದೆ ಅಂತೇಳಿ ಬಜೆಟ್ ಗಾತ್ರನ ರಿವೈಸ್ ಮಾಡಿದ್ದೀವಿ ಅಂತೇಳಿ 2,89,000 ಕೋಟಿ ಎಷ್ಟಾಗಿದೆ. ಮುಂದಿನ ವರ್ಷಕ್ಕೆ 3,09,181 ಕೋಟಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ನಥಿಂಗ್. ಸೊ ಪ್ರವಾಹದಿಂದ, ಕೊರೋನಾ ರೋಗದಿಂದ ಸಾಲ ಮಾಡಬೇಕಾಗಿ ಬಂತು ಅಂತ ಇದೆಯಲ್ಲ, ಅದು ಸರಿಯಾದಂತ ಕಾರಣ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಇದು ಒಂದು. ಎರಡನೇದು, ಇವರು ಪ್ರತಿ ವರ್ಷ ಸಹಾಯಧನಗಳನ್ನ, ವೇತನಾನುದಾನವನ್ನ, ಪಿಂಚಣಿಗಳನ್ನ ಸ್ಥಳೀಯ ಸಂಸ್ಥೆಗಳಿಗೆ ವರ್ಗಾವಣೆ ಮಾಡತಕ್ಕಂಥ ಹಣನ ಕಡಿಮೆ ಮಾಡ್ತಲೇ ಬರ್ತಾ ಇದ್ದಾರೆ. ಉದಾಹರಣೆಗೆ 2018-19ರಲ್ಲಿ ವೇತನಾನುದಾನ ಮತ್ತು ಆರ್ಥಿಕ ನೆರವು ಇದ್ದದ್ದು 23,323 ಕೋಟಿ 18-19. 19-20ರಲ್ಲಿ 18,004 ಬಂತು. 20-21ರಲ್ಲಿ 16,551 ಕೋಟಿ ಬಂತು. 21-22ರಲ್ಲಿ 9,017 ಕೋಟಿ ಬಂತು. 22-23ರಲ್ಲಿ 7,501 ಕೋಟಿ ಬಂತು. 23-24ರಲ್ಲಿ 8,882 ಕೋಟಿ ಬಂತು. ನೋಡಿ, ಪ್ರತಿ ವರ್ಷ ಕಡಿಮೆನೂ ಆಗ್ತಾ ಇದೆ. ಒಂದ್ ಕಡೆ ಇವರು ಕೊಡ್ತಕ್ಕಂಥ ಅನುದಾನಗಳು, ಸಹಾಯಧನ ಅವು ಕಡಿಮೆನೂ ಆಗ್ತಾ ಇದೆ. ಇನ್ನೊಂದು ಕಡೆ ಸಾಲನೂ ಕೂಡ ಏರ್ತಾ ಇದೆ. ಹೆಂಗೆ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂದ್ರೆ ಹಂಗಾಗ್ತದೆ? ಇದು ವೇತನಾನುದಾನ ಮತ್ತು ಆರ್ಥಿಕ ನೆರವು ಹೇಳಿದೆ. ಸಹಾಯಧನಗಳು 23,330 ಇತ್ತು 18-19, ನಾನು ಲಾಸ್ಟ್ ಬಜೆಟ್ ಮಂಡಿಸಿದಾಗ. ಅದು 19-20ರಲ್ಲಿ 25,689 ಕೋಟಿ ಆಯಿತು.
25,765 ಕೋಟಿ 20-21ರಲ್ಲಾಯಿತು. 36,000 ಕೋಟಿ 21-22ರಲ್ಲಾಯಿತು. ಆಮೇಲೆ 22-23ರಲ್ಲಿ 30,000 ಆಯಿತು. ಈಗ 31,000 ಆಗಿದೆ. ಅಂದರೆ ಅದು ಕೂಡ 21-22ರಲ್ಲಿ 36,306 ಇದ್ದದ್ದು ಈ ವರ್ಷ ಕರೆಂಟ್ ಇಯರ್ನಲ್ಲಿ 30,000ಕ್ಕೆ ಬಂದ್ಬಿಟ್ಟದೆ. ಅಂದ್ರೆ 6,000 ಕಡಿಮೆ ಆಯಿತು. ಸಾಮಾಜಿಕ ಭದ್ರತಾ ಪಿಂಚಣಿ ಇದು ಕೂಡ 21-22ರಲ್ಲಿ 8,049 ಇದ್ದದ್ದು ಅದು ಕೂಡ ಸ್ವಲ್ಪ ಹೆಚ್ಚಾಗಿದೆ ಅಷ್ಟೇನೆ. ಸ್ಥಳೀಯ ಸಂಸ್ಥೆಗಳಿಗೆ ವರ್ಗಾವಣೆ 31,072 ಕೋಟಿ 18-19ರಲ್ಲಿ ಇತ್ತು. 19-20ರಲ್ಲಿ 35,328 ಕೋಟಿ ಆಯಿತು. 20-21ರಲ್ಲಿ 11,413 ಕೋಟಿ ಆಯಿತು. 21-22ರಲ್ಲಿ 21,507, 22-23ರಲ್ಲಿ 21,866, ಮುಂದಿನ ವರ್ಷಕ್ಕೆ 20,920. ಹೀಗೆ ಒಟ್ಟು ಜನರ ಕಲ್ಯಾಣಿಗೆ ಖರ್ಚು ಮಾಡತಕ್ಕಂಥ ಅನುದಾನಗಳು 18-19ರಲ್ಲಿ 82,000 ಕೋಟಿ ಇದ್ದರೆ 82,998 ಕೋಟಿ ಇದ್ದರೆ ಈ ವರ್ಷಕ್ಕೆ 69,766 ಕೋಟಿ ಆಗಿದೆ. ಮುಂದಿನ ವರ್ಷಕ್ಕೆ 71,570 ಕೋಟಿ ಆಗ್ತದೆ. ಸೊ ದಿಸ್ ಇಸ್ ದಿ ಸಿಚುಯೇಷನ್. ಒಂದ್ ಕಡೆ ಸಾಲನೂ ಹೆಚ್ಚು ಮಾಡ್ತಾ ಇದ್ದಾರೆ, ಅನುದಾನಗಳನ್ನು ಕೂಡ ಕಡಿಮೆ ಮಾಡ್ತಾ ಇದ್ದಾರೆ. ಆಮೇಲೆ ಬೇರೆ ಕೃಷಿ ಇಲಾಖೆಗೆ, ಪಶುಸಂಗೋಪನಾ ಇಲಾಖೆಗೆ, ಸಾರಿಗೆ ಇಲಾಖೆಗೆ, ವಸತಿ ಇಲಾಖೆಗೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಇಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ. ಇಪ್ಪತ್ತು 21ರಲ್ಲಿ 3,830 ಕೋಟಿ ಇತ್ತು ಕೃಷಿ ಇಲಾಖೆಗೆ. ಅದು ಆಮೇಲೆ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ 3,323 ಕೋಟಿ ಆಯಿತು. ಅದರ ಮುಂದಿನ ವರ್ಷಕ್ಕೆ 22 ಈ ವರ್ಷ 3,498 ಆಯಿತು. ಆಮೇಲೆ ಈಗ 3,839 ಇದೆ. ಕಡಿಮೆಯಾಗಿ 20-21ನೇ ಇಸ್ವಿನಲ್ಲಿ ಇದ್ದಷ್ಟೇ ಮುಂದಿನಲ್ಲೂ ಇದೆ. ಹಾಲಿಗೆ ಕೊಡ್ತಕ್ಕಂಥ ಪ್ರೋತ್ಸಾಹಧನ ಇದು ಕೂಡ ಕಡಿಮೆ ಆಗಿದೆ. 1,403 ಕೋಟಿ ಇದ್ದದ್ದು 1,200 ಕೋಟಿ ಆಗಿದೆ ಮುಂದಿನ ವರ್ಷಕ್ಕೆ. ಸಾರಿಗೆ ಇಲಾಖೆಯಲ್ಲಿ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ, ವಾಣಿಜ್ಯ ಇಲಾಖೆಯಲ್ಲಿ, ವಸತಿ ಇಲಾಖೆನಲ್ಲಂತೂ ಬಹಳ ಕಡಿಮೆ ಆಗಿದೆ. 17-18ರಲ್ಲಿ ಅಂದ್ರೆ ನಮ್ಮ ಸರ್ಕಾರ ಇದ್ದಾಗ 3,653, 20-21ರಲ್ಲಿ 1 ರೂಪಾಯಿನೂ ಕೊಡಲಿಲ್ಲ. 21-22ರಲ್ಲಿ 1,850, 22-23ರಲ್ಲಿ 1,053, 23-24ಕ್ಕೆ 1,200 ರೂಪಾಯಿ. ಹಿಂಗೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಅನುದಾನನೂ ಕಡಿಮೆ ಆಗ್ತಾ ಇದೆ. ಮತ್ತೆ ರಾಜ್ಯದ ಅಭಿವೃದ್ಧಿ ಆಗಬೇಕು, ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಇದೆ, ಆದ್ರೆ ಅನುದಾನ ಕಡಿಮೆ ಆಗ್ತಾ ಇದೆ. ಸೊ ಲೈಕ್ ದಿಸ್ ಎಲ್ಲ ಮಹಿಳಾ ಇಲಾಖೆ ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬ್ಯಾಕ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮೈನಾರಿಟಿ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ. ನಿಮಗೆ SCP TSP ಬಗ್ಗೆ ಹೇಳಬೇಕು ಅಂತಂದ್ರೆ, ನಾವು 2013ರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಡೆವಲಪ್ಮೆಂಟ್ಗೆ ಖರ್ಚು ಮಾಡ್ತಕ್ಕಂಥ ಹಣ ಅವರಿಗೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು, SCP TSP ಹಣ ಅಂತ ಮಾಡಬೇಕು. ಈಗ ನಾನು ಸ್ವಲ್ಪ ಇದನ್ನು ಹೇಳ್ತೀವಿ, ಕಾರಜೋಳ ಅವರೇ, SCP TSP ನೀವು ನೋಡ್ಕೊಳ್ಳಿ. 12-13ರಲ್ಲಿ ನಮ್ಮ ಸರ್ಕಾರ ಇರಲಿ, ನಾವು 13-14ಕ್ಕೆ ಬಂದದ್ದು. ಬಜೆಟ್ ಗಾತ್ರ 1,04,023 ಕೋಟಿ
ಬಜೆಟ್ ಸೈಜ್. SCPಗೆ ಹಂಚಿಕೆ ಆಗಿದ್ದದು 5,125 ಕೋಟಿ. TSPಗೆ ಹಂಚಿಕೆ ಆಗಿದ್ದದು 2,075 ಕೋಟಿ. ಒಟ್ಟು TSP SCP ಎರಡು ಸೇರಿ 7,200 ಕೋಟಿ ಆಗಿದೆ. 13-14ರಲ್ಲಿ ನಾವು 2013 ನವೆಂಬರ್ನಲ್ಲಿ ಕಾನೂನು ಮಾಡೋದು. SCP TSP ಹಣ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು ಅಂತ ಕಾನೂನು ಮಾಡೋದು. ಕೊನೆಯಲ್ಲಿ ಮಾಡೋದು ನವೆಂಬರ್ನಲ್ಲಿ ತಿಂಗಳಲ್ಲಿ ಮಾಡಿದ್ದು. ಆ ವರ್ಷ ಬಜೆಟ್ ಎಷ್ಟಿತ್ತು ಅಂತಂದ್ರೆ 13-14ರಲ್ಲಿ 1,21,611. SCPಗೆ ಖರ್ಚು ಮಾಡಿದ್ದದು 6,135 SCP. TSP ಖರ್ಚು ಮಾಡಿದ್ದು 2,480.74. ಒಟ್ಟು 8,616 ಕೋಟಿ ಆಯಿತು. ನೆಕ್ಸ್ಟ್ ಇಯರ್ ಕಾನೂನು ಪೂರ್ಣ ಆ ವರ್ಷ ಇಂಪ್ಲಿಮೆಂಟ್ ಆಯಿತು. ಬಜೆಟ್ ಗಾತ್ರ 1,38,008 ಕೋಟಿ. SCPಗೆ ಹಂಚಿಕೆ ಮಾಡಿದ್ದು SCPಗೆ ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್ 11,518 ಕೋಟಿ. TSPಗೆ ST ಜನರಿಗೆ ಕೊಟ್ಟದ್ದು 4,315 ಕೋಟಿ. ಸೊ ಒಮ್ಮೆಲೆ ಈ ಕಾನೂನು ಬಂದದ್ರಿಂದ ಫ್ರಮ್ 8,600 ಟು 15,834 ಜಾಸ್ತಿ ಆಯಿತು. ಅಂದರೆ 7,000 ಕೋಟಿ ಜಾಸ್ತಿ ಆಯಿತು ಒಂದೇ ಸಾರಿ. ಆಮೇಲೆ 15-16ರಲ್ಲಿ 1,42,534 ಕೋಟಿ ಬಜೆಟ್ ಸೈಜ್. 11,773 ಕೋಟಿ SCPಗೆ, 4,582 ಕೋಟಿ TSPಗೆ, ಒಟ್ಟು 16,356 ಕೋಟಿ ಆಯಿತು. 16-17ರಲ್ಲಿ ಬಜೆಟ್ ಸೈಜು 1,63,419 ಕೋಟಿ. SCPಗೆ ಇಟ್ಟಿದ್ದಂಥ ಹಣ 14,253 ಕೋಟಿ. STಗೆ ಇಟ್ಟಿದ್ದಂಥ TSPಗೆ ಇಟ್ಟಿದ್ದಂಥ ಹಣ 5,631 ಕೋಟಿ. ಒಟ್ಟು 19,884 ಕೋಟಿ ಆಯಿತು. 17-18 ಬಜೆಟ್ ಸೈಜು 1,86,561 ಕೋಟಿ. SCPಗೆ ಇಟ್ಟಿದ್ದದು 19,650 ಕೋಟಿ. ಆಮೇಲೆ TSPಗೆ ಇಟ್ಟಿದ್ದದು 8,190 ಕೋಟಿ. 27,840.67 ಆಯಿತು. ನಾನು ಫೆಬ್ರವರಿನಲ್ಲಿ ಬಜೆಟ್ ಮಂಡಿಸಿದೆ 18-19. ಆಗ 2,02,297 ಕೋಟಿ ಆಗಿತ್ತು. ಇದು ಬಜೆಟ್ ಸೈಜು. 20,940 ಕೋಟಿ SCPಗೆ, 8,750 ಕೋಟಿ TSPಗೆ, ಒಟ್ಟು 29,691 ಕೋಟಿ 50. My last speech when the budget was 2,02,000 crores. ಅದೇ 19-20ರಲ್ಲಿ 2,34,153 ಕೋಟಿ. SCPಗೆ 19,620 ಕೋಟಿ. TSPಗೆ 7,938 ಕೋಟಿ ಕಡಿಮೆ ಆಯಿತು. 27,558 ಕೋಟಿ ಕಡಿಮೆ ಆಯಿತು. ಕಡಿಮೆ ಆಗಿ ಅಂದರೆ 2,000 ಕೋಟಿ ಕಡಿಮೆ ಆಯಿತು. 2,000 ಚಿಲ್ಲರೆ ಕೋಟಿ ಕಡಿಮೆ ಆಗಬೇಕು. 20-21 ಬಜೆಟ್ ಸೈಜು 2,29,925.
SCPಗೆ 17,625, TSPಗೆ 7,753, ಒಟ್ಟು 25,378 ಕೋಟಿ ಆಯಿತು. ಜಾಸ್ತಿ ಆಗಬೇಕು ಕಡಿಮೆ ಆಗಬೇಕು ಕಾರಜೋಳ ಅವರೇ? ಕಡಿಮೆ ಆಯಿತು. ಬಜೆಟ್ ಸೈಜ್ ಮಾತ್ರ ಜಾಸ್ತಿ ಆಯಿತು. ಆದರೆ SCP TSP ಹಣ ಕಡಿಮೆ ಆಯಿತು ಇವರಿಗೆ. 22-23 ಅಂದ್ರೆ ಈ ವರ್ಷ 2,89,653. ಬಟ್ ಇದಕ್ಕೆ ಇಟ್ಟಿದ್ದ ಒಟ್ಟು ಹಣ SCP TSPಗೆ 28,234 ಕಡಿಮೆ ಆಯಿತು. 18-19 ಇದ್ದದಕ್ಕಿಂತ ಕಡಿಮೆ ಆಯ್ತಾ ಬಂತು. ಮುಂದಿನ ಬಜೆಟ್ಗೆ ಬಜೆಟ್ ಸೈಜು 3,09,181 ಕೋಟಿ, SCPಗೆ 21,343, TSPಗೆ 8,872 ಕೋಟಿ, ಒಟ್ಟು 30,215 ಕೋಟಿ. ಬಟ್ ಬಜೆಟ್ ಸೈಜು 2,02,297 ಕೋಟಿ ಇದ್ದಾಗ 29,691.50 ಕೋಟಿ. ಈಗ ಬಜೆಟ್ 1,07,000 ಕೋಟಿ ಜಾಸ್ತಿ ಆಯಿತು. ಆದರೆ ಜಾಸ್ತಿ ಆಗಿರೋದು ಎಷ್ಟಪ್ಪ ಅಂತಂದ್ರೆ ಬಹಳ ಮೀಗರ್ ಅಮೌಂಟ್. ನನ್ನ ಪ್ರಕಾರ ಇಟ್ ಶುಡ್ ಹ್ಯಾವ್ ಬೀನ್ 50,000 crores. Taking the budget size into consideration and the allocation made to SCP and TSP, it should have been 50,000 crores, not 30,215. 50,000 crores. That means to say nearly about 20,000 crores ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ದ್ರೋಹ ಮಾಡಿದ್ದಾರೆ. ನಿಯರ್ಲಿ ಅಬೌಟ್ ಒಟ್ಟು ಎಷ್ಟು ಗೊತ್ತಾ? 2008-13 SCPಗೆ TSPಗೆ ಖರ್ಚು ಮಾಡಿದ್ದು ಕಾನೂನು ಬರೋದಕ್ಕಿಂತ ಮುಂಚಿತವಾಗಿ 5 ವರ್ಷ 22,261 ಕೋಟಿ. 5 ವರ್ಷದಲ್ಲಿ 22,261 ಕೋಟಿ. ಈ ಕಾನೂನು ಬಂದ ಮೇಲೆ ಜನಸಂಖ್ಯೆಗೆ ಅನುಗುಣವಾಗಿ ಮಾಡಬೇಕು ಅಂತ ಮಾಡಿದ್ಮೇಲೆ 5 ವರ್ಷದಲ್ಲಿ ಖರ್ಚಾಗಿದ್ದಂಥ ಹಣ 88,395 ಕೋಟಿ. 88,395 ಕೋಟಿ 2013ರಿಂದ 18ರವರೆಗೆ. 2008ರಿಂದ 13ರವರೆಗೆ 22,260 ಕೋಟಿ. ಸೋಷಿಯಲ್ ಜಸ್ಟಿಸ್ ಮಾಡಿರೋದು, ನ್ಯಾಯ ಕೊಟ್ಟಿರೋದು ನಾವು ನೀವು. ಬಜೆಟ್ ಸೈಜ್ ಜಾಸ್ತಿ ಆಗ್ತಾ ಇದ್ರು ಕೂಡ as budget size increases, the allocation should also be made in enhanced. So this is ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ನಾವು ಕ್ರಾಂತಿಕಾರಿಕವಾದಂಥ ತೀರ್ಮಾನಗಳನ್ನು ಮಾಡಿದ್ದೀವಿ ಅಂತ ಹೇಳೋದಿದೆಯಲ್ಲ, ಇದು ಶುದ್ಧ ಸುಳ್ಳು. ನ್ಯಾಯವಾಗಿ ಅನ್ಯಾಯ ಆಗ್ತಾ ಇದೆ. ಮೋಸ, ದ್ರೋಹ. ಮೋಸ ಅಲ್ಲ, ಅದು ದ್ರೋಹ. ಹಣ ಎಲ್ಲೋಯ್ತು? ಹಣ ಹಣ ಅಂತಂದ್ರೆ ಫಸ್ಟ್ ಆಫ್ ಆಲ್ ಸರಿಯಾದ ರೀತಿಯಲ್ಲಿ SCP TSPಗೆ ತೆಗೆದಿಡ್ತಾ ಇಲ್ಲ ಹಣನ, ನಂಬರ್ 1.
ನಂಬರ್ 2 ಡಿವಿಯೇಟ್ ಆಗ್ತಾ ಇದೆ. ಅದೇ ಡಿವೇಟ್ ಮಾಡಂಗಿಲ್ವಲ್ಲ, ಕಾನೂನು ತಂದಿದ್ದೀರಲ್ಲ 13ನೇ ಇಸ್ವಿನಲ್ಲಿ. ನಾನು ಕ್ರಮ ತಗೊಳ್ತಾ ಇಲ್ಲ. ಡಿವಿಯೇಟ್ ಮಾಡಕೂಡ್ದು ಮಾಡಿದ್ರೆ ಅವ್ರ ಮೇಲೆ ಶಿಕ್ಷೆ ಮಾಡಬಹುದು, ಮಾಡಬೇಕು, ಜೈಲಿಗೆ ಕಟ್ಟಬೇಕು ಅಂತ ಕಾನೂನು ಮಾಡಿ. ಹೌದೌದು. ಇಷ್ಟೊಂದು ಪ್ರಮಾಣದಲ್ಲಿ SC ST ಜನಾಂಗಕ್ಕೆ ಅನ್ಯಾಯ ಆಗುತ್ತೆ ಅಂದ್ರೆ ಸುಮ್ಮನೆ ಕೂರದ ಡೇ ಲೈಟ್ ರಾಬ್ರಿ ಅದ ಯಾರು ಮಾಡಿದಾರೆ ಅದೆಲ್ಲ ಪ್ರಶ್ನೆ. ಈಗ ಆಗಿರೋದು ಅನ್ಯಾಯ SC ST ಜನಕ್ಕಲ್ಲ, ಆ ಜನರಿಗೆ ದೊಡ್ಡ ಅನ್ಯಾಯ ಆಗಿದೆ. ಮತ್ತೆ ಕಾನೂನು ಯಾಕೆ ಬೇಕು ಅವ್ರಿಗೆ? 24% ನಿಮಗೆ ಖರ್ಚು ಮಾಡ್ತೀವಿ ಅಂತೇಳಿ ಅವರ ಕಿವಿಗೆ ಹೂವು ಯಾಕೆ ಮುಡಿಸ್ಬೇಕು? ಸೊ ಓನ್ಲಿ 2018-19ರಿಂದ 23-24 ಬಜೆಟ್ ವರೆಗೆ 3 ಲಕ್ಷದ ಬಜೆಟ್, 1,07,000 ಕೋಟಿ ಬಜೆಟ್ ಜಾಸ್ತಿ ಆದ್ರೆ TSP SCP TSP ನಲ್ಲಿ ಹೆಚ್ಚಾಗಿರ್ತಕ್ಕಂಥ ಹಣ ಕೇವಲ 523.5 ಅಷ್ಟೇ. 523.5 ಕೋಟಿ. ಇದು ಜಾಸ್ತಿ ಆಗಬೇಕಾಗಿತ್ತು, 50,000 ಕೋಟಿ ಆಗಬೇಕಾಗಿತ್ತು. ಅದರಿಂದ 24.1% ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ದೊಡ್ಡ ಅನ್ಯಾಯ ಆಗಿದೆ. ಹಾಗೇನೆ ಮಾನ್ಯ ಅಧ್ಯಕ್ಷರೇ, ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಇಲಾಖೆಗೆ ಖರ್ಚು ಮಾಡಿರ್ತಕ್ಕಂಥ ಅನುದಾನವನ್ನು ಕೂಡ ನಿಮ್ಮ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಸರ್ ಒಂದು ನಿಮಿಷ ಇಫ್ ಐ ಕ್ಯಾನ್ ಸರ್, ಮೊನ್ನೆ ಲಾ ಮಿನಿಸ್ಟರ್ ಅವರು ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರು. ನಾನು ಕೇಳಿದ್ದೆ ಚಿತ್ತಾಪುರ್ ಮೀಸಲ್ ಕ್ಷೇತ್ರಕ್ಕೆ TSP ಅನುದಾನ ಬಂದಿಲ್ಲ, ಸರ್ಕಾರದ ಗಮನಕ್ಕೆ ಇದೆಯಾ ಅಂತ. ಸರ್ಕಾರದ ಉತ್ತರ ಏನಿತ್ತು ಅಂದರೆ, ನಾವು ಎಲ್ಲ TSP ಹಣವನ್ನು ಮತಕ್ಷೇತ್ರಕ್ಕೆ ಕೊಡೋದು ಬಿಟ್ಟು ನಾವು ಕ್ರೈಸ್ ಸಂಸ್ಥೆಗೆ ಕೊಟ್ಟಿದ್ದೀವಿ. 100 ಶಾಲೆಗಳನ್ನು ನಾವು ಕಟ್ಟಲಿಕ್ಕೆ, ಹಾಸ್ಟೆಲ್ಗಳನ್ನ ಕಟ್ಟಲಿಕ್ಕೆ ನಾವು ಡೈವರ್ಟ್ ಮಾಡಿದ್ದೀವಿ, ನಿಜ ಅಂತ ಒಪ್ಕೊಂಡ್ರು. ಆದರೆ ನೀವು ಕ್ರೈಸಲ್ಲಿ ನೋಡಿದ್ರೆ ಯಾವುದೂ ಹೊಸ ಕಾಲೇಜ್ಗಳಾಗಲಿ ಸ್ಕೂಲ್ಗಳಾಗಲಿ ಪ್ರಾರಂಭ ಮಾಡಿಲ್ಲ. ಮತ್ತು ಬೈ ಗೌರ್ಮೆಂಟ್ಸ್ ಓನ್ ಅಡ್ಮಿಷನ್ 7D ರೂಲ್ ಅಡಿನಲ್ಲಿ 10,000 ಕೋಟಿ ರೂಪಾಯಿ SCP TSP ಡೈವರ್ಟ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಆದಿಜಾಂಬವ ನಿಗಮ, ಬೋವಿ ಅಭಿವೃದ್ಧಿ ನಿಗಮ, ಎಲ್ಲ ನಿಗಮಗಳು ಸೇರ್ಬಿಟ್ಟು ಕೂಡ ಫಲಾನುಭವಿಗಳ ಸಂಖ್ಯೆ ಕಮ್ಮಿ ಆಗಿದೆ. ಐರಾವತ ಅಂತ ಒಂದು ಯೋಜನೆಯನ್ನ ನಾವು ಮಾಡಿದ್ವಿ. ಏನು ವಾಹನ ಚಾಲಕನೇ ಮಾಲಕ ಆಗಬೇಕು ಅಂದ್ಬಿಟ್ಟು 5 ಲಕ್ಷದ ಗ್ರಾಂಟ್ ಕೊಡ್ತಾ ಇದೀವಿ. ಆ ಸ್ಕೀಮ್ ಅನ್ನ ಬಂದ್ ಮಾಡಿದ್ದಾರೆ ಅಂತ ಮೊನ್ನೆ ಉತ್ತರ ಕೊಟ್ಟಿದ್ದಾರೆ. ಐರಾವತ ಯೋಜನೆ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 5 ಲಕ್ಷ ಕೊಡೋದು ಬಿಟ್ಟು ಈಗ 50,000 ಸಾಲ ಕೊಡ್ತೀನಿ ಅಂತ ಇದ್ದಾರೆ. ಸಮೃದ್ಧಿ ಅಂತ ಯೋಜನೆಯಲ್ಲಿ 10 ಲಕ್ಷ ಗ್ರಾಂಟ್ ಕೊಟ್ಟು ನಾವು ಉದ್ಯಮಿಗಳನ್ನ ಮಾಡಬೇಕು ಅಂತ SC ST ಜನಾಂಗದವರು ಉದ್ಯಮಿಗಳಾಗಬೇಕು ಗ್ರಾಮೀಣ ಮಟ್ಟದಲ್ಲಿ ಅಥವಾ ಮುನ್ಸಿಪಾಲಿಟಿ ಏರಿಯಾಗಳಲ್ಲಿ ಅಂತ ಹೇಳಿದ್ರೆ ಆ ಸ್ಕೀಮು ಬಂದ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಫಲಾನುಭವಿಗಳು ಕಮ್ಮಿ ಆಗಿದ್ದಾರೆ, ನಿಗಮಕ್ಕೆ ಅನುದಾನ ಕಮ್ಮಿ ಆಗಿದೆ, ಹೊಸ ಮನೆಗಳು ಬರ್ತಾ ಇಲ್ಲ SCP TSP ನಲ್ಲಿ, ಹೌಸಿಂಗ್ ನಲ್ಲಿ. ಮತ್ತೆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಧ್ಯಕ್ಷರೇ? ಮತ್ತೆ ಇವ್ರು 30,000 ಕೋಟಿ ರೂಪಾಯಿ ಅಂತ ಹೇಳ್ತಾ ಇದಾರಲ್ಲ, ಲೆಕ್ಕ ಎಲ್ಲಿ ಸಿಗ್ತಾ ಇದೆ? ಒಂದು ಗಂಗಾ ಕಲ್ಯಾಣ ಕೊಟ್ಟಿಲ್ಲ, 431 ಕೋಟಿ ರೂಪಾಯಿ ಹಗರಣ ನಡೆದಿದ್ದು. ಒಂದು ಗಂಗಾ ಕಲ್ಯಾಣ ಲಾಸ್ಟ್ ಇಯರ್ ಕೊಟ್ಟಿಲ್ಲ. ಬೋವಿ ಅಭಿವೃದ್ಧಿ ನಿಗಮದಲ್ಲಿ MD ಸಸ್ಪೆಂಡ್ ಆಗ್ತಾರೆ. ನಿಮ್ಮ ಆದಿಜಾಂಬವದಲ್ಲಿ ಹಗರಣ ಆಗಿದೆ ಅಂತ ಸಸ್ಪೆಂಡ್ ಆಗ್ತಾರೆ. ವೇರ್ ಇಸ್ ದ ಮನಿ ಗೋಯಿಂಗ್? ನೀವು 30,000 ಕೋಟಿ ಕೊಡ್ತೀನಿ ಅಂತೀರ, 20,000 ಕೋಟಿ ಕೊಡ್ತಿದ್ರೆ ಲೆಕ್ಕ ಸಿಗ್ತಾ ಇಲ್ಲ ಅಲ್ಲ ಅಧ್ಯಕ್ಷರೇ? ಏನಾದ್ರೂ ಕೇಳಿದ್ರೆ ರಾಜ್ಯ ಪರಿಷತ್ನಲ್ಲಿ ತೀರ್ಮಾನ ಆಗಿದ್ದಾರೆ ಅಂತಾರೆ. ಮತ್ತೆ ಈ SCP TSP ದುಡ್ಡು ಹೋಗ್ತಾ ಇರೋದಲ್ಲಿ ಒಂದು ಫಲಾನುಭವಿಗಳ ಹೆಸರು ಹೇಳ್ಬಿಡ್ಲಿ ಅಧ್ಯಕ್ಷರೇ. ಇವರು ಅರ್ಜಿಗಳು ಕರೀತಾ ಇರೋದ್ರು ಮೀಸಲ್ ಕ್ಷೇತ್ರಗಳಲ್ಲಿರ್ಬೋದು, ಬೇರೆ ಕ್ಷೇತ್ರಗಳಿರ್ಬೋದು, ನಿಗಮದಲ್ಲಿ ಸಾವಿರಾರು ಅರ್ಜಿಗಳು ತಗೋತಾ ಇದ್ದಾರೆ. ಆದ್ರೆ ಫಲಾನುಭವಿಗಳು ಎಷ್ಟು? 7, 5, 2 ಹೀಗೆ. ಸರ್, ಚಿತ್ತಾಪುರ್ನಲ್ಲಿ ಆದಿಜಾಂಬವ ನಿಗಮದಲ್ಲಿ ನನಗೆ ಸಿಕ್ಕಿರೋದು 0. ಮೈ ಟಾರ್ಗೆಟ್ ಇಸ್ 0. ಅಂಬೇಡ್ಕರ್ ನಿಗಮದಲ್ಲಿ 7. ನಾನು ವಾಪಸ್ ಮುಖ್ಯಮಂತ್ರಿಗಳಿಗೆ ಕೊಟ್ಬಿಟ್ಟೆ, ನೀವೇ ಹಂಚ್ರಿ ಅಂತ. ಮೈ ಕ್ವೆಶ್ಚನ್ ಇಸ್, ಸರ್, ವೇರ್ ಇಸ್ ದ ಫಂಡ್ ಗೋಯಿಂಗ್? ವೇರ್ ಇಸ್ ದ ಮನಿ ಗೋಯಿಂಗ್? ಸನ್ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ,
ಪ್ರಿಯಾಂಕಾ ಖರ್ಗೆ ಅವರು ಕ್ರೈಸ್ಗೆ ಹಣ ಡೈವರ್ಟ್ ಮಾಡಿದ್ವಿ ಅಂಥೇಳಿ ಹೇಳಿದರು. ನಾನು ಇರಲಿಲ್ಲ ಆವಾಗ. ಒಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಪ್ರಿಯಾಂಕಾ ಖರ್ಗೆ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂಥವ್ರು. ನಮ್ಮ ಹಾಸ್ಟೆಲ್ಗಳು ಮತ್ತು ಕ್ರೈಸ್ ವಸತಿ ಶಾಲೆಗಳು ಖಾಸಗಿ ಕಟ್ಟಡಗಳಲ್ಲಿ ಬಾಡಿಗೆ ಬಿಲ್ಡಿಂಗ್ಗಳು ನಡೀತಾ ಇತ್ತು. ಭಾಳ ಚಿಕ್ಕ ಇದರೊಳಗೆ ಕುರಿ ತುಂಬಿದಂಗೆ ಮಕ್ಕಳನ್ನ ತುಂಬಿ ವ್ಯವಸ್ಥೆ ಇಲ್ಲದಂಥವಿತ್ತು. ಅದಕ್ಕಾಗಿ ನಾನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಿನ ಹಣವನ್ನು ನಮ್ಮ ವಸತಿ ಶಾಲೆಗಳ ಕಟ್ಟಡಕ್ಕೆ ಮತ್ತು ಹಾಸ್ಟೆಲ್ ಕಟ್ಟಡಗಳಿಗೆ ಕೊಟ್ಟಿದ್ದೀವಿ. ನನಗೆ ನೆನಪಿದ್ದಂತೆ ಸುಮಾರು 170ಕ್ಕಿಂತಲೂ ಹೆಚ್ಚು ವಸತಿ ಶಾಲೆಗಳನ್ನು, ಅಂದ್ರೆ ಹೊಸ ಮಂಜೂರು ಮಾಡಲಿಲ್ಲ, ಇದ್ದ ಶಾಲೆಗಳಿಗೆ ಕಟ್ಟಡಗಳನ್ನ ಕೊಡ್ತಕ್ಕಂಥದ್ದು ಮತ್ತು ಸಚಿವರೇ ಹಾಸ್ಟೆಲ್ಗಳಿಗೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಒಂದ್ ನಿಮಿಷ ಸುಮ್ಮನೆ ಎಲ್ಲ ಒಂದ್ ನಿಮಿಷ ರೀ, ಅಲ್ಲ ಸುಮ್ಮನೆ ತಪ್ಪು ಮಾಹಿತಿ ಕೊಟ್ರಂಗೆ, ತಪ್ಪು ಮಾಹಿತಿ ಕೊಟ್ರಂಗೆ, ಸುಮಾರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. 2,00,00,000 ಕೋಟಿ ಕ್ರೈಸ್ ಮೂಲಕ ಕಟ್ಟಡಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅದಕ್ಕಾಗಿ ಅದು ವ್ಯರ್ಥ ಅಥವಾ ಮತ್ತೆ ಯಾವುದಕ್ಕೆ ಅಲ್ಲ. ಮಕ್ಕಳು ವ್ಯವಸ್ಥಿತವಾಗಿ ಇರ್ತಕ್ಕಂಥ ಕಟ್ಟಡಗಳಲ್ಲಿ, ಮೂಲಭೂತ ಸೌಕರ್ಯ ಇರ್ತಕ್ಕಂಥ ಕಟ್ಟಡಗಳಲ್ಲಿ ಓದಬೇಕು ಅಂತ ವ್ಯವಸ್ಥೆಯನ್ನು ಮಾಡಿದ್ವಿ. ಪ್ರಭು ಚವ್ಹಾಣ್, ಎಷ್ಟು ಕೊಡ್ತಿದ್ಯಪ್ಪ ತಾಂಡಾಭಿವೃದ್ಧಿ ನಿಗಮಕ್ಕೆ? 4 ವರ್ಷ ಆಯ್ತು, 4 ನಾಮ ಇಟ್ಟಿದ್ವಿ ಅಷ್ಟೇ ಸರ್. ಒಂದ್ ರೂಪಾಯಿ ಕೊಟ್ಟಿಲ್ಲ. ಹಾಸ್ಟೆಲ್ ಬಹಳ ಸಂತೋಷ. ಈಗ ಉದಾಹರಣೆಗೆ ಮಾನ್ಯ ಸಚಿವರು ನಮ್ಮ ಜಿಲ್ಲಾ ಉಸ್ತುವಾರಿ ಇದ್ದಾಗ ಬಂದು ಅವರೇ ಅಡಿಗಲ್ಲಿ ಇಟ್ಟಿದ್ದಾರೆ. 4 ವರ್ಷ 3.5 ವರ್ಷ ಆಯ್ತು, ಇನ್ನೂ ಕೂಡ ಬಿಲ್ಡಿಂಗ್ ಕಂಪ್ಲೀಟ್ ಆಗ್ತಾ ಇಲ್ಲ. ನನ್ನ ಪ್ರಶ್ನೆ ಬಹಳ ಸಿಂಪಲ್ ಆಗಿದೆ. ಇಷ್ಟೆಲ್ಲ ದುಡ್ಡಿದೆ ಅಂತ ಹೇಳ್ತಾ ಇದ್ರ, ಎಲ್ಲಿ ಲೆಕ್ಕ ಎಲ್ಲಿ ಸಿಗ್ತಾ ಇದೆ? ಯಾರಿಗೆ ಸಿಗ್ತಾ ಇದೆ? ಇವ್ರು ಹೇಳಿದ್ರಲ್ಲ ಸರ್, ತಾಂಡ ಅಭಿವೃದ್ಧಿ ನಿಗಮದಲ್ಲಿ ಹೋದ ವರ್ಷ ಟ್ಯಾಕ್ಸಿಗಳು ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ ಸರ್? ಒಂದು ಎಂಟೈರ್ ಸ್ಟೇಟ್ ಒಂದು, ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ಭೀಮಾ ನಾಯಕ್ ಅವರೇ ಒಂದೇ ಕೊಟ್ಟಿರೋದು. ಮತ್ತೆ ದುಡ್ಡೆಲ್ಲಿ ಹೋಗ್ತಾ ಇದೆ ಅಧ್ಯಕ್ಷರೇ? ನಾ ಹಾಸ್ಟೆಲ್ಗಳು ಕಟ್ಸಿ ಬೇಡ ಅಂತ ಇಲ್ಲ, ಕ್ರೈಸಿ ಕೊಡಿ ಬೇಡ ಅಂತ ಇಲ್ಲ, ಲೆಕ್ಕ ಕೊಡಿ. ವೇರ್ ಇಸ್ ದಟ್ ಅಧ್ಯಕ್ಷರೇ? ಈಗ ನಮ್ಮಲ್ಲಿ ಎಜುಕೇಶನ್ ಹಬ್ 4 ಕೋಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಕರ್ನಾಟಕ ತಾಂಡ ಅಭಿವೃದ್ಧಿ ಕಳೆದ ವರ್ಷದ ಬಜೆಟ್ ಅಥವಾ ಈ ವರ್ಷದ ಬಜೆಟ್ ಸರ್ಕಾರಕ್ಕೆ ಈಗ ಏನೇನು ಖರ್ಚು ವೆಚ್ಚ ಇದೆಯೋ ನಿಮಗೆ ಎಲ್ಲಾ ರೀತಿಯ ಮಾಹಿತಿಗಳನ್ನ ನಾವು ಪುಸ್ತಕ ರೂಪದಲ್ಲಿ ಈಗಾಗಲೇ ತಲುಪಿಸಿದ್ದೇವೆ. ಎಲ್ಲಿ ಹೋಯ್ತು ಎಲ್ಲಿ ಬಂತು ಅನ್ನೋದು ಆ ಪುಸ್ತಕದಲ್ಲಿ ಇದೆ. ಈಗಾಗಲೇ ಎಲ್ಲ ಅಂಕೆ ಸಂಖ್ಯೆಗಳು ಇದೆ ಅದರೊಳಗೆ. ಇಲ್ಲ ಅಧ್ಯಕ್ಷರೇ, ಪುಸ್ತಕದಲ್ಲಿ ಡಿಪಾರ್ಟ್ಮೆಂಟ್ ವೈಸ್, ನಿಗಮ್ ವೈಸ್ ಇದ್ರೆ ಗೊತ್ತಾಗ್ತದೆ. ವಲಯವಾರು ಮಾಡ್ಬಿಟ್ಟಿದ್ದೀರಾ. ಈ ಸರ್ಕಾರ ಬಂದಾಗಿಂದ ಸೆಕ್ಟರ್ ವೈಸ್ ಅಲೋಕೇಶನ್ ಆಗ್ತಾ ಇದೆ, ಡಿಪಾರ್ಟ್ಮೆಂಟ್ ವೈಸ್ ಆಗ್ತಾ ಇದೆ. ಅಧ್ಯಕ್ಷರೇ ತೋರಿಸಿ ಪ್ಲೀಸ್, ಹೆಲ್ಪ್ ಮೀ ಸರ್. ಯಾವ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ ತೋರಿಸ್ಬಿಡಿ ಸರ್, ತೋರಿಸ್ಬಿಡಿ ನಮ್ಗೆ. ನಾವು ನನ್ ಬಿಡಿ, ನೀವು ಬಿಡಿ ಸರ್, ಮಂತ್ರಿಗಳು ಹೇಳಿದ್ರೆ ಸಾಕು ನನಗೆ. ಐ ವಿಲ್ ಬಿ ಕನ್ವಿನ್ಸ್ಡ್. ಅಣ್ಣ ಒಂದ್ ನಿಮಿಷ, ಐ ವಿಲ್ ಬಿ ಕನ್ವಿನ್ಸ್ಡ್ ಸರ್. ಆಯ್ತು, ಸಿದ್ದರಾಮಯ್ಯನವರು ತಾವು ಮುಂದುವರಿಸಿ. ಈಗ ತಾಂಡಾಭಿವೃದ್ಧಿ ನಿಗಮಕ್ಕೆ ಎಷ್ಟು ರೊಕ್ಕ ಕೊಡ್ತಿದ್ದೀರಾ? ಅನೇಕ ಪ್ರಶ್ನೆಗಳಿಗೆ ಈ ಸರ್ಕಾರದ ಹತ್ರ ಉತ್ತರನೇ ಇಲ್ಲ. ಈಗ ಕ್ರೈಸ್ ಸಂಸ್ಥೆಗಳಿಗೆ ಕೊಟ್ಟಿದ್ದೀವಿ ದುಡ್ಡು ಅಂತ ಹೇಳ್ತಾರೆ. ಹಾಸ್ಟೆಲ್ ಬಿಲ್ಡಿಂಗ್ಗಳು ಕಟ್ಟಲಿಕ್ಕೆ, ಅಲ್ಲಿ ಇನ್ಸ್ಟಿಟ್ಯೂಷನ್ಗಳು ಕಟ್ಟಲಿಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಓಕೆ, ಅದಾರು ಕೊಡ್ತಿರ್ಬೇಕಲ್ಲ, ಇಷ್ಟ ಕೊಟ್ಟಿರ್ಬೇಕಲ್ಲ. ಮೈ ಪಾಯಿಂಟ್ ಈಸ್, ಅನುದಾನನೇ ಕಡಿಮೆ ಮಾಡಿಬಿಟ್ಟಿದ್ದೀರಿ. ಈಗ ಸೈಜು, ಬಜೆಟ್ ಸೈಜ್ ಜಾಸ್ತಿ ಆಗ್ತದೆ, ಅನುದಾನ ಕಡಿಮೆ ಆಗ್ತಾ ಇದೆ. ಯಾಕೆ? ಅವರಿಗೆ 24.1% ಕೊಡಬೇಕಲ್ಲ. ಕಾನೂನು ಮಾಡಿರೋದು ಯಾಕೆ? ಕಾನೂನೇ ನಿಷ್ಪ್ರಯೋಜಕ ಮಾಡತಕ್ಕಂಥದ್ದು. ಆಮೇಲೆ ಇನ್ನೂ ಒಂದು, ಕಾರಜೋಳ ಅವರೇ, ನೀವು ಐ ಡೋಂಟ್ ನೋ, ನೀವು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದೀರಿ ಸ್ವಲ್ಪ ದಿನ. ಈ SCP TSP ಹಣ ಖರ್ಚು ಮಾಡಬೇಕಾದ್ರೆ ಕನಿಷ್ಠ 50% SC ST ಜನ ಇರಬೇಕು ಅಂತ ಇರೋದು. ಇಲ್ಲವ್ರು ಖರ್ಚು ಮಾಡಬಾರ್ದು ಅಂತ ಇರೋದು. ಬೇರೆಯವರು 50% ಇದ್ರೆ ಇವರು 50% ಇರಬೇಕು ಅಂತ. ಆ ನಿಯಮನ ಯಾಕೆ ತೆಗೆದಾಕ್ಬಿಟ್ಟಿದ್ದೀರಿ ಈಗ ಅದನ್ನ? ಹಾಗಾದ್ರೆ ನಿಮಗೆ ಕ್ರೈಸ್ತ ವಸತಿ ಶಾಲೆ ಇದೆಯಲ್ಲ, ಬರೀ ದಲಿತರು ವಸತಿ ಶಾಲೆ ಆದರೆ ಓಕೆ, ಬರೀ SC ST ವಸತಿ ಶಾಲೆ ಆದ್ರೆ ಓಕೆ. ಜನರಲ್ ಇದಕ್ಕೆ ಎಂಥದ್ದು ಮೊಹರಾರ್ಜಿ ದೇಸಾಯಿ ಶಾಲೆಗಳಿಗೂ ಕೊಡ್ತಾ ಇದ್ದೀರಾ? ಮತ್ತೆ ಇಟ್ ಲೀಡ್ಸ್ ಟು ಡಿವಿಯೇಷನ್ ಅಲ್ಲ? ಡಿವಿಯೇಷನ್ ಹಂಗಾಗ್ತದೆ. ಈಗ
ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೆಸ್ತಕ್ಕಂಥ ಶಾಲೆಗಳೇನಿದ್ದಾವೆ, ಒಂದು ನಿಮಿಷ, ನಡೆಸ್ತಕ್ಕಂಥ ಶಾಲೆಗಳೆಲ್ಲ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥವು. ಅನೇಕ ಶಾಲೆಗಳಲ್ಲಿ ಬೇರೆಯವ್ರ ಮಕ್ಕಳು ಪರ್ಸೆಂಟೇಜ್ ಬರ್ತಾರಲ್ಲಿ ಓದ್ಲಿಕ್ಕೆ 25% ಎಷ್ಟೇ ಇದ್ರೆ 25% ಜನರಲ್ದವ್ರು ಬರ್ತಾರೆ. ಅದು ಡೈವರ್ಷನ್ ಹೆಂಗಾಗ್ತದ? No, my point is, it is not reaching the scheduled caste, scheduled type students alone. ಸರ್, ಒಂದು ತಾವು ಈಲ್ಡಾಗಿ ದಯವಿಟ್ಟು, ನಾನು ನಿಮ್ಮ ಟೈಮ್ ತಗೋಬಾರ್ದತ್ತೆ ಸುಮ್ಮನೆ ಕೂಡ್ತಾ ಇದ್ದೀನಿ. ಅಲ್ಲ, ಒಂದು ನಿಮಿಷ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ವಸತಿ ಶಾಲೆಗಳನ್ನೇನು ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೆಸ್ತಾ ಇದ್ದೇವೆ, ಸುಮಾರು ನನಗೆ ನೆನಪಿದ್ದಂತೆ 600 ಚಿಲ್ಲರೆ ವಸತಿ ಶಾಲೆಗಳಿದ್ದಾವೆ. ಎಲ್ಲ 826 ಟೋಟಲ್ 826 ವಸತಿ ಶಾಲೆಗಳಿದ್ದಾವೆ. ಒಂದು ನಿಮಿಷ. 826 ಶಾಲೆಗಳಲ್ಲಿ ನಾವು ಕೊಡ್ತಕ್ಕಂಥ ವ್ಯವಸ್ಥೆಯಿಂದ ಉಂಡು ಓದ್ತಕ್ಕಂಥ ಮಕ್ಕಳ ಸಂಖ್ಯೆ ಇವತ್ತು ಕರ್ನಾಟಕದಲ್ಲಿ ಹಾಸ್ಟೆಲ್ಲು ಬಂತು, ವಸತಿ ಶಾಲೆನೂ ಬಂತು. 4 ಲಕ್ಷ ಮಕ್ಕಳು ಉಂಡು ಓದ್ತಾ ಇದ್ದಾರೆ. ಸರ್, ಅವ್ರದ್ದು ರಿಸಲ್ಟ್ ನೋಡಿ, ನಿಮ್ಮ ಪ್ರತಿಷ್ಠಿತ ಶಿಕ್ಷಣ ಶಾಲೆಗಿಂತಲೂ ನಮ್ಮ ರಿಸಲ್ಟ್ ಫಸ್ಟ್ ಕ್ಲಾಸ್ ಆಗಿದೆ. 97%, 98% ಆಗ್ತಾ ಇದ್ದಾರೆ. ಎಲ್ಲ ಮಕ್ಕಳು ವಸತಿ ನಿಲಯ ಟ್ರೆಂಡ್ ಹತ್ತಲ್ಲ. ಇವತ್ತೇನು ಪ್ರತಿಷ್ಠಿತ ಶಾಲೆಗಳಿದ್ದು ಅವ್ರನ್ನ ಮೀರ್ಸೋ ರೀತಿಯಲ್ಲಿ ನಮ್ಮ ಶಾಲೆಗಳು ನಡೀತಾ ಇದ್ದಾವೆ. ಹೇಳ್ರಿ, ಕಂಪೇರ್ ಟು ಜನರಲ್ ಸ್ಕೂಲ್ಸ್, ಗೌರ್ಮೆಂಟ್ ಸ್ಕೂಲ್ಸ್, ಅವಕ್ಕಿಂತ ವಸತಿ ಶಾಲೆಗಳಲ್ಲಿ ರಿಸಲ್ಟ್ ಉತ್ತಮವಾಗಿದೆ. ನಾಟ್ ಓನ್ಲಿ ಇನ್ SC ST, ಇನ್ ಅದರ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಆಲ್ಸೋ ದಿ ರಿಸಲ್ಟ್ ಈಸ್ ಬೆಟರ್ ದ್ಯಾನ್ ದಿ ಗೌರ್ಮೆಂಟ್ ಸ್ಕೂಲ್ಸ್. ಪ್ರೈವೇಟ್ನವ್ರೇನು ಪ್ರತಿಷ್ಠಿತ ವಸತಿ ಶಾಲೆ ಅಂತೇಳಿ 6 ಲಕ್ಷ 10 ಲಕ್ಷ 8 ಲಕ್ಷ ತಗೊಂಡು ಮಕ್ಕಳಿಗೆ ಅಡ್ಮಿಷನ್ ಕೊಡ್ತಾರ. ಇವತ್ತು ನಮ್ಮ ಸರ್ಕಾರ ಕೊಡ್ತಕ್ಕಂಥದ್ದು, ಫ್ರೀಯಾಗಿ ಕೊಡ್ತಕ್ಕಂಥದ್ದು ಎಲ್ಲ ಶಾಲೆಗಳನ್ನ ಮೀರಿಸ್ತಕ್ಕಂಥ ರಿಸಲ್ಟ್ ಇದೆ. ಅಷ್ಟೇ ಅಲ್ಲ, ನಮ್ಮ ಹಾಸ್ಟೆಲ್ಗಳಲ್ಲಿ ಓದ್ತಕ್ಕಂಥ ಇದೆ. ಸರ್, ಡಿಬೇಟ್ ಇರೋದು ಪರ್ಸೆಂಟೇಜ್ ಬಗ್ಗೆ ಕಟ್ ಮಾಡ್ತೀರಿ. ಒಳ್ಳೆ ಶಾಲೆಗಳನ್ನು ತೆಗೆದಿದ್ದೇವೆ, ಅದನ್ನ ನೀವು ಖುಷಿ ಪಡ್ಬೇಕು. ಡಿಬೇಟ್ ಇರೋದು 5 ಗಂಟೆಗೆ ಪರ್ಸೆಂಟೇಜ್ ಬಗ್ಗೆ ಅಲ್ಲ, ಡಿಬೇಟ್ ಇರೋದು ಪರ್ಸೆಂಟೇಜ್ ಬಗ್ಗೆ ಅಲ್ಲ. ಡಿಬೇಟ್ ಇರೋದು SCP TSP ಹಣ ಹೋಗ್ತಾ ಇದೆಯಾ ಇಲ್ಲ ಅಂತ. ನಾವು ಇಲ್ಲ ಅಂತ ಇರೋದು. ಈಗ ಇದೇ ಸದನದಲ್ಲಿ ಗಂಗಾ ಕಲ್ಯಾಣ ಹಗರಣನೇ ಆಗಿಲ್ಲ. ಮುಂದುವರಿಸಿ ಒಂದ್ಸಲ ನೆನಪು ಮಾಡಿದೆ. ಈಗ ನೋಡಿ ಮಾನ್ಯ ಅಧ್ಯಕ್ಷರೇ, ಅದು ಉತ್ತರ ಕೊಡುವಾಗ ಹೇಳಿ ಅವರು. ಈಗ ಮಾನ್ಯ ಅಧ್ಯಕ್ಷರೇ, ನಾನು ಏನು ಹೇಳ್ತೀನಿ ಅಂದ್ರೆ, ಮಳೆ ಬರಕ್ಕೆ ಡೈವರ್ಟ್ ಮಾಡಿರೋದು, ಇಲ್ಲಿ ಕಳಿಸಿರೋದು ಅದರ ಪ್ರಶ್ನೆ ಅಲ್ಲ. ಬಜೆಟ್ ಸೈಜ್ ಜಾಸ್ತಿ ಆಗಿದೆ, ಅಲೋಕೇಶನ್ ಕಡಿಮೆ ಆಗಿದೆ ಅನ್ನೋದು. ದಟ್ ಇಸ್ ಮೈ ಪಾಯಿಂಟ್. 3,09,181 ಕೋಟಿ ಆಗಿದೆ. ಆಗ ಬರೀ 30,000 ಕೋಟಿ ಆಗಿದೆ. 2,02,000 ಕೋಟಿ ಇದ್ದಾಗ 29,000 ಕೋಟಿ ಚಿಲ್ಲರೆ ಆಗಿದೆ. ಬರೀ ಡಿಫರೆನ್ಸ್ ಈಸ್ ಓನ್ಲಿ 531 ಕೋಟಿ. ವೈ? ನೀವು 4 ವರ್ಷದಲ್ಲಿ ಯಾಕೆ ಮಾಡಲಿಲ್ಲ? ಅವ್ರ ಜನಸಂಖ್ಯೆಗಳನ್ನು ಯಾಕೆ ಕೊಡಲಿಲ್ಲ? ಬಜೆಟ್ ಸೈಜ್ ಜಾಸ್ತಿ ಆದರೂ ಕೂಡ ಯಾಕೆ ಕಡಿಮೆ ಆಯಿತು? ಸೊ ದೇರ್ ಬೈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ನಂಬರ್ 1 ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅಲೋಕೇಶನ್ ಮಾಡಿಲ್ಲ, ನಂಬರ್ 1. ನಂಬರ್ 2, ಕೆಲವೆಲ್ಲ ಡಿವಿಯೇಷನ್ ಆಗಿದ್ದಾವೆ. ನಂಬರ್ 3, ಎಲ್ಲೋ ಒಂದು ಕಡೆ ನೀವು ಅವ್ರಿಗೆ ಕೊಡ್ತಕ್ಕಂಥದನ್ನ ಕಡಿಮೆ ಮಾಡ್ತಾ ಬರ್ತಾ ಇದ್ದೀರಿ. ಐ ಡೋಂಟ್ ನೋ ವೈ. ಯಾಕೆ ಆಗ್ತಾ ಇದೆ ಅಂತಂದ್ರೆ, ಇವರಿಗೆ
24.1% ಕೊಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವ್ರ ಕೈನಲ್ಲಿ. ಮತ್ತೆ ಕಾನೂನು ಮಾಡಿರೋದು ಯಾಕೆ ನಾವು? ಕೆಲವು ಎಲ್ಲ 7D ನಲ್ಲಿ ಪ್ರೊಟೆಕ್ಷನ್ ತಗೋತೀವಿ. 7D ಅದಕ್ಕೆ ಬಹಳ ಒತ್ತಾಯ ಇದೆ. 7D ಅಮೆಂಡ್ಮೆಂಟ್ ಮಾಡಿ, 7D ಅಮೆಂಡ್ಮೆಂಟ್ ಮಾಡಿ, ಅದನ್ನು ತೆಗೆದಾಕಿ. ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಇದೆಯಲ್ಲ, ಅದನ್ನು ತೆಗೆದಾಕಿ ಅಂತೇಳಿ ಒತ್ತಾಯ ಇದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಆಮೇಲೆ ನೋಡಿ, ಇದು SCP TSP ನಲ್ಲಿ ಆಯ್ತಾ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಡಿಪಾರ್ಟ್ಮೆಂಟ್ಗಳಿಗೆ ಅಲೋಕೇಟ್ ಮಾಡ್ತೀವಲ್ಲ, ಅದು ಇದು ಹಿಂಗಾಗ್ಬಿಡ್ತದೆ. ನೋಡಿ, 2013-14ರಿಂದ 17-18ರವರೆಗೆ 5 ವರ್ಷಗಳಲ್ಲಿ ಬಜೆಟ್ನ ಒಟ್ಟು ಗಾತ್ರ 5 ವರ್ಷದ್ದು 7,52,133 ಕೋಟಿ. SCP TSP ಹೊರತುಪಡಿಸಿ ಈ ಇಲಾಖೆಗಳಿಗೆ ಕೊಟ್ಟಂತ ಅನುದಾನ 40,778 ಕೋಟಿ. 40,778 ಕೋಟಿ. 19-20ರಿಂದ 22-23ರವರೆಗೆ 4 ವರ್ಷಗಳ ಬಜೆಟ್ ಗಾತ್ರದ ಒಟ್ಟು ಮೊತ್ತ 10,06,896 ಕೋಟಿ. ಆದರೆ ಒಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ SCP TSP ಹೊರತುಪಡಿಸಿ 38,034 ಕೋಟಿ. ಅಂದ್ರೆ 5 ವರ್ಷ 13ರಿಂದ 18ರವರೆಗೆ 17-18ರವರೆಗೆ ಇದ್ದದ್ದು ಈಗ 4 ವರ್ಷದ್ದು ಇನ್ನೂ ಕಡಿಮೆ ಆಗಿದೆ. 38,000 ಕೋಟಿ ಆಗಿದೆ. ಜಾಸ್ತಿ ಆಗಬೇಕು. ಎಸ್, ಬಜೆಟ್ ಸೈಜು, ಬಜೆಟ್ ಗಾತ್ರ ಜಾಸ್ತಿ ಆದಷ್ಟು ಕೂಡ ಇದು ಜಾಸ್ತಿ ಆಗಬೇಕು. ಸೊ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ದೊಡ್ಡ ಅನ್ಯಾಯ ಆಗಿದೆ. ನಾನು ಮುಖ್ಯಮಂತ್ರಿ ಆಗಿರುವಾಗ, ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ, ಮೈನಾರಿಟೀಸ್ಗೆ 18-19 ಬಜೆಟ್ನಲ್ಲಿ ಸುಮಾರು 3,100 ಕೋಟಿ ಇಟ್ಟಿದ್ದೆ. 3,100 ಕೋಟಿ. ಈಗ ಅದು 1,400 ಚಿಲ್ಲರೆ ಕೋಟಿ ಆಗ್ಬಿಟ್ಟದೆ. ಈ ಸಾರಿ ಮತ್ತೆ ಕಡಿಮೆ ಆಗಿದೆ ಮೈನಾರಿಟೀಸ್ಗೆ. 1,100 ಕಡಿಮೆ ಆಗಿದೆ. ಯಾಕೆ? ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಇದೆ, ತೆರಿಗೆ ಜಾಸ್ತಿ ಬರ್ತಾ ಇದೆ. ಅವ್ರಿಗೆ ಮೈನಾರಿಟೀಸಿಗೆ ಖರ್ಚು ಮಾಡೋದು ಮಾತ್ರ ಕಡಿಮೆ ಆಗ್ತಾ ಇದೆ. ನಾನು 3,000 ಕೋಟಿ ಇದ್ದದ್ದು ಈಗ 1,400 ಕೋಟಿಗೆ ಬಂದ್ಬಿಟ್ಟದೆ. ಹಾಗೇನೆ ಬೇರೆ ಕ್ಲಾಸ್ನವ್ರಿಗೆ ಇಪ್ಪತ್ತೆರಡು 23ಕ್ಕೆ 1,471 ಕೋಟಿ ಆಗ್ಬಿಟ್ಟಿದೆ. ಈ ತರ ಯಾರು ದುರ್ಬಲ ವರ್ಗದ ಜನ ಇದ್ದಾರೆ, ಮೈನಾರಿಟೀಸು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತ ಅವ್ರಿಗೆ ದಲಿತರಿಗೆ ಅನುದಾನಗಳನ್ನೆಲ್ಲ ಕಡಿಮೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ, ಕ್ರಾಂತಿಕಾರಿಕ ತೀರ್ಮಾನಗಳನ್ನು ಮಾಡಿದೀವಿ ಅಂತ ಹೇಳ್ತಾರೆ. ಇನ್ನೊಂದು ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ನಾನು ಹೇಳ್ದೆ ಅನ್ನೋ ಕಾಣಿಸುತ್ತೆ, ಈ ತಾಂಡಗಳು
ಲಂಬಾಣಿ ಜನ ವಾಸ ಮಾಡ್ತಕ್ಕಂಥ ತಾಂಡಗಳು, ಕುರುಬರಟ್ಟಿಗಳು, ಗೊಲ್ರಟ್ಟಿಗಳು, ನಾಯಕರಟ್ಟಿಗಳು, ಮಜರೆಗಳು, ಇವನ್ನ ರೆವಿನ್ಯೂ ಗ್ರಾಮಗಳನ್ನಾಗಿ ಮಾಡಬೇಕು ಅಂತೇಳಿ ನಾವು ಒಂದು ತೀರ್ಮಾನ ಮಾಡಿ ನರಸಿಂಹಯ್ಯ ಅನ್ನೋರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿತ್ತು. ಅವರು ಒಂದು ವರದಿ ಕೊಟ್ಟಿದ್ರು, ನರಸಿಂಹಯ್ಯ ಅನ್ನೋರು. ನಾನು ಹಿರಾ ನಾಯಕನವ್ರನ್ನ ಒಂದು ಶೆಲ್ ಮಾಡಿ ಅದರ ಕೋಆರ್ಡಿನೇಟರ್ ಮಾಡಿದ್ದೆ. ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಿನಿಸ್ಟರ್ ಆಗಿರುವಾಗ ಇದೇ ಹೌಸ್ನಲ್ಲಿ ಕೋಳಿವಾಡ ಅವರು ಸ್ಪೀಕರ್ ಆಗಿದ್ದಾಗ ಬಿಲ್ ಪಾಸ್ ಆಯಿತು. ಹೇಗೆ ದೇವರಾಜ ಅರಸರವ್ರ ಕಾಲದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ತಿದ್ದುಪಡಿ ತಗೊಬಂದು ಉಳುವವನೇ ಒಡೆಯ ಅಂತ ಹಿಂಗ್ ಮಾಡಿತ್ತು, ಹಾಗೆ ಅದು ಸರ್ಕಾರಿ ಜಮೀನಾಗಲಿ, ಫಾರೆಸ್ಟ್ ಜಮೀನಾಗಲಿ, ಖಾಸಗಿ ಜಮೀನಾಗಲಿ, ಎಲ್ಲೆಲ್ಲಿ ಇವೆಲ್ಲ ಇದ್ದಾವೆ, ತಾಂಡಗಳಿದ್ದಾವೆ, ಹಟ್ಟಿಗಳಿದ್ದಾವೆ, ಮಜರೆಗಳಿದ್ದಾವೆ, ಅವನ ರೆವಿನ್ಯೂ ಗ್ರಾಮಗಳನ್ನು ಮಾಡಬೇಕು ಅಂತೇಳಿ ಕಾನೂನು ಮಾಡೋದು, ತಿದ್ದುಪಡಿ ಮಾಡೋದು. ಅದು ಕಾಗೋಡು ತಿಮ್ಮಪ್ಪನವರು ಇದೇ ಅಲ್ಲಿ ಕೂತ್ಕ ಅವರು ಹೇಳ್ತಾ ಇದ್ರು. ನನಗೆ ಬಹಳ ಇವತ್ತು ಸಂತೋಷ ಆಗ್ತಾ ಇದೆ, ಬಹಳ ಸಂತೋಷ ಆಗ್ತಾ ಇದೆ. ಯಾಕಂತಂದ್ರೆ ನಾನು ಗೇಣಿದಾರರ ಪರವಾಗಿ ಹೋರಾಟ ಮಾಡಿದ್ದೆ. ಇವತ್ತು ಯಾರು ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಅವರಿಗೆ ವಾಸಿಸುವವನೇ ಮನೆ ಒಡೆಯ ಅಂತೇಳಿ ಕಾನೂನು ಮಾಡ್ತಕ್ಕಂಥ ಅವಕಾಶ ನನಗೆ ಒದಗಿದೆ. ಅದರಿಂದ ನಾನು ಖುಷಿ ಆಗ್ತಾ ಇದೆ ಅಂತೇಳಿ ಕಾಗೋಡು ತಿಮ್ಮಪ್ಪನವರು ಆ ತಿದ್ದುಪಡಿಯನ್ನು ತಗೊಬಂದಿದ್ರು. ಅದು 27/3/2017 ಮಾಡಿದ್ದು ಕಾನೂನನ್ನು. 27/3/2010 ಅಸೆಂಬ್ಲಿಯಲ್ಲಿ ಅನುಮೋದನೆ ಪಡೆದು ರಾಜ್ಯಪಾಲರಿಗೆ ಕಳಿಸಿದ್ದೆವು. ಇದು ಕಾನೂನಾದದ್ದಾಗ. ಆದ್ರೆ ಪ್ರೈಮ್ ಮಿನಿಸ್ಟರ್ ಕರ್ಕೊಬಂದು, ನರೇಂದ್ರ ಮೋದಿ ಅವರು ಕರ್ಕೊಬಂದು ಅಷ್ಟಪತ್ರ ಕೊಡಿಸ್ಬಿಟ್ಟು ನಾವು ಮಾಡೋದು ಅಂತೇಳಿ ಕ್ರೆಡಿಟ್ ತಗೊಳಕ್ ಹೊರಟುಬಿಟ್ಟಿದ್ದಾರೆ. ಈಗ ಸೇಡಂನಲ್ಲಿ ಕರ್ಕೊಬಂದು, ಸೇಡಂನಲ್ಲಿ ಕರ್ಕೊಬಂದು 52,000 ಪತ್ರ ಕೊಟ್ಬಿಟ್ಟಿದ್ದೀವಿ, ತಾಂಡದವರಿಗೆ ರೆವಿನ್ಯೂ ಗ್ರಾಮಗಳನ್ನ ಮಾಡ್ಬಿಟ್ಟಿದ್ದೀವಿ ಅಂತ. ಬಿಜೆಪಿ ಟ್ರೈ ಟು ಟೇಕ್ ಕ್ರೆಡಿಟ್. ಏನು ಕೆಲಸ ಮಾಡದೇನೆ ಆಮೇಲೆ ಈ ಸಾಲ ಮಾಡಿದ್ರಲ್ಲ, 2.42 ಲಕ್ಷ ಕೋಟಿಯಿಂದ ಹೋಯ್ತಾ ಇದ್ದೀರ ನೀವು. ಇವರೇ ಹೇಳಿರೋ ಪ್ರಕಾರ 5.65 ಲಕ್ಷ ಕೋಟಿ ಸಾಲ ಮಾಡಿ, ಸಾಲ ಮುಂದಿನ ವರ್ಷದ ಕೊನೆಗೆ ಸಾಲ ಆಗ್ತದೆ. 56,000 ಕೋಟಿ ಅಸಲು ಬಡ್ಡಿ ಕಟ್ಟಬೇಕಾಗ್ತದೆ. ಯಾಕೆ ಸಾಲ ಆಗ್ತಾ ಇದೆ? ಇದು ಬಹಳ ಇಂಪಾರ್ಟೆಂಟ್. ಮಾನ್ಯ ಅಧ್ಯಕ್ಷ, ಸಾಲ ಯಾಕೆ ಆಗ್ತದೆ ಅಂದ್ರೆ ಕರಪ್ಷನ್ ಜಾಸ್ತಿ ಆಗ್ತಾ ಇದೆ. 40% ಕಮಿಷನ್ ಇದೆಯಲ್ಲ, ಇದರಿಂದ 100 ರೂಪಾಯಿ ಒಂದು ಪ್ರಾಜೆಕ್ಟ್ ಕಾಸ್ಟ್ ಆದರೆ ಅದರಲ್ಲಿ 40 ರೂಪಾಯಿ ಕಮಿಷನ್ ಲಂಚ ಆದರೆ ಅದಕ್ಕೆ 18% GST ಟ್ಯಾಕ್ಸ್ ಆದರೆ ಕಾಂಟ್ರಾಕ್ಟರ್ಗೆ ಒಂದು 20% ಅಂತಂದ್ರೆ ಎಷ್ಟು ಪರ್ಸೆಂಟ್ ಆಯ್ತು? 20, 40, 60, 78% ಆಯ್ತು. ಇನ್ನು 22% ಉಳಿಯೋದು ಕೆಲಸದ ಮೇಲೆ. ಮತ್ತೆ ಕೆಲಸ ಗುಣಮಟ್ಟದ ಕೆಲಸ ಆಗಬೇಕು, ವೇಗವಾಗಿ ಕೆಲಸ ಆಗಬೇಕು ಅಂದ್ರೆ ಹೆಂಗಾಗ್ತದೆ? ಸೊ ನ್ಯಾಚುರಲಿ ಪ್ರಾಜೆಕ್ಟ್ ಕಾಸ್ಟ್ ರಿವೈಸ್ ಆಗುತ್ತಲೇ ಹೋಗ್ತಾ ಇರ್ತದೆ, ಮುಗಿಯೋದಿಲ್ಲ.
ಖಜಾನೆ ಮೇಲೆ ಖಜಾನೆ ದುಡ್ಡೆಲ್ಲ ಹೋಗ್ತದೆ. ನಾನು ಇತ್ತೀಚೆಗೆ ಒಂದು ಪೇಪರ್ನಲ್ಲಿ ಓದಿದೆ, ಬೆಂಗಳೂರು ಸಿಟಿನಲ್ಲಿ ಒಂದು 25,000 ಗುಂಡಿಗಳಿದ್ದಾವೆ, ಗುಂಡಿ ಬಿದ್ದಿದ್ದಾವೆ 25,000. ಆ 25,000 ಗುಂಡಿ ಮುಚ್ಚಕ್ಕೆ, ಪಾಟ್ಹೋಲ್ಸ್ ಮುಚ್ಚಕ್ಕೆ 7,200 ಕೋಟಿ ಖರ್ಚು ಮಾಡವ್ರೆ. ಸಬ್ಜೆಕ್ಟ್ ಟು ವೆರಿಫಿಕೇಶನ್. ನಾನು ಪೇಪರ್ ಓದಿದ್ದು 2,500. ಅದಕ್ಕೆ ಹೇಳಿದ್ದು ಮನೆ ಅಧ್ಯಕ್ಷರೇ, ಕರಪ್ಷನ್ನು ಯದ್ವಾತದ್ವ ಜಾಸ್ತಿ ಆಗ್ಬಿಟ್ಟು ವಿಧಿ ಇಲ್ದೇನೆ ನಾವು ಸಾಲದ ಕೂಪಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಆಗುತ್ತದೆ. ಇದು ಒಂದು ಕಾರಣ. ಎರಡನೇ ಕಾರಣ, ಈ ತೆರಿಗೆ ಹಂಚಿಕೆ ಇದೆಯಲ್ಲ, ಇದರಲ್ಲಿ ದೊಡ್ಡ ಅನ್ಯಾಯ ಆಗ್ಬಿಟ್ಟದೆ ನಮಗೆ. ಕೇಂದ್ರ ಸರ್ಕಾರದಿಂದ ತೆರಿಗೆ ಹಂಚಿಕೆ ಆಗ್ಬೇಕಲ್ಲ. ನಿಮಗೆ ಸುಮ್ಮನೆ ನೋಡಿ ಹೇಳ್ತೀನಿ, ತೆರಿಗೆ ಹಂಚಿಕೆ 2017-18ರಲ್ಲಿ ನಮ್ಮ ಪಾಲು ಕೇಂದ್ರ ಸರ್ಕಾರದ ತೆರಿಗೆನಲ್ಲಿ ಬರ್ತಕ್ಕಂಥ ನಮ್ಮ ಪಾಲು 31,752 ಕೋಟಿ. 18-19ಕ್ಕೆ 35,894 ಕೋಟಿ. 19-20ಕ್ಕೆ ಅದು ಕಡಿಮೆ ಆಗೋಯ್ತು, 5,000 ಕೋಟಿ ಕಡಿಮೆ ಆಗೋಯ್ತು, 30,919 ಕೋಟಿ. 20-21ಕ್ಕೆ 21,690 ಫರ್ದರ್ ರಿಡ್ಯೂಸ್ ಆಗೋಯ್ತು. ಆಮೇಲೆ 21-22ರಲ್ಲಿ ಮತ್ತೆ 33,283 ಕೋಟಿ ಆಯಿತು. 22-23ಕ್ಕೆ 34,596 ಕೋಟಿ. ದಿಸ್ ಈಸ್ ರಿವೈಸ್ಡ್ ಎಸ್ಟಿಮೇಟ್ನಲ್ಲಿ. ಆಮೇಲೆ ಮುಂದಿನ ವರ್ಷಕ್ಕೆ 37,252 ಕೋಟಿ. ವಿಶೇಷ ಅನುದಾನಗಳು ಅವು ಇಲ್ವೇ ಇಲ್ಲ, ಒಂದು ರೂಪಾಯಿನೂ ಇಲ್ಲ. ಹಣಕಾಸು ಆಯೋಗದ ವರ್ಗಾವಣೆಗಳು 17-18ರಲ್ಲಿ 3,621 ಕೋಟಿ ಇತ್ತು. 18-19ರಲ್ಲಿ 4,333 ಕೋಟಿ ಇತ್ತು. 19-20ರಲ್ಲಿ 7,578 ಕೋಟಿ ಇತ್ತು. 20-21ರಲ್ಲಿ 6,246 ಕೋಟಿ ಇತ್ತು. 21-22ರಲ್ಲಿ 7,862 ಕೋಟಿ ಇತ್ತು. 22-23ರಲ್ಲಿ ಇಲ್ಲ. ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ 17-18ರಲ್ಲಿ 12,389 ಕೋಟಿ ಇತ್ತು. 18-19ರಲ್ಲಿ 16,082 ಕೋಟಿ ಆಗಿತ್ತು. 19-20ರಲ್ಲಿ 14,504 ಕೋಟಿ. 20-21ರಲ್ಲಿ 14,144 ಕೋಟಿ. 21-22ರಲ್ಲಿ 16,668 ಕೋಟಿ. 22-23ಕ್ಕೆ 12,391 ಕೋಟಿ. ಮುಂದಿನ ವರ್ಷಕ್ಕೆ 13,005 ಕೋಟಿ. ನಮಗೆ ಒಟ್ಟು ನಮ್ಮ ಪಾಲು ತೆರಿಗೆಯಲ್ಲಿರ್ತಕ್ಕಂಥ ನಮ್ಮ ಪಾಲು ಮತ್ತೆ ಅಸಿಸ್ಟೆನ್ಸ್, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಬರ್ತಕ್ಕಂಥ ಅಸಿಸ್ಟೆನ್ಸ್ ಎರಡೂ ಸೇರಿಸಿದ್ರೆ 50,257 ಕೋಟಿ. ಕರ್ನಾಟಕ ರಾಜ್ಯಕ್ಕೆ ಬರೋದು 50,257 ಕೋಟಿ. ನಿಮಗೆ 17-18ರಲ್ಲಿ 47,762 ಕೋಟಿ ಬಂದಿತ್ತು. 18-19ರಲ್ಲಿ 56,399 ಕೋಟಿ ಬಂದಿತ್ತು, 309 ಕೋಟಿ ಬಂದಿತ್ತು. 19-20ರಲ್ಲಿ 53,001 ಕೋಟಿ ಬಂದಿತ್ತು. 20-21ರಲ್ಲಿ 42,084 ಕೋಟಿ ಬಂದಿತ್ತು. 21-22ರಲ್ಲಿ 57,813 ಕೋಟಿ ಬಂದಿತ್ತು. 22-23ರಲ್ಲಿ ಅಂದರೆ ಈ ವರ್ಷ 46,987. ಮುಂದಿನ ವರ್ಷಕ್ಕೆ 50,000. ತೆರಿಗೆ ಗಾತ್ರ ಜಾಸ್ತಿ ಆಗ್ತದೆ, ಕೇಂದ್ರದ ಸರ್ಕಾರದ ತೆರಿಗೆ ಗಾತ್ರನೂ ಜಾಸ್ತಿ ಆಗ್ತದೆ, ತೆರಿಗೆನೂ ಜಾಸ್ತಿ ಕಲೆಕ್ಟ್ ಆಗ್ತದೆ. ಈಗ
18-19ರಲ್ಲಿ ಉದಾಹರಣೆಗೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ 24,42,000 ಕೋಟಿ. ಆಗ ರಾಜ್ಯಕ್ಕೆ ಹಂಚಿಕೆಯಾಗಿದ್ದ ತೆರಿಗೆ 35,895 ಕೋಟಿ. ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿದ್ದಂಥ ಅನುದಾನ 16,082 ಕೋಟಿ. ಒಟ್ಟು 51,977 ಕೋಟಿ ಬಂದಿತ್ತು. ನಿಮಗೆ 18-19ರಿಂದ ಬಜೆಟ್ ಗಾತ್ರ ಮತ್ತೆ ನಮಗೆ ಸಿಕ್ಕಿರ್ತಕ್ಕಂಥ ದುಡ್ಡು ಅದನ್ನೆಲ್ಲ ನಿಮ್ಗೆ ಹೇಳ್ಬೇಕು ಅಂತಂದ್ರೆ 5 ವರ್ಷದಲ್ಲಿ 18-19ರಲ್ಲಿ 24,42,213 ಕೋಟಿ ಬಜೆಟ್ ಗಾತ್ರ ಕೇಂದ್ರ ಸರ್ಕಾರದ್ದು. ತೆರಿಗೆ ಪಾಲು 35,895. ಅನುದಾನ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಒದಗಿಸಿದ ಅನುದಾನ 16,082. ಒಟ್ಟು 51,977 ಕೋಟಿ ಬಂತು. 19-20ರಲ್ಲಿ ಬಜೆಟ್ ಗಾತ್ರ ಜಾಸ್ತಿ ಆಯಿತು. 27,86,349. ತೆರಿಗೆ ಪಾಲು 30,990 ರೂಪಾಯಿ ಆಯಿತು. 30,999 ಕೋಟಿ ನಮಗೆ ಕಡಿಮೆ ಆಗೋಯ್ತು. 5,000 ಕೋಟಿ ಕಡಿಮೆ ಆಗೋಯ್ತು. ಆಮೇಲೆ ಕೇಂದ್ರ ಸರ್ಕಾರದ ಅನುದಾನ 19,839 ಕೋಟಿ ಆಯಿತು. ಒಟ್ಟು ನಮಗೆ ಬಂದದ್ದು 50,758. ಒಂದು 3 ಲಕ್ಷ ಕೋಟಿ ಜಾಸ್ತಿ ಆಯಿತು. ಅಲ್ಲ 44,000 24 ಲಕ್ಷದಿಂದ 27 ಲಕ್ಷ ಆಯಿತು. 3 ಲಕ್ಷ ಕೋಟಿ ಜಾಸ್ತಿ ಆಯಿತು. ಬಟ್ ನಮಗೆ ಬಂದದ್ದು ಕಡಿಮೆ ಆಗೋಯ್ತು. ಇವೆಲ್ಲ ನೀವು ಎಲ್ಲ ಅಂಕಿಅಂಶಗಳೆಲ್ಲ ಇದಾವೆ ನನ್ನ ಹತ್ರ. ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಈಗ ಈ ವರ್ಷ ಅಂದ್ರೆ ಈಗ ಬಜೆಟ್ ಮಂಡಿಸಿದ್ದಾರೆ. ಬಜೆಟ್ ಮೇಲೆ ಚರ್ಚೆ ನಡೀತಾ ಇದೆ ಡೆಲ್ಲಿನಲ್ಲಿ. 45,03,97 ಕೋಟಿ. 45,03,97 ಕೋಟಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ. ಆದರೆ ನಮಗೆ ತೆರಿಗೆ ಪಾಲು ಬರ್ತಾ ಇರೋದು 37,252 ಕೋಟಿ. ಕೇಂದ್ರದಿಂದ ಅನುದಾನ ಬರೋದು 13,005 ಕೋಟಿ. ಒಟ್ಟು 50,257 ಕೋಟಿ. 24,042 ಕೋಟಿ 24.42 ಲಕ್ಷ ಕೋಟಿ ಇದ್ದಾಗ 51,997 ಕೋಟಿ ಬಂದಿತ್ತು. ಆದರೆ 45 ಲಕ್ಷ ಕೋಟಿ ಆದಾಗ ಸುಮಾರು 20 ಲಕ್ಷ ಕೋಟಿ ಜಾಸ್ತಿ ಆದಾಗ 50,257 ಕೋಟಿ ಬಂದಿದೆ. ದಿಸ್ ಇಸ್ ವೇರ್ ಗೌರ್ಮೆಂಟ್ ಆಫ್ ಇಂಡಿಯಾ ನಮಗೆ ದೊಡ್ಡ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು. ಮಾತೆತ್ತಿದ್ರೆ ನಮ್ದು ಡಬಲ್ ಇಂಜಿನ್ ಸರ್ಕಾರ, ಎಲ್ಲಿ ಯಾಕೆ ಕೊಡ್ತಾ ಇಲ್ಲ? ಇಷ್ಟೊಂದು ಜನ ಎಂಪಿಗಳನ್ನ ಗೆಲ್ಲಿಸಿ ಕಳಿಸಿದಾರಲ್ಲ, ಈ ಡಬಲ್ ಇಂಜಿನ್ ಸರ್ಕಾರ ಏನ್ ಡಬಲ್ ಇಂಜಿನ್ ಸರ್ಕಾರ ಆಗ್ಬಿಟ್ರೆ ಸ್ವರ್ಗನೇ ಇಳಿಸ್ಬಿಡ್ತೀವಿ ಕೆಳಕ್ಕೆ. ಸ್ವರ್ಗ ಇಳಿದೋಗ್ಬಿಡ್ತದೆ ಕೆಳಕ್ಕೆ. ಇಲ್ಲಿ ನರಕ ಆಗ್ಬಿಟ್ಟದೆ. ಅದಕ್ಕೆ ಸಾಲಕ್ಕೆ ಹೋಗಿರೋದು. ನಾನು ಸಾಲ ಮಾಡಬೇಡಿ ಅಂತ ಹೇಳಕ್ ಹೋಗಲ್ಲ. ಯಾವುದೇ ಡೆವಲಪಿಂಗ್ ಕಂಟ್ರಿಗಳಲ್ಲಿ, ಡೆವಲಪಿಂಗ್ ಸ್ಟೇಟ್ಗಳಲ್ಲಿ ಸಾಲ ಅಗತ್ಯ ಇರ್ತದೆ. ಅಭಿವೃದ್ಧಿ ಹೆಚ್ಚಾಗಬೇಕಾದ್ರೆ ಸಾಲ ಮಾಡಬೇಕಾಗ್ತದೆ. ಆದರೆ ಸಾಲ ಸಿಗ್ತದೆ ಅಂತ ಸಾಲ ಮಾಡಕೂಡದು. ನಮಗೆ ಸಾಲ ತೀರ್ಸಕ್ಕೆ ಎಷ್ಟು ಶಕ್ತಿ ಇದೆ ಅದರ ಮೇಲೆ ಸಾಲ ಮಾಡಬೇಕಾಗ್ತದೆ. ಅದರಿಂದ ನನ್ನ ಪ್ರಕಾರ
ನಮಗೆ ಕನಿಷ್ಠ ಅಂತಂದ್ರೆ 1,04,000 ಕೋಟಿ ರೂಪಾಯಿ ಬರಬೇಕಾಗಿತ್ತು. ನಮ್ಮ ತೆರಿಗೆ ಪಾಲು 1,04,000 ಕೋಟಿ ಬರಬೇಕಾಗಿತ್ತು. ಈಗ ಬರ್ತಾ ಇರೋದು ಎಷ್ಟು? 50,257 ಕೋಟಿ. ಇನ್ನು 50,000 ಕೋಟಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದೆ, ಬರಲಿಲ್ಲ. ಫೋರ್ಟೀನ್ ಫೈನಾನ್ಸ್ ಕಮಿಷನ್ ನಮಗೆ 42% ಕೊಟ್ಟಿದ್ರು, 42%. 13 ಫೈನಾನ್ಸ್ ಕಮಿಷನ್ ಅಲ್ಲಿ 32%, 14 ಫೈನಾನ್ಸ್ ಕಮಿಷನ್ ಅಲ್ಲಿ 42%. ಅದ್ರ ಪ್ರಕಾರ ಲೆಕ್ಕ ಹಾಕಿದ್ರೆ 42% ಲೆಕ್ಕ ಹಾಕಿದ್ರೆ ನಮ್ಗೆ 2 ಲಕ್ಷ ಕೋಟಿ ಬರಬೇಕು. ಸೊ ಹೆಂಗೆ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗ್ತಾ ಇದೆ, ದ್ರೋಹ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಬಟ್ ಆದರೂ ಕೂಡ ಮೋದಿ ಅಂತ ಟೇಬಲ್ ಪುಟ್ಟದು. ನಮ್ಮ 25 ಜನ MP ಯಾಕೆ ಹೋಗಿದಾರೋ ಗೊತ್ತಿಲ್ಲಪ್ಪ ನನಗೆ. ಇದು ಪ್ರಬಲವಾದಂಥ ಕಾರಣ. ನಾವು ಸಾಲ ಹೆಚ್ಚು ಮಾಡ್ಕೋಬೇಕಾದಂಥ ಅದಕ್ಕೆ ಕಾರಣ ಇದು ಪ್ರಬಲವಾದಂಥ ಕಾರಣ. ಒಂದು ಕರಪ್ಷನ್, ಎರಡನೇದು ಇದು ಕೇಂದ್ರ ಸರ್ಕಾರ ನಮಗೆ ಕೊಡ್ತಾ ಇರ್ತಕ್ಕಂಥದ್ರಲ್ಲಿ ಮೋಸ ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ GST ವ್ಯವಸ್ಥೆ ತಗೊಂಡ್ಬಂದ್ರಲ್ಲ, ಇದು ಅವೈಜ್ಞಾನಿಕವಾಗಿದ್ದರಿಂದ ನಮಗೆ ಇದು ಮೂರನೇ ಕಾರಣ. ಯಾಕಂದ್ರೆ ನಮಗೆ ಈ GST ಬರೋಕ್ಕಿಂತ ಮುಂಚಿತವಾಗಿ 14% ಗ್ರೋತ್ ಇತ್ತು. ಟೋಟಲ್ ಆಗಿ ತೆರಿಗೆ ಗ್ರೋತು 14% ಗ್ರೋತ್ ಇತ್ತು. ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ 26% ತೆರಿಗೆ ಗ್ರೋತ್ ಆಗ್ತಾ ಇದೆ ಅಂತ. ಆದ್ರೆ ಸಾಲ ಮಾಡಿರೋದು 77,750 ಕೋಟಿ ಗ್ರೋತ್ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಸಾಲ ಮಾತ್ರ 7,750 ಕೋಟಿ ಸಾಲ ಮಾಡಿದ್ದಾರೆ. ಒಟ್ಟು ನನ್ನ ಪ್ರಕಾರ ರಾಜ್ಯದಿಂದ ತೆರಿಗೆ ವಸೂಲಾಗ್ತಾ ಇರೋದು ಕೇಂದ್ರಕ್ಕೆ 23-24ರಲ್ಲಿ ಕರ್ನಾಟಕ ನೆಲದಿಂದ 23-24ರಲ್ಲಿ ಅಂದ್ರೆ ಮುಂದಿನ ವರ್ಷ ಸುಮಾರು 4,72,00,000 ಕೋಟಿ ಇಲ್ಲಿಂದ ತೆರಿಗೆ ಹೋಗೋದು ಕರ್ನಾಟಕದಿಂದ. ನಮಗೆ ಬರೋದು ಬರೀ 50,000. ಎಲ್ಲ ಕೇಂದ್ರ ಸರ್ಕಾರದಲ್ಲಿ ಇದು ಮಾಡ್ತಾರೆ, ಆಮೇಲೆ ತಗೊಂಡು ಬೇರೆ ರಾಜ್ಯಗಳಿಗೆ ಕೊಡ್ತಾರೆ. ನಮ್ಮ ನೋಡಿ, ನಿಮಗೆ 2,40,000 ನೇರ ತೆರಿಗೆ. ಇದು 1.3 GST, 45,000 ಕಸ್ಟಮ್ಸ್, 30,000 ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ಸು ಸರ್ಚಾರ್ಜು, ಆಮೇಲೆ ಈ ಟೋಲ್ಗಳು ಅವು ಇವು ಎಲ್ಲ ಕಲೆಕ್ಟ್ ಮಾಡೋದು, ರೈಲ್ವೆ ಇವರಿಂದೆಲ್ಲ ಖರ್ಚು ಮಾಡೋದು ಅಂತಲೇ ಇದು ಬೇರೆ ಬರ್ತದೆ. ಸೊ ಒಟ್ಟು 4 ಲಕ್ಷ ಚಿಲ್ಲರೆ ನಮ್ಮ 4,72,000 ನಮ್ಮ ರಾಜ್ಯದಿಂದ ಕಲೆಕ್ಟ್ ಆಗೋದು. ಇನ್ನೂ ಜಾಸ್ತಿ ಆಗುತ್ತೆ ರೈಲ್ವೆನೆಲ್ಲ ತಗೊಂಡ್ರೆ. ಆದ್ರೆ ನಮಗೆ ಬರೀ 50,000 ಕೊಡ್ತಾರಲ್ಲ, ಮತ್ತೆ ಸಾಲ ಮಾಡಲೇಬೇಕಾಗುತ್ತಲ್ಲ. ಸಾಲ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ತದೆ.
ಅದಕ್ಕೆ ಸಾಲ ಯಾಕೆ ಜಾಸ್ತಿ ಆಗ್ತಾ ಹೋಗ್ತದೆ ಅಂತಂದ್ರೆ ಈ ಕಾರಣದಿಂದ ನಮಗೆ ತೆರಿಗೆ ನಮ್ಮ GST ಬಂದ ಮೇಲೆ ಎಲ್ಲ ವಸೂಲು ಎಲ್ಲ ಮಾಡ್ಕೋತಾರೆ, ಆದ್ರೆ ನಮಗೆ ಕೊಡೋದು ಬಹಳ ಕಡಿಮೆ ಕೊಡ್ತಾರೆ. ನಾಲ್ಕನೇ ಕಾರಣ, ಅಸಲು ಮತ್ತು ಬಡ್ಡಿ ಸಾಲ ಜಾಸ್ತಿ ಆಗ್ತಾ ಇರೋದ್ರಿಂದ ಅಸಲು ಮತ್ತು ಬಡ್ಡಿ ಜಾಸ್ತಿ ಆಗ್ತಾ ಇದೆ. ನೋಡಿ, ಈ ವರ್ಷ 22-23ರಲ್ಲಿ ಬಜೆಟ್ ಸೈಜು 2,89,653 ರೂಪಾಯಿ. ರಾಜ್ಯ ಮಾಡಿದ ಸಾಲ 67,180 ರೂಪಾಯಿ, 180 ಕೋಟಿ. ಬಡ್ಡಿ ಪಾವತಿ 29,395, ಅಸಲು ಪಾವತಿ 14,178, ಒಟ್ಟು 43,573 ಕೋಟಿ ಅಸಲು ಮತ್ತು ಬಡ್ಡಿ ಕೊಡಬೇಕು. ಮುಂದಿನ ವರ್ಷಕ್ಕೆ 3,09,181 ಕೋಟಿ ಬಜೆಟ್ ಸೈಜ್. ರಾಜ್ಯ ಮಾಡಿದ ಸಾಲ ಇದು ಎಸ್ಟಿಮೇಟೆಡ್ ಮಾಡ್ತೀವಿ, ಇಷ್ಟು ತಗತೀವಿ ಅಂತ 77,750 ಕೋಟಿ. ಬಡ್ಡಿ ಪಾವತಿ 34,023 ಕೋಟಿ, ಅಸಲು ಪಾವತಿ 22,470 ಕೋಟಿ, ಒಟ್ಟು 56,463 ಕೋಟಿ. ಸೊ 17-18ರಲ್ಲಿ ರಾಜಸ್ವ ಸಂಗ್ರಹಣೆ, ರೆವಿನ್ಯೂ ಕಲೆಕ್ಷನ್ 1,46,000 ಕೋಟಿ ಸಾಲ ಮರುಪಾವತಿ ಮೊತ್ತ 22,334 ಕೋಟಿ ಇಷ್ಟಿತ್ತು. ಇದು 15.7ರಷ್ಟಿತ್ತು. ಬಿಜೆಪಿ ಸರ್ಕಾರ ರಚನೆ ಆಗ ಅಷ್ಟೊತ್ತಿಗೆ 16.5 ಅಷ್ಟಾಯಿತು. ಈಗ 23-24ರಲ್ಲಿ ರಾಜಸ್ವ ಸಂಗ್ರಹ 2,26,000 ಕೋಟಿ, ಸಾಲ ಮತ್ತು ಬಡ್ಡಿ ಪಾವತಿ 56,463 ಕೋಟಿ. ಇದರ ಪ್ರಮಾಣ 25ರಷ್ಟಾಗ್ತದೆ. ಸೊ ಇದರಿಂದ ಪ್ರತಿ ವರ್ಷನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ನೀವು ಲೋನ್ ಜಾಸ್ತಿ ತಗತ್ತಾ ಬಡ್ಡಿ, ಅಸಲು ಬಡ್ಡಿ ಎಲ್ಲ ರೀಪೇಮೆಂಟ್ ಎಲ್ಲ ಜಾಸ್ತಿ ಹಾಕಿ ಅದರಿಂದ 100 ರೂಪಾಯಿ ನಮಗೆ ಟ್ಯಾಕ್ಸ್ ಆದಾಯ ಬಂದರೆ ರಾಜ್ಯಕ್ಕೆ 25 ರೂಪಾಯಿನ ಸಾಲ ತೀರ್ಸಕ್ಕೆ ಕೊಡಬೇಕು. 25%. 100 ರೂಪಾಯಿ ಆದಾಯ ಬಂದರೆ 25%, ಅದು 15 ಪಾಯಿಂಟ್ ಇದ್ದದು 15.42 ಇದ್ದದು 15.2 ಇದ್ದದು 16.5 ಹೋಯ್ತು, ಈಗ 25 ಕೊಟ್ಟು ಹೋಗ್ಬಿಟ್ಟಿದೆ. 25%. ಆಮೇಲೆ ಇದರಲ್ಲಿ 6ನೇ ಕಾರಣ ಇತ್ತಲ್ಲ ಇದು. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಈ ಸಾಲ ಮನ್ನಾ ಮಾಡೋದು ಕೇಂದ್ರ ಸರ್ಕಾರ ಇದೆಯಲ್ಲ, ತಮ್ಮ ಅಂಬಾನಿ ಅದಾನಿಗಳು ಇವ್ರ ಸಾಲ, ಬೇರೆಯವರೆಲ್ಲ ಕಾರ್ಪೊರೇಟ್ ಬಾಡಿಗಳ ಸಾಲ ಎಲ್ಲ ಮನ್ನಾ ಮಾಡೋದು, ಇದು ಒಂದು ಕಾರಣ ಸಾಲ ಹೆಚ್ಚಾಗಲಿಕ್ಕೆ. ಆಮೇಲೆ ಅವ್ರು ಕೊಡ್ತಾ ಇದ್ದ ತೆರಿಗೆ ಕಮ್ಮಿ ಮಾಡಿರೋದು. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 30% ಇತ್ತು ತೆರಿಗೆ ಅವ್ರ ಮೇಲೆ, ಕಾರ್ಪೊರೇಟ್ ಟ್ಯಾಕ್ಸ್. ಈಗ ಅದು 22ಕ್ಕೆ ಮಾಡಿಬಿಟ್ಟಿದ್ದಾರೆ. ನನ್ನ ಪ್ರಕಾರ 7
ವರ್ಷಗಳಲ್ಲಿ 700 ಜನ ಕಾರ್ಪೊರೇಟ್ ಬಂಡವಾಳಿಗರ 20 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. 20 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ 700 ಬಂಡವಾಳಿಗರು, ಬಂಡವಾಳಶಾಹಿಗಳು. ಆಮೇಲೆ ಇದು ನಮ್ಮ ರಾಜ್ಯದ ಸಾಲ ಆಯಿತು. ಕೇಂದ್ರ ಸರ್ಕಾರದ ಸಾಲನೂ ಕೂಡ ಮನಮೋಹನ್ ಸಿಂಗ್ ಅವರು ಇದ್ದಾಗ ಕೊನೆಯಲ್ಲಿ 53.53,11,000 ಕೋಟಿ ಇತ್ತು ಸಾಲ ಸ್ವಾತಂತ್ರ್ಯ ಬಂತವಿಂದ. ಈಗ ಈ ಬಜೆಟ್ ಮಂಡಿಸಿದಾರಲ್ಲ 175 ಲಕ್ಷ ಕೋಟಿ, ಅಂದ್ರೆ 1,22,000 ಕೋಟಿ ಸಾಲ ಮಾಡ್ತಾರೆ. 1,22,000 ಕೋಟಿ ಸಾಲ. ಈ ಎಲ್ಲ ಕಾರಣಗಳಿಗೋಸ್ಕರ ರಾಜ್ಯದಲ್ಲಿ ಸಾಲ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತೆರಿಗೆ ಕೊಡೋದು ಜನರದು, ಸಾಮಾನ್ಯ ಜನರದು ಇಂಡೈರೆಕ್ಟ್ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ. ಡೈರೆಕ್ಟ್ ಟ್ಯಾಕ್ಸ್ ಎಲ್ಲ ಕಡಿಮೆ ಮಾಡ್ತಾರೆ. ಇವೆಲ್ಲ ನಾನು ಈಗಾಗಲೇ ಹೇಳಿದಂಥ ಕಾರಣಗಳಿಂದ ಇವತ್ತು ಸಾಲ ರಾಜ್ಯದ ಮೇಲೆ ಜಾಸ್ತಿ ಆಗ್ತದೆ. ನಮಗೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ನ್ಯಾಯಯುತವಾಗಿ ಬರಬೇಕಾದಂಥದ್ದು ಬರಲಿಲ್ಲ. ಅದೇ ಬೇರೆ ರಾಜ್ಯಗಳಿಗೆಲ್ಲ ಕೊಡ್ತಾ ಇದ್ದಾರೆ. ನೋಡಿ, ನಿಮಗೆ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ವಸೂಲಾಗೋದು 34,770,000. ಬಿಹಾರದಲ್ಲಿ 7,40,000. ಮಧ್ಯಪ್ರದೇಶದಲ್ಲಿ 18,100. ಪಶ್ಚಿಮ ಬಂಗಾಳದಲ್ಲಿ 53,007. ಮಹಾರಾಷ್ಟ್ರದಲ್ಲಿ 5,23,000. ತಮಿಳುನಾಡಿನಲ್ಲಿ 88,000 ರೂಪಾಯಿ, 88,000.5. ಆಂಧ್ರ ಪ್ರದೇಶದಲ್ಲಿ 56,007. ಕರ್ನಾಟಕದಲ್ಲಿ ಬರೀ 2 ಬಾಬತ್ಗಳಿಂದ GST ಮತ್ತೆ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, 3,72,000 ಕೋಟಿ ಆಗುತ್ತೆ. ನಮಗೆ ಬರೋದು ಬರೀ 37,000. ಈ ರಾಜ್ಯಗಳಿಗೆ, ಉತ್ತರ ಪ್ರದೇಶದವರಿಗೆ 34,007 ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಬಂದರೆ ಅವರಿಂದ 1,83,000 ಅವ್ರಿಗೆ ಹೋಗುತ್ತೆ. ನಮಗೆ ಬರೋದೆಷ್ಟು? 37,252. ಬಿಹಾರಕ್ಕೆ 1,02,000 ಕೋಟಿ ಹೋಗುತ್ತೆ. ಮಧ್ಯಪ್ರದೇಶಕ್ಕೆ 80,000 ಕೋಟಿ ಹೋಗುತ್ತೆ. ಪಶ್ಚಿಮ ಬಂಗಾಳಕ್ಕೆ 76,000 ಕೋಟಿ ಹೋಗುತ್ತೆ. ಮಹಾರಾಷ್ಟ್ರಕ್ಕೆ 64,000 ಕೋಟಿ ಹೋಗುತ್ತೆ. ತಮಿಳುನಾಡಿಗೆ 41,000 ಕೋಟಿ ಹೋಗುತ್ತೆ. ಆಂಧ್ರ ಪ್ರದೇಶಕ್ಕೆ 41,000. ಉತ್ತರ ಪ್ರದೇಶಕ್ಕೆ
1,83,000 ಕೋಟಿ ಹೋಗುತ್ತೆ. ಬಟ್ ಅಲ್ಲಿ ತೆರಿಗೆ ಎಷ್ಟು ಕಲೆಕ್ಟ್ ಆಗುತ್ತೆ ಅಂದ್ರೆ 34,70,000 GST ಕಡಿಮೆ ತೆರಿಗೆ ಆಗುತ್ತೆ. ನಮ್ಮಲ್ಲಿ 3,72,000 ಕೋಟಿ ಆಗುತ್ತೆ. ಆದ್ರೆ ಬರೋದು 37,025,000 37.25 ಅಂದ್ರೆ 37,000 ಕೋಟಿ 25,000. ಛತ್ತೀಸ್ಗಢದದು ಇದೆ, ಅಸ್ಸಾಂ, ಗುಜರಾತ್ನಲ್ಲಿ 71,000 ಟ್ಯಾಕ್ಸ್ ಕಲೆಕ್ಷನ್ ಆದರೆ ಅವರಿಗೆ 35,000 ಕೋಟಿ ಕೊಡ್ತಾರೆ. ಅಸ್ಸಾಂಗೆ 5,668 ಆದರೆ 31,000 ಕೋಟಿ ಕೊಡ್ತಾರೆ. ಓಕೆ, ಕೊಡ್ಲಿ, ನಾನು ಬೇರೆ ರಾಜ್ಯಗಳಿಗೆ ಜಾಸ್ತಿ ಕೊಡಬೇಡಿ ಅಂತ ಹೇಳಲ್ಲ, ನೀವು ಕೊಡಿ. ಹಾಗಂತೇಳಿ ಹಾಲು ಕರೀತದೆ ಅಂತ ಕೆಚಿಲೆ ಕೂತ್ಬಿಡೋದ? ಕೆಚಿಲೆ ಕೂತ್ಬಿಡೋದು. ಕರ್ನಾಟಕಕ್ಕೆ ಇಷ್ಟೊಂದೆಲ್ಲ ಅನ್ಯಾಯ ಆಗಬಾರ್ದು. ಹಾಗಾಗಿ ಮತ್ತೆ ಮೋದಿಯವರು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳೋದು. ಆಮೇಲೆ ರಾಜ್ಯ ಹೆದ್ದಾರಿಗಳದು ಒಂದು ಹೇಳ್ಬಿಡ್ತೀನಿ ಕೊನೆಯಲ್ಲಿ. ಕರ್ನಾಟಕದಲ್ಲಿ ಮಾರ್ಚ್ 14ರವರೆಗೆ ಇದ್ದದ್ದು 6,177 ಕಿಲೋಮೀಟರ್ಗಳು. ರಾಷ್ಟ್ರೀಯ ಹೆದ್ದಾರಿ, ನ್ಯಾಷನಲ್ ಹೈವೇಸ್. 22 ಮಾರ್ಚ್ ನಲ್ಲಿ 7,656. ವ್ಯತ್ಯಾಸ ಆಗಿರೋದೇನಪ್ಪಾ ಅಂತಂದ್ರೆ 2014 ಮಾರ್ಚ್ನಲ್ಲಿ 6,177 ಕಿಲೋಮೀಟರ್. ಇವರು 9 ವರ್ಷದಲ್ಲಿ ಮಾಡಿರೋದು ಎಷ್ಟಪ್ಪ ಅಂದ್ರೆ 1,479, ಶೇಕಡಾವಾರು 23.9. ಆದರೆ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ನಲ್ಲಿ ಓದಿದ್ದಾರೆ, 2014ರಲ್ಲಿ ಕೇಂದ್ರದಲ್ಲಿ NDA ಸರ್ಕಾರ ಅಧಿಕಾರ ವಹಿಸಿಕೊಂಡ ನಂತರ ಇಲ್ಲಿಯವರೆಗೂ ಕರ್ನಾಟಕದಲ್ಲಿ 64,512 ಕೋಟಿ ರು ವೆಚ್ಚದಲ್ಲಿ 6,715 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ನಾನು ಅದಕ್ಕೆ ಸುಳ್ಳು ಅಂತ ಹೇಳಿದ್ದು. ಇದು ರಿಸರ್ವ್ ಬ್ಯಾಂಕ್ನವ್ರು ಕೊಟ್ಟಿರ್ತಕ್ಕಂಥದ್ದು ನನಗೆ ಫಿಗರ್. ಇವ್ರು ಹೇಳಿರೋದು 6,715 ಕಿಲೋಮೀಟರ್ ಮಾಡಿದ್ದೀವಿ, 14ನೇ ಇಸ್ವಿಯಿಂದ ಇಲ್ಲಿವರೆಗೆ ಮಾಡಿದ್ದೀವಿ. ಅದಕ್ಕೆ ಖರ್ಚಾಗಿರ್ತಕ್ಕಂಥ ಹಣ 64,512 ಕೋಟಿ ರೂಪಾಯಿ. ಆದರೆ ಇವರು ಮಾಡಿರೋದು, ನಿಜವಾಗಿ ಮಾಡಿರೋದು 1,479. ಅಷ್ಟೇ ಮಾಡಿರೋದು. ಆದರೆ ಇವರು 6,715 ಕಿಲೋಮೀಟರ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಬಜೆಟ್ ಪುಸ್ತಕದಲ್ಲಿ. ಇಟ್ ಈಸ್ ಟೋಟಲಿ ನಾಟ್ ಕರೆಕ್ಟ್. ಗುಜರಾತ್ನಲ್ಲಿ 2014 ಮಾರ್ಚ್ 4,694 ಕಿಲೋಮೀಟರ್ ಇತ್ತು. ಈಗ ನಮಗಿಂತ ಜಾಸ್ತಿ ಆಗಿದೆ, 7,885 ಕಿಲೋಮೀಟರ್. ಅವ್ರದ್ದು ವ್ಯತ್ಯಾಸ 3,191, 68%. ಉತ್ತರ ಪ್ರದೇಶದಲ್ಲಿ 7,986 ಕಿಲೋಮೀಟರ್ ಇತ್ತು, ಈಗ 12,245 ಕಿಲೋಮೀಟರ್. ಹೆಚ್ಚು ಮಾಡಿದ್ದು 4,259 ಕೋಟಿ ಇವ್ರು ಬಂದ ಮೇಲೆ. ಇಲ್ಲ, 4,259 ಕಿಲೋಮೀಟರ್ಗಳು, 53.4%. ಮಹಾರಾಷ್ಟ್ರದಲ್ಲಿ 6,249 ಕಿಲೋಮೀಟರ್ ಇತ್ತು 2014ರಲ್ಲಿ, ಈಗ 18,317 ಕಿಲೋಮೀಟರ್. ಹೀಗೆ ತಾರತಮ್ಯ ಮಾಡ್ತಾ ಬಂದಿದ್ದಾರೆ.
ಕರ್ನಾಟಕಕ್ಕೆ ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ. ನಾನು ಬೇರೆ ರಾಜ್ಯಗಳಿಗೆ, ಹಿಂದುಳಿದ ರಾಜ್ಯಗಳಿಗೆ ಕೊಡಬೇಡಿ ಅಂತ ಹೇಳಲ್ಲ, ನಿಮ್ಮ ಇದ್ರಲ್ಲಿ ಕೊಡಿ. ತೆರಿಗೆ ಹಂಚಿಕೆನಲ್ಲಿ ಯಾಕೆ ತಾರತಮ್ಯ ಮಾಡಕ್ ಹೋಗ್ತೀರಿ? ನಿಮ್ಗೆ ಉಳ್ಕತ್ತದಲ್ಲ ದುಡ್ಡು, ತೆರಿಗೆ ದುಡ್ಡು, ಆ ದುಡ್ಡನ್ನು ಕೊಡಿ. ಮತ್ತೆ ಒಂದ್ ಕಡೆ ಹೇಳ್ತೀರಿ ರಾಜ್ಯಗಳು ಸುಭದ್ರ ಆದ್ರೆ, ಶಕ್ತಿಯುತವಾಗಾದ್ರೆ ರಾಷ್ಟ್ರ ಬಲಿಷ್ಠವಾಗ್ತದೆ. ರಾಜ್ಯಗಳನ್ನೆಲ್ಲ ವೀಕ್ ಮಾಡಿಬಿಟ್ಟು ಬಲಿಷ್ಠ ರಾಷ್ಟ್ರ ಹೆಂಗ್ ಕಟ್ಟೋದು? ರಾಜ್ಯಗಳು ಶಕ್ತಿಯುತವಾಗಿದ್ರೆ ಬಲಿಷ್ಠ ರಾಷ್ಟ್ರ ಕಟ್ಟಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಇವೆಲ್ಲ ತೆರಿಗೆಗಳು ಕೂಡ ರಾಜ್ಯದಿಂದ ಬರೋದು, ಕೇಂದ್ರದ್ದು ಬಹಳ ಕಡಿಮೆ. ಇವೆಲ್ಲ ರಾಜ್ಯಗಳಿಂದ ಬರ್ತಕ್ಕಂಥ ತೆರಿಗೆಗಳು. ಮಾನ್ಯ ಅಧ್ಯಕ್ಷರೇ, ಆಮೇಲೆ ರಾಜ್ಯ ಹೆದ್ದಾರಿನೂ ಹೇಳ್ಬಿಡ್ತೀನಿ. 2014 ಮಾರ್ಚ್ನಲ್ಲಿ 6200 ರಾಜ್ಯ ಹೆದ್ದಾರಿ ಉದ್ದ ಇತ್ತು. ರೈಲ್ವೆ ಉದ್ದ 3281 ಇತ್ತು. ಹೆಚ್ಚಾಗಿದ್ದು ಇದು ರೈಲ್ವೆ ಇರಬೇಕು, ರೈಲ್ವೆ ಇದು 6200 ಇದ್ದದ್ದು 3281. ಏನಿದು ಕನ್ಫ್ಯೂಷನ್ ಇದೆಯಲ್ರಿ, ಇದು ಸ್ವಲ್ಪ ನೋಡಿ. ಇದು RBIನವರು ಕೊಟ್ಟಿರೋ ಪ್ರಕಾರ 2014 ಮಾರ್ಚ್ನಲ್ಲಿ ನಮ್ಮ ರಾಜ್ಯದ ಹೆದ್ದಾರಿ ಉದ್ದ ಇದ್ದದ್ದು 6200. ರೈಲ್ವೆ ಇದ್ದದ್ದು 3281. 2022 ಮಾರ್ಚ್ನಲ್ಲಿ 7656 ರಾಜ್ಯ ಹೆದ್ದಾರಿ ಉದ್ದ, ಮತ್ತೆ 3572 300 ಕಿಲೋಮೀಟರ್ ಮಾತ್ರ ಜಾಸ್ತಿ ಆಗಿದೆ. ರೈಲ್ವೆದು 300 ಕಿಲೋಮೀಟರ್ ಜಾಸ್ತಿ ಆಯಿತು. ಇದ್ರದ್ದು ಹೆದ್ದಾರಿದು 1600 ಕಿಲೋಮೀಟರ್ ಜಾಸ್ತಿ ಆಯಿತು. 1456 ಕಿಲೋಮೀಟರ್ ಜಾಸ್ತಿ ಆಯಿತು. ಅದರಿಂದ ಇವರು ಬಜೆಟ್ ಪುಸ್ತಕದಲ್ಲಿ ಹೇಳೋದು ಒಂದು, ಇಲ್ಲಿ ನಮಗೆ RBIನವರು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು ಬೇರೆ ತರ. ಈ ತರ ಹಿಂಗೆ ಬಹಳ ತಾರತಮ್ಯಗಳನ್ನು ಮಾಡಿಬಿಟ್ಟಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹಿಂದುಳಿದಿದ್ದಾವೆ ಅನ್ನೋ ಕಾರಣಕ್ಕೋಸ್ಕರ ಅವರು ತೆರಿಗೆ ಕಡಿಮೆ ವಸೂಲು ಮಾಡ್ತಾ ಇದ್ರು ಕೂಡ ಅವ್ರಿಗೆ ಜಾಸ್ತಿ ತೆರಿಗೆ ಪಾಲು ಕೊಡೋದು. ನಾವು ಜಾಸ್ತಿ ಮಾಡ್ತಾ ಇದ್ರು ಕೂಡ ಮಹಾರಾಷ್ಟ್ರ ಬಿಟ್ಟರೆ ನಾವೇನೆ 2ನೇ ರಾಜ್ಯ ತೆರಿಗೆ ವಸೂಲಿನಲ್ಲಿ. ನಮಗೆ ಕಡಿಮೆ ಮಾಡೋದು. ಮತ್ತೆ ಅಭಿವೃದ್ಧಿ ಆಗಬೇಕು, ಎಲ್ಲ ಆಗ್ತದೆ? ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಇವತ್ತು ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ. ಈ ಅನ್ಯಾಯ ಸಹಿಸ್ಕೋಬೇಕಾ ನಾವು? ಈ ಅನ್ಯಾಯ ಸಹಿಸ್ಕೋಬೇಕಾ? ಸೊ ಬಹಳ ಏನ್ ಮೇಜ್ ಕುಟ್ಟಿದ್ದು ಇಲ್ಲಿ ನಮ್ಮ ನೀರಾವರಿ ಮಂತ್ರಿಗಳು ಇದ್ದಾರೆ. ಕೇಂದ್ರ ಸರ್ಕಾರ ಅಪರಭದ್ರನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ಬಿಡ್ತು ಅನ್ನೋ ರೀತಿಯಲ್ಲಿ ಖುಷಿಯಾಗಿ ಟೇಬಲ್ ಕೊಡ್ತಾ ಇದ್ರಿ.
5,300 ಕೋಟಿ ಕೊಡ್ಬೇಕು. ಅದು ನೀವು ಹೇಳಿ, ಆತ್ಮ ಸಾಕ್ಷಿಯಾಗಿ ಹೇಳಿ, ಅದು ಆಗುತ್ತಾ? ಖರ್ಚಾಗುತ್ತಾ? ನಿಮ್ಮ ಕೈಲಿ ಮಾಡೋಕ್ಕಾಗತ್ತಾ? ಅದು ಡಿಸ್ಪ್ಯೂಟ್ ಇದೆ ಸರ್. ಖಂಡಿತವಾಗಿಯೂ ಅಪ್ಪರ್ ಭದ್ರಾ ನಾವು ಮಾಡೇ ಮಾಡ್ತೀವಿ. ಮಾಡೋದು ಬೇರೆ ರೀ. ಈ 5,300 ಕೋಟಿ ನಾವು ಉಪಯೋಗಿಸ್ಕೊತೀರಾ? ನ್ಯಾಷನಲ್ ಪ್ರಾಜೆಕ್ಟ್ ಅದು ಖರ್ಚು ಮಾಡ್ತೀವಿ. ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿದ್ರಿ ನೀವು. ಹೌದು, ನ್ಯಾಷನಲ್ ಪ್ರಾಜೆಕ್ಟ್ ಗೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಿದಾರ? ಘೋಷಣೆ ಮಾಡಿದಾರ. ಎಲ್ಲಿ ತೋರಿಸಿ ಸ್ವಲ್ಪ ನನಗೆ, ತೋರಿಸಿ ನನಗೆ. ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಘೋಷಣೆ ಮಾಡಿನೇ ಕೊಟ್ಟಿದ್ದಾರೆ. ಎಲ್ಲಿ ಕೊಡಿ, ತೋರಿಸಿ ನನಗೆ. ಕೊಡ್ತೇನೆ, ಕೊಡಿ, ಆದೇಶ ಇಡಿ. ಈಗ ಉತ್ತರ ಕೊಡುವಾಗ ಕೊಡ್ತೀವಿ. ನನ್ನ ಹತ್ರ ಈಗಿಲ್ಲ. ಆದ್ರೆ ಅಪ್ಪರ್ ಭದ್ರಾ ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಘೋಷಣೆ ಮಾಡಿ ಒಪ್ಪಿಗೆ ಕೊಟ್ಟು 5,300 ಕೋಟಿ ಕೊಟ್ಟಿದ್ದಾರೆ. ಬಹುಶಃ ದೇಶದ ಇತಿಹಾಸದಲ್ಲಿ ನ್ಯಾಷನಲ್ ಪ್ರಾಜೆಕ್ಟ್ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಪ್ರಾಜೆಕ್ಟ್ ಇದು. ಮತ್ತು 5,300 ಕೋಟಿ ಕೊಟ್ಟಿದ್ದಾರೆ. 5,300 ಕೋಟಿ ಅಂತ ಬಜೆಟ್ ನಲ್ಲಿ ಹೇಳಿದಾರ್ರಿ. ಅವ್ರು ಕೇಂದ್ರ ಸರ್ಕಾರದವ್ರು ಹೇಳಿದ್ದಾರೆ. ಆದ್ರೆ ನಿಮಗೆ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡಿ, ನಾನು ಅವ್ರ ಬಜೆಟ್ ಓದ್ದೆ. ನಾನು ಕೊಡಿಯಪ್ಪ, ಆದೇಶ ಕೊಡಿ. ಅವ್ರ ಬಜೆಟ್ ಪುಸ್ತಕ ಇದೆಯಾ ನಿಮ್ಮ ಹತ್ರ? ಅಲ್ಲ, ಇಲ್ಲಿ ನನ್ನ ಹತ್ರ ಅಲ್ಲ, ಕೇಂದ್ರದ ಬಜೆಟ್ ಪುಸ್ತಕ ಇದೆಯಾ? ನಾನು ಓದಿದ್ದೀನಿ ಸರ್. ನಾನು ಕೊಡ್ತೇನೆ. ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡಿಲ್ಲ. ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಕ್ಲಿಯರ್ ಮಾಡಿ ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ಗೆ ಹೋಗಿತ್ತದು. ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ತಗೊಳ್ಳದೆ ಬಜೆಟ್ ಐತಂತ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಆಯ್ತು. ಈಗ ನೀರಾವರಿ ಪ್ರಾಜೆಕ್ಟ್ಗಳಿದಾವಲ್ಲ, ನೀವು ಕೇಂದ್ರ ಸರ್ಕಾರದವರು ಉತ್ತರ ಕೊಟ್ಟಿರೋದು ನಿಮ್ಗೆ ಗೊತ್ತಿರ್ಬೇಕಲ್ಲ. ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು 9/2/2023 ಗೊತ್ತಿದೆಯಾ? ಏನ್ ಹೇಳಿದ್ದಾರೆ? ಮೇಕೆದಾಟು ಪ್ರಾಜೆಕ್ಟ್ ಬಗ್ಗೆ ಹೋದ್ ಸಾರಿ 1,000 ಕೋಟಿ ಇಟ್ಟಿದ್ರಲ್ಲ, ಈ ವರ್ಷ ಯಾಕೆ 1 ರೂಪಾಯಿನೂ ಇಟ್ಟಿಲ್ಲ? ಮೇಕೆದಾಟು ಈಗಾಗಲೇ ಸುಪ್ರೀಂ ಕೋರ್ಟ್ ಆಯ್ತಲ್ಲ, ಆಯ್ತು, ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ನೀವು ಹೋದ್ ಸಾರಿ 1,000 ಕೋಟಿ ಇಟ್ಬಿಟ್ಟಿದ್ರಿ. ಇಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಂತ ಅರ್ಥ. ನಾವು ಪಾದಯಾತ್ರೆ ಮಾಡೋದು ಅಂತ ಇಟ್ಟಿದ್ರ? ನಾನು ಹೇಳದ್ ಕೇಳಿ, ನಮ್ಮ ಹತ್ರ ಈ ವರ್ಷ ಬಜೆಟ್ 22,000 ಕೋಟಿಗಿಂತಲೂ 800ರಷ್ಟು ನಾವು ಕೊಟ್ಟಿದ್ದೀವಿ. ಬಜೆಟ್ ಲಂಸಮ್ ಅಮೌಂಟ್ ಇದೆ ನಮಗೆ. ಅದರಲ್ಲಿ ಅಲೋಕೇಶನ್ ಮಾಡ್ಕೊಳ್ತೀವಿ. ನಾವು ಡಿಪಾರ್ಟ್ಮೆಂಟ್ ಆಕ್ಷನ್ ಪ್ಲಾನ್ ಮಾಡ್ಕೊಳ್ಳುವಾಗ ಸೇರಿಸ್ಕೊಳ್ತೀವಿ. ಎಷ್ಟು ಕೊಡಬೇಕು, ನಾವು ಎಷ್ಟು ಖರ್ಚು ಮಾಡ್ಲಿಕ್ಕೆ ಆಗ್ತದ ಅಷ್ಟು ಇಟ್ಕೊಳ್ತೀವಿ. My point is, Mr. Karjol, in the last year budget, 1,000 crore rupees was provided as allocation. Why it has not been shown this year? ಸರ್, ಪ್ರತಿಯೊಂದು ಪ್ರಾಜೆಕ್ಟ್ದು ಪ್ರತಿಯೊಂದು ನೇಮಪರ್ಕ್ನು ಬಜೆಟ್ ನಲ್ಲಿ ಹೇಳಬೇಕಾಗಿಲ್ಲ. ಆಕ್ಷನ್ ಪ್ಲಾನ್ ಮಾಡುವಾಗ ನಾವು ಮಾಡ್ತೀವಿ. ಏನ್ ಆಕ್ಷನ್ ಪ್ಲಾನ್ ಮಾಡಿ? ದುಡ್ಡೇ ಡಿಪಾರ್ಟ್ಮೆಂಟ್ ಆಕ್ಷನ್ ಬಜೆಟ್ ಅಂದ್ರೆ ಏನು? ಬಜೆಟ್ ಅಂದ್ರೆ ಏನ್ರಿ ಸರ್? ನೀವು ಇಂಡಿವಿಜುವಲ್ ರಿಸೀಟ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಡಿಪಾರ್ಟ್ಮೆಂಟ್ ಗೆ ಹೆಡ್ ಆಫ್ ಅಕೌಂಟ್ ವೈಸ್ ಯಾವ ಹೆಡ್ ಅಪ್ ಆಗಿದೆ, ಅದರ ಮೇಲೆ ಯಾವ ಹೆಡ್ ಅಪ್ ಅಕೌಂಟ್ ಹೋಗಿದೆ ಹೇಳಿಯಪ್ಪ, ಮಾಡ್ಕೊಳ್ತೀವಿ. ಎಲ್ಲಿ ಹೇಳಿ ಹೌದು ಅಂತ. ಅಲ್ಲ, ಈಗ ನಮಗೆ ಏನ್ ಲಂಸಮ್ ಅಮೌಂಟ್ ಇದೆ? ಲಂಸಮ್ ಎಲ್ಲಿದೆ ಇಟ್ಕೊಂಡಿದ್ದೀರಿ ಹೇಳಿ, ತೋರಿಸಿ ನನಗೆ ಬಜೆಟ್ ಪುಸ್ತಕದಲ್ಲಿ. ಬಜೆಟ್ ಪುಸ್ತಕದಲ್ಲಿ ತೋರಿಸಬೇಕಾಗಿಲ್ಲ ಅದನ್ನ. ಸುಮ್ಮನೆ ಹಾಗೆ ಬಂದ್ಬಿಡ್ತದ, ಆಕಾಶದಿಂದ ಬಂದ್ಬಿಡ್ತದ ದುಡ್ಡು ನಿಮಗೆ. ಸರ್, ನೀವು ಇಷ್ಟು ವರ್ಷ ಅನುಭವ ಇರೋ, ನಾನು ಅನುಭವದಿಂದಲೇ ಹೇಳ್ತಾ ಇರೋದು ನಿಮಗೆ. ವರ್ಕ್ನು ಇದರಲ್ಲಿ ತೋರಿಸಿದ್ರ? ನೋ ಮೈ ಪಾಯಿಂಟ್ ಈಗ ಖರ್ಚು ಈ ವರ್ಷ ಬಜೆಟ್ ಅಂದ್ರೆ ಕೇಳಿಯಪ್ಪ, ನಾನು ಸ್ವಲ್ಪ ಕೂತ್ಕೊಳ್ಳಿ, 1 ನಿಮಿಷ ಕೂತ್ಕೊಳ್ಳಿ. ಖರ್ಚು ಈ ವರ್ಷ 3,09,181 ಕೋಟಿ ಅಂತ ಹೇಳ್ಬಿಟ್ಟಿದ್ದೀರಿ. ಇನ್ನೆಲ್ಲಿ ಇಟ್ಕೊಂಡಿದ್ದೀರಿ ದುಡ್ಡ? ಅದಲ್ದೇನೆ 9,000 ಕೋಟಿ ಟೋಟಲ್ ಬಜೆಟ್ ಗಾತ್ರ ಕರ್ನಾಟಕದ್ದು. ಅದಾಯ್ತಪ್ಪ, ಅಷ್ಟೇ ಖರ್ಚು. ಈ ಖರ್ಚಲ್ಲಿ ಇಟ್ಟಿದ್ದೀರಿ. ಆಯ್ತಪ್ಪ, ನೀರಾವರಿಗೆ 25,000 ಕೋಟಿ ಅಂತ ಹೇಳಿದಿರಿ. 25,000 ಕೋಟಿ ಅಂತ ಹೇಳಿದಿರಿ. ಅದೆಲ್ಲ ತೋರಿಸಿ, ಅದನ್ನ ಎಲ್ಲಿ ನಾನದೇ
ಇಲ್ಲೇ ಅದ. ಸ್ಪ್ಲಿಟ್ ಆಫ್ ಫಿಗರ್ಸ್ ಕೊಡ್ರಿ ನೋಡೋಣ. ನಾನು ಇದರಲ್ಲಿ ಅಲೋಕೇಶನ್ ಹಾಕಿದ್ದನ್ನ ತೋರಿಸಬೇಕಾಗಿಲ್ಲ. ವರ್ಕ್ ವೈಸ್ ಅಲೋಕೇಶನ್ ನಮ್ಗೇನ್ ಗೊತ್ತಾಗಬೇಕು? ಪ್ರಾಜೆಕ್ಟ್ ನಮ್ಗೇನ್ ಗೊತ್ತಾಗೋದು? ನಾವು ಟೇಬಲ್ ಮಾಡ್ತೇವೆ. ಯಾವಾಗ ಟೇಬಲ್ ಮಾಡ್ತೇವೆ. ಯಾವಾಗ ಟೇಬಲ್ ಮಾಡೋದು? ಬಜೆಟ್ ಅಂದ್ರೆ ಏನು? ಇಟ್ ಶುಡ್ ಬಿ ಟ್ರಾನ್ಸ್ಪರೆಂಟ್. ಟ್ರಾನ್ಸ್ಪರೆಂಟ್ ಇದೆ. ಯು ಆರ್ ಅಕೌಂಟಬಲ್ ಟು ದಿ ಹೌಸ್. ಮಾನ್ಯ ಸಭಾಧ್ಯಕ್ಷ, ನಾವು ಪಾಸ್ ಮಾಡ್ಬೇಕಲ್ರಿ. ಬಜೆಟ್ ಅಲೋಕೇಶನ್ ಅಂದ್ರೆ ನಾವೆಲ್ಲ ಪಾಸ್ ಮಾಡೋದು. ವರ್ಕ್ ವೈಸ್ ಅಲೋಕೇಶನ್ ಅಲ್ಲ. ವರ್ಕ್ ವೈಸ್ ಅಲೋಕೇಶನ್ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ದವ್ರು ಮಾಡ್ಕೊಳ್ತಾರೆ ಆಕ್ಷನ್ ಪ್ಲಾನ್. ಏನ್ ಇದು ಹಿಡನ್ ಅಜೆಂಡಾನಾ? ಇದೇನ್ ಹಿಡನ್ ಅಜೆಂಡಾ ಇಲ್ಲ. ಮತ್ತೆ ನೀವು ವಾಟ್ ಎವರ್ ದ ಮನಿ ಯು ವಾಂಟ್ ಟು ಸ್ಪೆಂಡ್, ವಾಟ್ ಎವರ್ ದ ಮನಿ ಯು ಹ್ಯಾವ್ ಟು ಸ್ಪೆಂಡ್, ನಾವು ಪಾಸ್ ಮಾಡ್ಕೊಡ್ಬೇಕಲ್ಲಪ್ಪ. ನಾವು ಪಾಸ್ ಮಾಡ್ಕೊಡೋದಕ್ಕೆ ಹೇಳ್ತೇವಲ್ಲ ನಿಮಗೆ. ನಾವು 22,800 ಕೋಟಿ ಕೊಟ್ಟಿದ್ವಿ. ಅದರಲ್ಲಿ ಮೇಕೆದಾಟುಗೆ 1,000 ಕೋಟಿ ಇಟ್ಟಿದ್ದೀರಾ ಇಲ್ವಾ? ಮೇಕೆದಾಟುಗೆ ಇಡ್ತೀವಿ. ಎಲ್ಲಿ ಇಡ್ತೀವಿ? ಅಲ್ಲ, ಇಟ್ಟಿದ್ದೀರಾ? ಈಗ ನಮ್ದು ಡಿಪಾರ್ಟ್ಮೆಂಟ್ ಆಕ್ಷನ್ ಪ್ಲಾನ್ ಸಪರೇಟ್ ಮಾಡ್ಬೇಕಲ್ಲ. ಯಾವಾಗ ಮಾಡ್ತೀವಿ? ಈಗ ಬಜೆಟ್ ಪಾಸ್ ಆದ ಕೂಡಲೇ ಆಯ್ತಪ್ಪ. ಈಗ ನಾವು ಅಪ್ರೂವ್ ಮಾಡ್ಕೊಡ್ಬೇಕಲ್ಲಪ್ಪ ಇಲ್ಲಿ ಅಸೆಂಬ್ಲಿನಲ್ಲಿ. ಖಂಡಿತವಾಗಿ ಅಪ್ರೂವ್ ಮಾಡ್ಕೊಡ್ಬೇಕಾ ಬೇಡ? ಮಾಡ್ತೇವೆ. ಹೌಸ್ ಅಪ್ರೂವ್ ಮಾಡಿದ್ರೆ ತಾನೇ ನೀವು ಖರ್ಚು ಮಾಡೋದು. ಸರ್, ಇದಕ್ಕೆ ಅಪ್ರೂವಲ್ ಕೊಟ್ಟ ಮೇಲೆ ಹೆಡ್ ಆಫ್ ಅಕೌಂಟ್ ವೈಸ್ ನೀವು ಕ್ಯಾಪಿಟಲ್ ಹೆಡ್ ದಲ್ಲಿ ಎಷ್ಟು ಕೊಟ್ಟಿದ್ದೀರಿ, ಉಳಿದದ್ದು ಎಷ್ಟು ಕೊಟ್ಟಿದ್ದೀರಿ ಅನ್ನೋದು ಆದ್ಮೇಲೆ ನಾವು ಮಾಡ್ಬೇಕಲ್ಲ. ನೋ ಸಿ ಅಲೋಕೇಶನ್ ಇರೋದು ಆಕ್ಚುಲಿ ಲಿಂಕ್ ಡಾಕ್ಯುಮೆಂಟ್ಗಳೆಲ್ಲ ನೋಡಿದ್ರೆ 25,000 ಕೋಟಿ ಇಲ್ಲ. ಸುಮ್ಮನೆ ಬರೆದ್ಬಿಟ್ಟಿದ್ರಿ 25,000 ಕೋಟಿನ. ಅದು 22,000 ಕೋಟಿನ 20,000 ಕೋಟಿನ ಅಷ್ಟೇ ಇರಬೇಕು. ನೋ ಮೈ ಪಾಯಿಂಟ್. ಈಗ ಅಧ್ಯಕ್ಷರೇ, ನಾವು ಪಾಸ್ ಮಾಡ್ಕೊಡ್ಬೇಕು ಇವರಿಗೆ. ನಮಗ್ ಗೊತ್ತಾಗಬೇಕಲ್ಲ. ಮೇಕೆದಾಟಿಗೆ ಇಟ್ಟಿದ್ದೀವಿ 1,000 ಕೋಟಿನ, ನಾವು ಸಪ್ಲಿಮೆಂಟರಿ ಮಾಡ್ತೀವಿ ಅನ್ನೋದು ಬೇರೆ ವಿಚಾರ. ಮುಂದಿನ ಸಪ್ಲಿಮೆಂಟರಿ ಮಾಡ್ಕೊಡ್ತೀವಿ ಅನ್ನೋದು ಹೋಗ್ತಾ ಇಲ್ಲ. ನಾನು ಈಗ ಏನು ಅಲೋಕೇಶನ್ ಆಗಿದೆ, ಈ ಅಲೋಕೇಶನ್ ನಮಗೆ 22,800 ಕೋಟಿ ಏನಿದೆ, 854 ಕೋಟಿ ಏನಿದೆ, 25,000 ಕೋಟಿ. 25,000 ಕೋಟಿ ಅಲ್ಲ, 25,000 ಕೋಟಿದು ನಿಮಗೆ ಡೀಟೇಲ್ಸ್ ಕೊಡ್ತೀವಿ. ಪಾಸ್ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ 25,000 ಕೋಟಿದು ಕೊಡ್ತೀವಿ. ಅದರಲ್ಲಿ ಏನಾಗಿದೆ, ಕಣ್ಮುಚ್ಕೊಂಡು ಪಾಸ್ ಮಾಡ್ಕೊಡ್ಬಿಡೋದು ನಿಮ್ಗೆ. ನಂದೊಂದು ಸ್ವಲ್ಪ ಕೇಳ್ಬಿಡಿ. ಸುಮ್ಮನೆ ಕಣ್ಮುಚ್ಕೊಂಡು ಪಾಸ್ ಮಾಡ್ಕೊಟ್ಬಿಡೋದು. ನೋ, ನೀವು ಹಾಗೆ ಮಾಡಿ ಕೊಡಬೇಡಿ. ನಿಮಗೆ ಕನ್ವಿನ್ಸ್ ಮಾಡಿದ ಮೇಲೆ ಮಾಡಿಕೊಡಿ. 25,000 ಕೋಟಿ ಅಂದ್ರೆ ಮೇಜರ್ ಇರಿಗೇಷನ್ ಇದೆ, ಮೈನರ್ ಇರಿಗೇಷನ್ ಇದೆ, ಸಪರೇಟ್ ಅಲೋಕೇಶನ್ ಆಗ್ತದೆ. ಈಗ DPR ಏನಾಯ್ತು? ಕಾವೇರಿ ನೀರಾವರಿ ಅಥಾರಿಟಿ ಇದೆಯಲ್ಲ, ಅವ್ರೇನಾದ್ರು ಚರ್ಚೆ ಮಾಡಿದ್ರ ಅದ್ರ ಬಗ್ಗೆ? ಈ ಮೇಕೆದಾಟು ಪ್ರಾಜೆಕ್ಟ್ ಬಗ್ಗೆ? ಸರ್, ಮೇಕೆದಾಟು ಪ್ರಾಜೆಕ್ಟ್ದು ನಾವು ಎಲ್ಲ ಆಯಾಮಗಳಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಇದೆ. ತಮ್ಗೆ ಗೊತ್ತಿದೆ. ಕೃಷ್ಣದ್ದು ಸುಪ್ರೀಂ ಕೋರ್ಟ್ ಮುಂದಿದೆ. ದುಡ್ಡು ಯಾಕೆ 1,000 ಕೋಟಿ ಇಟ್ರಿ? ಅದಕ್ಕೆ ಮಾಡ್ತೀವಿ ಅಂತ ನೀವು ಕೋರ್ಟ್ನಲ್ಲಿ ಕೇಸ್ ಇದ್ರೆ ಯಾಕೆ ಇಟ್ರಿ? ದುಡ್ಡು ಯಾಕೆ ಇಟ್ಟಿವಿ ಅಂದ್ರೆ ನಮಗೊಂದು ಆಸೆ ಇತ್ತು. ಏನ್ ಆಸೆ? ಕ್ಲಿಯರೆನ್ಸ್ ಸಿಕ್ಕರೆ ನಾವು ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ಬೇಕು. ನೋಡಪ್ಪ, ಕಾವೇರಿ ರಿವರ್ ಅಥಾರಿಟಿ ಇದೆಯಲ್ಲ, ಅಥಾರಿಟಿ ಇದೆಯಲ್ಲ, ದುಡ್ಡು ತರ್ಲಿಕ್ಕೆ ಆಗೋದಿಲ್ಲ. ಅಥಾರಿಟಿ ಅವರು ಇವತ್ತಿನವರೆಗೆ ಅದನ್ನ ಚರ್ಚೆನೇ ಮಾಡಿಲ್ಲ. So far, it has not been discussed at all. DPR has not discussed at all. Sir, that is my information. That is my information. ಸರ್, ಇಲ್ಲೇನೆ ಪ್ರಾಮಿಸ್ ಮಾಡಿದ್ದು ಹುಣಸೂರ್ದೇನೆ ಹೇಳಿದ್ರಲ್ಲ ಸರ್. ಹುಣಸೂರ್ದೇನೆ ಅವ್ರು ಯಾವ್ದು ಮಾಡಕ್ ಆಗ್ಲಿಲ್ಲ. 51 ಕೋಟಿಯಿಂದ 60 ಕೋಟಿ ಎಸ್ ಅಗ್ರೀಡ್ ಅಂತ ಅಂದ್ರು. ಇಲ್ಲೇ ಉತ್ತರ ಕೊಟ್ಟರು. ಅನುಷ್ಠಾನ ಅಂತ ಇನ್ನೂ ಆಗಿಲ್ಲ. DPR ಮಹದಾಯಿದು ಕ್ಲಿಯರ್ ಆಗಿದೆ. ಹೇಳಿ. ಮಹದಾಯಿದು ಕ್ಲಿಯರ್ ಆಗಿದೆ. ಆಗಿದೆಯಾ? ಆಗಿದೆ. DPR ಆಯ್ತಾ? ಆಗಿದೆ. DPR ಆದ್ ನಿಮಗೆ ಕಾಪಿನೇ ಕೊಡ್ತೇನೆ. ಕೊಡಿ ಮತ್ತೆ ಇಲ್ಲಿ. ಅಲ್ಲ, ಈ ಸದ್ಯ ಕೊಡೋದ್ರೆ ಎಲ್ಲಿ ಕೊಡ್ಲಿ, ಆಮೇಲೆ ಕಳಿಸ್ಕೊಡ್ತೇನೆ. ಈಗ ಲೋಲ್ ಇಡೀ ಇಲ್ಲಿ ಉತ್ತರ ಕೊಡುವಾಗ ಹೇಳಿ. ಉತ್ತರ ಕೊಡುವಾಗ ಹೇಳಿ. ಈ ಸದ್ಯ ನಾನು ಉತ್ತರ ಕೊಡುವಾಗ ಹೇಳಿ. ಬೆಳಗಾಂ ಅಧಿವೇಶನದಲ್ಲಿ ಕಾಪಿ ಅವತ್ತು ಕೊಟ್ಟಿವಲ್ಲ, ಮಾತಾಡಿ. ಉತ್ತರ ಕೊಡುವಾಗ ಹೇಳ್ರಿ. ಉತ್ತರ ಕೊಡ್ತೇವೆ, ಖಂಡಿತವಾಗಿ ಕೊಡ್ತೇವೆ. ಒಂದು ನಿಮಿಷ ಸಿದ್ದರಾಮಣ್ಣ, ಒಂದು ನಿಮಿಷ. ಈಗ ಕಾರಜೋಳ ಅವರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟರು. ಈಗ ನೀವು 25,000 ಕೋಟಿ ಈ ಸಾರಿ ಬಜೆಟ್ನಲ್ಲಿ ಇಟ್ಟಿದ್ದೀರಿ. ಈಗ ವರ್ಕ್ ಇನ್ ಹ್ಯಾಂಡ್
ಸಣ್ಣ ನೀರಾವರಿ ಮತ್ತು ಭಾರಿ ನೀರಾವರಿ ಎರಡೂ ಸೇರಿ ನಿಮ್ಮ ಹತ್ರ ಅನುಮೋದನೆಗೊಂಡು ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಆಗಿರ್ತಕ್ಕಂಥ ಟೆಂಡರ್ ಕರೆದಿರ್ತಕ್ಕಂಥ ಪೂರ್ಣ ಪ್ರಮಾಣದ ಕ್ರಿಯಾ ಯೋಜನೆಗಳು ಎಷ್ಟು ಲಕ್ಷ ಕೋಟಿ ಇದೆ? 1,52,58 ಕೋಟಿ ಇದೆ. 25,000 ಕೋಟಿನಲ್ಲಿ ಅಲ್ಲ ಒಂದ್ ನಿಮಿಷ ಅಧ್ಯಕ್ಷ, ನಾನು ಒಂದ್ ನಿಮಿಷ, ನಾನು ಏನಾರ ಸುಳ್ಳು ಹೇಳಿದ್ರೆ ಈ ಸದನಕ್ಕೆ ನಾನು ಕ್ಷಮೆ ಕೇಳಿ ಹೋಗ್ತೀನಿ. ಸ್ವಲ್ಪ ನಮ್ಗೆ ಯಾಕೆಂದ್ರೆ ಆತಂಕ ಇದೆ, ಅದಕ್ಕೋಸ್ಕರ ನಾನು ಹೇಳೋದು 1,58,000 ಕೋಟಿ ಸ್ಪಿಲ್ ಓವರ್ ವರ್ಕ್ಸ್ ಇದ್ದು, ವರ್ಕ್ ಇನ್ ಹ್ಯಾಂಡ್ ಇದ್ದು, 25,000 ಕೋಟಿನ ಅನುದಾನನ ನೀವು ಒದಗಿಸಿದಿರಿ. ಅದರಲ್ಲಿ ಬದ್ಧತಾ ವೆಚ್ಚದಲ್ಲಿ ಹೋಗುತ್ತೆ ಬಡ್ಡಿ ದುಡ್ಡು ಬೇಡ. ಪ್ರಿನ್ಸಿಪಲ್ ಅಂತೂ ಅದರಲ್ಲೇ 25,000 ಕೋಟಿನಲ್ಲೇ ಹೋಗ್ಬೇಕು. ಪ್ರಿನ್ಸಿಪಲ್ 25,000 ಕೋಟಿನಲ್ಲಿ ಹೋದ್ರೆ ಅದೊಂದು 3-4 ಕೋಟಿ ಹೋಗುತ್ತೆ. ಇನ್ನು 21,000 ಕೋಟಿ ಅಡ್ಮಿನಿಸ್ಟ್ರೇಷನ್ ಎಲ್ಲ ಹೋಗಿ ನಿಮ್ಗೆ 15,000 to 16,000 ಕೋಟಿ ವರ್ಕ್ ಎಕ್ಸಿಕ್ಯೂಷನಿಗೆ ಸಿಗಲ್ಲ. ವರ್ಕ್ ಎಕ್ಸಿಕ್ಯೂಷನ್ಗೆ ಅಷ್ಟು ಸಿಗದೇ ಇದ್ರೆ ಎಷ್ಟು ವರ್ಷ ಬೇಕು ಅದನ್ನು ಪೂರ್ತಿ ಮಾಡೋಕ್ಕೆ? ಇನ್ನು 6 ವರ್ಷಗಳ ಸತತವಾದಂಥ ಇದನ್ನು ಮಾಡಿದ್ರು ಸಹಿತ ಈಗಿರೋ ಅಂಥ ವರ್ಕನ್ನು ಕಂಪ್ಲೀಟ್ ಮಾಡೋಕ್ಕಲ್ಲ ಪ್ರಾಜೆಕ್ಟ್ಸ್ಗಳನ್ನ. ಇದಕ್ಕೆ ನಂದೇನು ಆತಂಕ ಅಂದರೆ, ಇದೇ ರೀತಿ ಎಲ್ಲವನ್ನೂ ಈ ನಾಯಿ ಮೂಳ ಗುಡಾಕೆತ್ತಿದ್ದಲ್ಲ ಗುಡಾಕೆಣೋದು ಬೇಡಿ. ಏನಾದರೂ ಒಂದು ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾನೂನನ್ನು, ಒಂದು ಯೋಜನೆಯನ್ನು ಜಾರಿ ತಂದು ಈ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ಗಳನ್ನು ಮುಗಿಸೋ ಅಂಥ ಜವಾಬ್ದಾರಿನ ನಾವು ನೀವೆಲ್ಲ ಸೇರಿ ಈ ಸದನದಲ್ಲಿ ಮಾಡೋಣ ಅನ್ನೋದು, ನಾನು ಯಾರನ್ನು ದ್ವೇಷ ಮಾಡೋಕ್ಕೆ ನಮ್ಗೆ ಅಷ್ಟೊಂದು ಇದಿಲ್ಲ. ನಾನು ನನ್ನ ಆತಂಕದಲ್ಲಿದೆಯಲ್ಲ, ಈ ಆತಂಕನ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟೊಂದು ದುಡ್ಡು ಪ್ರಮಾಣದ ಈ ಪ್ರಾಜೆಕ್ಟ್ಗಳು ಇಟ್ಕೊಂಡು ನಾವು ಇಷ್ಟು ಕೋಟಿ ಇಟ್ಟಿದ್ದೀವಿ ಅಂತಿರಲ್ಲ, ಎಷ್ಟು ಪರ್ಸೆಂಟ್ ಇಟ್ಟಿದ್ರೆ ಅವನ್ನೇನಾದ್ರು ಅವಕ್ಕೆ ಬರೀ ಪೆಂಡಿಂಗ್ ಬಿಲ್ಸ್ ಎಷ್ಟಿದೆ? 16,000 to 17,000 ಕೋಟಿ ಪೆಂಡಿಂಗ್ ಬಿಲ್ಸ್ ಇದೆ. ಆ ಪೆಂಡಿಂಗ್ ಬಿಲ್ಸ್ ಸಾಗಕ್ಕಲ್ಲ ನಿಮ್ಮ ಈ ಸಾರಿ ಇಟ್ಟಿರೋ ಬಜೆಟಿನ ದುಡ್ಡು. ಹೇಳ್ಬೇಕು ಅಂದ್ರೆ ಆ ಪೆಂಡಿಂಗ್ ಬಿಲ್ ಕೊಟ್ಬಿಟ್ರು ಮನೇಲಿ ಕೂತ್ಕೊಳ್ಳೋದ? ಏನಾರ ಮಾಡಿ ಒಂದು ದಾರಿನ ಕೇಂದ್ರನು ತಗೊಬನ್ನಿ, ಕೇಂದ್ರದ ಇದನ್ನು ತೊಟ್ಟಿ ಕದನ ಕೇಂದ್ರದಲ್ಲೂ ಇಲ್ಲೂ ಕಟ್ಟಿ ಆಯ್ತು. ಅಧ್ಯಕ್ಷರೇ, ನಮ್ಮ ಆತಂಕದ ಮಾತು ಹೇಳ್ತಾ ಇದೀವಿ ಅಷ್ಟೇ, ನಾವೇನು ಯಾರು ದ್ವೇಷ ಮಾಡ್ತಾ ಇಲ್ಲ. ಇಲ್ಲಿ ಎಲ್ಲವೂ ಆಗಿರ್ತಕ್ಕಂಥ ತಪ್ಪು ಸಿದ್ದರಾಮಯ್ಯನವರು ಕನ್ಕ್ಲೂಡ್ ಮಾಡ್ತಿದ್ದಾರೆ. ಅಲ್ಲ ಮಾಡ್ಲಿ. ಈಗ ಇದಕ್ಕೆ ನಾನು ಕಾರಜೋಳ ಅವರಿಗೆ ಪ್ರಶ್ನೆ ಮಾಡಿದ್ದಷ್ಟೇ, ನೀವು ಹೇಳ್ತಾ ಇದ್ರಲ್ಲ ಅದಕ್ಕೆ. ಸರ್, ಮೇಜರ್ ಇರಿಗೇಷನ್ ಪ್ರಾಜೆಕ್ಟು 24 ಅವರ್ಸ್ದಾಗ ಮುಗಿಯುವಂಥ ಪ್ರಾಜೆಕ್ಟ್ ಅಲ್ಲ. ಉದಾಹರಣೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 1964 ಮೇದಲ್ಲಿ ಅಡಿಗಲ್ಲು ಹಾಕಿದ್ವಿ. ಇವತ್ತಿಗೂ ನಡೀತಾ ಇದೆ, ಮುಂದೂ ನಡೀತದೆ. ಹಾಗೆ ಎಲ್ಲ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಗಳಿಗೆ ಇಂಟ್ರೆಸ್ಟೆಡ್ ಪ್ರಾಬ್ಲಮ್ಸ್ ಇದ್ದಾವ. ಕೂಡ್ರಿ ಇದು 1-2 ವರ್ಷದ ಪ್ರಾಬ್ಲಮ್ ಅಲ್ಲ, ಇದು 50 ವರ್ಷದ ಪ್ರಾಬ್ಲಮ್ಗಳಿದ್ದಾವೆ. ಇವನ್ನ ನಾವು ಮುಂದುವರ್ಸ್ಕೊಂಡು ಪ್ರಾಜೆಕ್ಟ್ಗಳನ್ನ ಮುಗಿಸ್ತಕ್ಕಂಥದ್ದಕ್ಕೆ ಆದ್ಯತೆ ಕೊಡ್ತಕ್ಕಂಥದ್ದೇ ಹೊರತು ಇದನ್ನು ನಾವು ಈಗ ಮುಗಿಸ್ಬಿಡ್ತೀವಿ ಅಂತಂದ್ರೆ ಆಗೋದಿಲ್ಲ. ಈಗ ಮೇಜರ್ ಇರಿಗೇಷನ್ಗೆ 1,02,000 ಕೋಟಿಯಷ್ಟು ವರ್ಕ್ ಆನ್ ಹ್ಯಾಂಡ್ ಇದೆ, ಸ್ಪಿಲ್ ಓವರ್ ವರ್ಕ್ಸ್ ಇದೆ. ಅವನ್ನೇನು ಇವತ್ತೇ ಮುಗಿಸೋಕ್ಕಾಗ್ತದೆ? ಆಗೋದಿಲ್ಲ. ಅದಕ್ಕೆ ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ, ಇದೊಂದು ನಿರಂತರ ವ್ಯವಸ್ಥೆ. ಓಕೆ, ಸಿದ್ದರಾಮಯ್ಯನವರು ನೀವೇ ಈಗ ಕಾರಜೋಳ ಅವರೇ ಕೇಂದ್ರದ ವಿಶ್ವೇಶ್ವರ ಟುಡು ಅವ್ರಿಗೆ ಗೊತ್ತಲ್ಲ ನಿಮಗೆ? ಅಲ್ಲ ಕೇಳಿದೆ, ನಿಮ್ಗೆ ಗೊತ್ತಲ್ಲ, ಹೋಗಿ ಭೇಟಿ ಮಾಡಿದ್ದೀರಲ್ಲ ನೀವು. ಅವರು ಉತ್ತರ ಕೊಟ್ಟಿದ್ದಾರೆ. ಯಾವತ್ತು ಅಂತಂದ್ರೆ 9/2/2023 ಇರಿಗೇಷನ್ ಪ್ರಾಜೆಕ್ಟ್ಸ್ ಇನ್ ಕರ್ನಾಟಕ ಅಂತ. ಈ ತಿಂಗಳು 9ನೇ ತಾರೀಕು ಕೊಟ್ಟಿರೋದು ಉತ್ತರನ. ಎಲ್ಲಿ ಇದು? ಲೋಕಸಭಾದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅನ್ಸ್ಟಾರ್ಡ್ ಕ್ವಶನ್, ಸ್ಟಾರ್ಡ್ ಕ್ವಶನ್ ಅಲ್ಲ ಇದು, ಅನ್ಸ್ಟಾರ್ಡ್ ಕ್ವಶನ್, ರಿಟರ್ನ್ ಆನ್ಸರ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಗೊತ್ತಾ? ಮೇಕೆದಾಟು ಬಗ್ಗೆ ಹೇಳಿರೋದು ಅವರು. feasibility report of the Mekedatu balancing reservoir and drinking water project was submitted by Karnataka to Central Water Commission under this ministry in 2018. Based on the same, a conditional in principle consent was issued by Screening Committee of CWC in its meeting dated 24/18. However, while conveying in principle consent,
it was stipulated that acceptance of Kaveri Water Management Authority would be a prerequisite for consideration of the detailed project report by the Advisory Committee on Irrigation, Food Control and Multipurpose Projects of this ministry. Thereafter, the Nodi is important. Thereafter, the DPR of the project was submitted by Government of Karnataka to CWC in January 2019. However, since the DPR has not yet been accepted by Kaveri Water Management Authority, not yet accepted by Kaveri Water Management Authority, appraisal process of the project has not been taken up by CWC. ನೀವು ಅಂತ ಹೇಳ್ತೀರಿ, ಕೊಡ್ತೀವಿ ಅಂತ ಹೇಳ್ತೀರಿ. ತಾವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಿ. ನಾನು ಅಲ್ಲ, ಅವ್ರು ಉತ್ತರ ಕೊಟ್ಟಿರೋದ್ರಿ, ನಂದಲ್ಲ ಇದು ಉತ್ತರ, ಅವ್ರ ಉತ್ತರ. ನಾನು ನಿಮಗೆ ಹೇಳಿದ್ದು DPR ಅನುಮೋದನೆ ಆದದ್ದು ಮಾದಾಯಿ ಕಳಸಾ ಬಂಡೂರಿದ ಹೇಳಿದೆ. ನೀವು ಮಾತಾಡುವಾಗ ಗೋವಾದ ಬಗ್ಗೆ ಪ್ರಸ್ತಾಪ ಮಾಡಿ. ಇಲ್ಲ ಗೋವಾ ಬಗ್ಗೆ ಹೇಳಲೇ ಇಲ್ಲ ನಾನು. ಪ್ರಸ್ತಾಪ ಮಾಡಿ ಅಲ್ಲಿ ಬಂದೇ ಇಲ್ಲ ಇನ್ನು ಮಾದಾಯಿಗೆ. ನಾನು ಮೇಕೆದಾಟು ಹೇಳ್ತಾ ಇರೋದು. ನೋಡಿ, ಸುಪ್ರೀಂ ಕೋರ್ಟ್ ಮುಂದಿದೆ, ನಿಮಗೂ ಗೊತ್ತಿದೆ, ಅದು ಮುಗಿಯುವವರೆಗೂ ಕಾಯ್ಬೇಕಾಗ್ತದೆ. ಇವ್ರು ಯಾಕೆ ಉತ್ತರ ಕೊಟ್ಟವ್ರೆ? ಏನು ಕೇಂದ್ರ ಸರ್ಕಾರದವರು ಏನಂತ ಕೊಟ್ಟಿದ್ದಾರೆ ನೋಡಿ, ಓದಿದ್ರಿ, ಗೊತ್ತಾಯ್ತು ನನಗೆ. ನಾವು ಅಪ್ರೂವಲ್ ಕೊಟ್ಟಿಲ್ಲ, ಅಪ್ರೈಸಲ್ ರಿಪೋರ್ಟ್ಗೆ ನಾವು ಮಾಡಿಲ್ಲ ಅಂತ ಹೇಳಿದಾರೆ. ನೀವು ಓದಿದ್ದನ್ನು ಕೇಳಿಸ್ಕೊಂಡೆ. ಆದ್ರೆ ನಾವೀಗ ಅಪ್ರೂವಲ್ ಕೊಟ್ಟಿದಾರ ಅಂತ ಹೇಳಲಿಲ್ಲ DPRಗೆ. ನೀವು ಹೇಳಿದ್ರಲ್ರಿ, ಇಲ್ಲ, ಕಳಸಾ ಬಂಡೂರಿದ ಹೇಳಿದೆ ನೀವು. ಕಳಸಾ ಬಂಡೂರಿದ ನಾನು ಹೇಳಿ ಇಲ್ಲ, ಮೇಕೆದಾಟು ಇದು ಸುಪ್ರೀಂ ಕೋರ್ಟ್ ಮುಂದಿದೆ ಅಂತ ಹೇಳಿದೆ ನಾನು ಅಷ್ಟೇ. ಸುಪ್ರೀಂ ಕೋರ್ಟ್ ಮುಂದೆ ತಮಿಳುನಾಡಿನವ್ರು ಹಾಕಿದಾರಪ್ಪ. ಹೌದು, ಅದು ನನಗೂ ಗೊತ್ತಿದೆ. ಅದಕ್ಕೆ ಅದು ಗೊತ್ತಿದ್ದು ಕೂಡ ಸುಪ್ರೀಂ ಕೋರ್ಟ್ನವ್ರು ಕೇಸ್ ಹಾಕಿದ್ರು ಕೂಡ, ತಮಿಳುನಾಡಿನವ್ರು ಹಾಕಿದ್ರು ಕೂಡ 1,000 ಕೋಟಿ ಇಟ್ಬಿಟ್ರಿ. ಇಟ್ಟದ್ದು ಅಪರಾಧ ಅಲ್ಲ. ನಾವು ಆಶಾವಾದಿಗಳು, ಕೇಸ್ ಮುಗಿತದ ಇಮಿಡಿಯೇಟ್ಲಿ ನಾವು ವರ್ಕ್ ತಗೋಬೇಕಂತ ಇಟ್ಟಿದ್ದೀವಿ. ಆಶಾವಾದಿಗಳೆಲ್ಲ ಜನರ ಕಣ್ಣು ಮಣ್ಣೇರ್ಚ ಕೆಲಸ ಇದು. ನಾವೇನ ಆತರ ಹೇಳಿಲ್ಲ. ನಾವು ಇಟ್ಟದ್ರಲ್ಲಿ ಅಪರಾಧ, ಮಣ್ಣು ಕಣ್ಣೇರ್ಚ ಕೆಲಸ ಇದು. ಆಯ್ತು, ಅಪರಾಧಿಗಳನ್ನ ಅದಾಯ್ತಾ. ಈಗ ಆಮೇಲೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಬಗ್ಗೆ ಏನ್ ಹೇಳೋರೆ ಗೊತ್ತಾ? Modified DPR of Etinhole project for an estimated cost of rupees 12,912.36 crore for JICA finding was submitted by Karnataka to CWC in August 2014. Subsequently, revised cost estimate of the project amounting to rupees 18,546 crore was submitted by the government of state government to CWC in February 2016. The project was examined by CWC and certain additional information or clarification compliances were sought. However, in spite of reminders from CWC, the state government did not provide the requisite information. The state government did not provide requisite information, compliances. In the meantime, guidelines for submission, appraisal and acceptance of irrigation and multipurpose projects were revised in 2017. In light of which, the state government was requested to press proposal as per new guidelines. In response, in March 2017, the state government is resubmitted the earlier submitted DPR itself without revision or updatation. ಅವ್ರು ಹೇಳಿರೋದ್ರಿ, ನಾನೆಲ್ಲ ಮಿನಿಸ್ಟ್ರಿ ಹೇಳಿರೋದು. ವಿತೌಟ್ ರಿವಿಷನ್. ಅರೆ, ನೀವು ತಲೆ ಅಲ್ಲಾಡಿಸ್ಬಿಟ್ರಿ. ಅವ್ರು ಹೇಳಿರೋ ಸತ್ಯನ ಸುಳ್ಳ? ನಾನು ಕೇಳಿದ್ದು ಯಾವ ಪ್ರಾಜೆಕ್ಟ್ ಅಂತ. ಎತ್ತಿನಹೊಳೆ. ಎತ್ತಿನಹೊಳೆ. ಹೇಳಿ. In light of the state government was requested for press proposal as per new guidelines. In response, in March 2013, the state government resubmitted the earlier submitted DPR. ಹಿಂದೆ ಕಳಿಸಿದ್ನೆ ಕಳಿಸ್ಬಿಟ್ರು ಅಂತ. Itself, without revision or updation. The state government was again requested by CWC
to submit the revised and updated proposal, which was not provided, in light of which the proposal stands deleted from the state of appraisal of the externally aided. ಇದು ನಿಮ್ಮ ತಪ್ಪಲ್ವಾ? ಉತ್ತರ ಕೊಡ್ತೀರಾ? ಇದಕ್ಕೆ ಏನಂತ ಉತ್ತರ ಕೊಟ್ಟಿರಿ? ಇದು ಸರಿನಾ ತಪ್ಪ ಇವ್ರು ಹೇಳಿರೋದು? ನೀವು ಸರಿ ಕೊಟ್ಟಿಲ್ಲ ಅಂದ್ರೆ ಪ್ರಪೋಸಲ್ ಇಂದ ತೆಗೆದಾಕ್ಬಿಟ್ಟಿದ್ರೆ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ ಅನ್ನೋದು ರಿಪ್ಲೈ ಮಾಡುವಾಗ ಡೀಟೇಲ್ ರಿಪ್ಲೈ ಕೊಡ್ತೀವಿ ಅಂತ ಹೇಳಿದೆ. This is the answer given by Government of India. This is the answer given by Government of India. ಸ್ಟೇಟ್ ಗವರ್ಮೆಂಟ್ ನಿದ್ದೆ ಮಾಡ್ತಾ ಇದೆ, ನಮಗೆ ಏನು ಕಳಿಸ್ಕೊಟ್ಟಿಲ್ಲ, ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿಲ್ಲ. ಸ್ಟೇಟ್ ಗವರ್ಮೆಂಟ್ ನಿದ್ದೆ ಮಾಡ್ತಾ ಇಲ್ಲ. ನಾವು ಬಂದ ಮೇಲೆನೆ ಕಳಸಾ ಬಂಡೂರಿ ಕ್ಲಿಯರ್ ಮಾಡಿಸಿದ್ವಿ. ನಾವು ಬಂದ ಮೇಲೆ ಅಪ್ಪರ್ ಭದ್ರಾ ಹೇಳ್ತೀನಿ, ಅವ್ರು ಹೇಳಿರೋದು ಅದನ್ನು ಬರ್ತೀನಿ. ಆಯ್ತು ಈಗ ಕೇಳಿ ಸರ್, ದಯವಿಟ್ಟು ಕೇಳಿ. ನಮ್ಮ ಗವರ್ಮೆಂಟ್ ಅಲ್ಲ, ಹಿಂದಿನ ಗವರ್ಮೆಂಟ್ ಮಲ್ಕೊಂಡಿದ್ರಿ. ನಮ್ಮ ಗವರ್ಮೆಂಟ್ ಎಚ್ಚತ್ತೆ ಈಗ ಇವ್ರು ಹೇಳಿರೋದ್ರಿ, ಹೇಳಕತ್ತೀನಿ ಕೇಳಿ. ಹೇಳಿರೋದು ನಾವು ಬಂದ ಮೇಲೆ ಅಪ್ಪರ್ ನೀವು ಭದ್ರಾ 4 ವರ್ಷದಿಂದ ನೀವು ಇದ್ದೀರಾ ಇಲ್ವೋ? 4 ವರ್ಷದಿಂದ ನೀವು ಇದ್ದೀರಾ ಇಲ್ಲ? ಪ್ರಾಜೆಕ್ಟ್ ಬಹಳ ಮುಂದೆ ಹೋಗಿದೆ. 4 ವರ್ಷದಿಂದ ಇವ್ರು ಇದ್ದಾರಾ ಇಲ್ಲ? ಸರ್ ಇವತ್ತು ನಿಮ್ಮ ಮೇಲೆ ಹೇಳಿರೋದು, ನಿಮ್ಮ ನೀವು ಇಟ್ಟಿದ್ರಿ 60 ವರ್ಷ ಆಡಳಿತ ಮಾಡಿ. ನೀವು 60 ವರ್ಷ ಬೇಡ, ನೀವು ಮುಂದೆಲ್ಲ 4 ವರ್ಷದಿಂದ ಕೇಂದ್ರ ಸರ್ಕಾರ ಕೇಳಿದ್ರೆ ಕಂಪ್ಲೇಂಟ್ ಕೊಡಕ್ಕಾಗಿಲ್ಲ ನಿಮ್ ಕೈನಲ್ಲಿ. ಕಳಸಾ ಬಂಡೂರಿ ನಾವು ಕ್ಲಿಯರ್ ಮಾಡಿಸಿದ್ವಿ. ಇದು ಹೇಳ್ರಿ, ಎತ್ತಿನೋಳೆ ಹೇಳ್ರಿ, ಎತ್ತಿನೋಳೆ ಹೇಳ್ತಾ ಇದ್ರೆ ಕಳಸಾ ಬಂಡೂರಿ ನಾನು ಬರ್ತೀನಿ. ಕಳಸಾ ಬಂಡೂರಿಗೆ ಸ್ಟೇಟ್ ಗವರ್ಮೆಂಟ್ ಮಲ್ಕೊಂಡಿದ್ರಿ ಅಂದ್ರಲ್ಲ, ಮಲ್ಕೊಂಡಿಲ್ಲ. 24 ಅವರ್ಸ್ ನಾವು 4 ವರ್ಷ ಎಚ್ಚತ್ತಿದ್ದೀವಿ. ಕೂತ್ಕೊಳ್ಳಿ ಸರ್, ಕೃಷ್ಣದ್ದು ಫೈನಲ್ ಹಂತಲ್ಲಿದೆ. ತೆಲಂಗಾಣದವ್ರದ್ದು ವಾದ ಆಯ್ತು, ಮಹಾರಾಷ್ಟ್ರದವ್ರದ್ದು ವಾದ ಆಯ್ತು, ಕರ್ನಾಟಕದವ್ರದ್ದು ವಾದ ಆಯ್ತು. ಏನು ಆಂಧ್ರ ಪ್ರದೇಶದವ್ರದ್ದು 1 ಅವರ್ ವಾದ ಆದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ ಕ್ಲಿಯರ್ ಆಗ್ತದ. ಇಲ್ಲಿ ನಮ್ಮ ರಾಯರೆಡ್ಡಿ ಅವ್ರು ಕೂತಾರ 50 ವರ್ಷ, ನೀವು ನೋಡಿದವ್ರು. ಕೂತ್ಕೊಳ್ಳಿ, ಆಯ್ತಲ್ಲ, ಕೂತ್ಕೊಳ್ಳಿ. ಅದಾಯ್ತು. ದಿ ಸ್ಟೇಟ್ ಗವರ್ಮೆಂಟ್ ಕೂತ್ಕೊಳ್ಳಿ. ದಿ ಸ್ಟೇಟ್ ಗವರ್ಮೆಂಟ್ ವಾಸ್ ಅಗೈನ್ ರಿಕ್ವೆಸ್ಟೆಡ್ by CWC to submit the revised and updated proposal, which was not provided. In light of it, which the proposal stands deleted from the list of appraisal of externally aided irrigation projects in CWC. ಇವರು CWC ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಕೊಟ್ಟಕ್ಕೆ ಹೋಗಿಲ್ಲ. ನೀವು ರಿಪ್ಲೈ ಕೊಡೋದು ಬೇರೆ ವಿಚಾರ ರೀ, ಏನೋ ಒಂದು ಉತ್ತರ ಕೊಟ್ಬಿಟ್ಟು ತಪ್ಪಿಸ್ಕೊಂಡು ಹೋಗೋದಲ್ಲ. ನಾವು ಕಾಂಗ್ರೆಸ್ನವ್ರಿಗತ್ಲ ಏನಾರು ಉತ್ತರ ಕೊಟ್ಟಿಲ್ಲ. 50 ವರ್ಷ ನೀವು ಮಾಡ್ಲಾರ್ದು ಎಲ್ಲ ಕೆಲಸ ನಾವು ಎಲ್ಲ ಆಗೋಯ್ತಲ್ಲ. ನೀರಾವರಿಗೂ ಎಲ್ಲ ಮುಗಿಸ್ಬಿಟ್ರಿ ಎಲ್ಲ. ಮೂರನೇ ಹಂತ ಮುಗಿದೋಯ್ತಲ್ಲ ಎಲ್ಲ. ನಿಮ್ ಟೈಮ್ ಅಡ್ಡಿ ಮಾಡೋದಿಲ್ಲ, ನೀವು ಮಾತಾಡ. ಆಮೇಲೆ ಕಳಸಾ ಬಂಡೂರಿ ಪ್ರಾಜೆಕ್ಟ್ ಹೇಳ್ಬಿಡ್ತೀನಿ, ಅವ್ರಿಗೆ ಉತ್ತರ ಕೊಟ್ಟಿರೋದು ಹೇಳ್ತೀನಿ. DPRs of Kalsa Nala as well as Banduri Nala diversion schemes have been appraised by Central Water Commission. Based on the same, the 2 schemes have been found to be acceptable from hydrology and interstate projects, subject to obtaining of statutory and mandatory clearances, subject to, and the compliance to the conditions laid down by CWC while conveying the acceptability. ಅದನ್ನು ಇದು ಉತ್ತರ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್, ಫಾರೆಸ್ಟ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಆಮೇಲೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ has been recommended by High Powered Steering Committee constituted for recommending inclusion under National Projects Scheme of this ministry. Further, the project has also been recommended by Public Investment Board of Department of Expenditure for central assistance of rupees 5,334. In June 2019, a proposal was submitted by Government of Karnataka to the Ministry of Environment, Forest and Climate Change, Government of India, for grant of terms of reference
which is an essential step for seeking environmental clearance. However, in view of the project involving the interstate issue, it was decided by Ministry of Environment and Forest that the terms of reference may be issued only after DPR of the project is finalized by Ministry of Jalashakti and approved by Water Management Authority. The project has since been listed from the Parivesh portal of ಅಂತ ಹೇಳಿದ್ದಾರೆ. The 5 irrigation projects have been included. ಇದು ಇನ್ನೂ ಕೂಡ ನಿಮಗೆ ಇದೆಲ್ಲ ಸಿಕ್ಕಿಲ್ಲ. ಇದು ಅಪ್ಪರ್ ಭದ್ರಾ ಗೊತ್ತಾಯ್ತಾ? ಸೊ ಇನ್ನು ಅನೇಕ ಪ್ರಾಜೆಕ್ಟ್ಗಳು ಹಿಂಗೆ ಇವರ ತಪ್ಪಿನಿಂದಾಗಿ ಅವು ಕ್ಲಿಯರ್ ಆಗದೇನೆ ಕೇಂದ್ರ ಸರ್ಕಾರದ ಮುಂದೆ ಇದೆ. ಇದು ಈಗ ಮೊನ್ನೆ ಉತ್ತರ ಕೊಟ್ಟಿರೋದು ತಪ್ಪಿನಿಂದ ಅಲ್ಲ ಸರ್, 60 ವರ್ಷ ಆಡಳಿತ ಮಾಡಿದವ್ರ ತಪ್ಪಿನಿಂದ ಆದದ್ದು ಅಲ್ಲ. ಗ್ರಾಂಟ್ ಮಾತ್ರ ಕೊಟ್ಟಿದ್ದಾರೆ, 5300 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡಿಲ್ಲ, ಗ್ರಾಂಟ್ಸ್ ಮಾತ್ರ ಕೊಟ್ಟಿದ್ದಾರೆ. ಯಾಕಂತಂದ್ರೆ ತೆಲಂಗಾಣ ಮತ್ತು ಆಂಧ್ರ ಗವರ್ಮೆಂಟ್ನವರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ನಲ್ಲಿ ದಿ ಮ್ಯಾಟರ್ ಇಸ್ ಪೆಂಡಿಂಗ್. ಅನ್ಲೆಸ್ ಇಟ್ ಈಸ್ ಕ್ಲಿಯರ್ಡ್ ದಿಸ್ ಅಮೌಂಟ್ ಆಲ್ಸೋ ಗಿವನ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಅಥವಾ ಅಲೋಕೇಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ, ಇಟ್ ಕೆನಾಟ್ ಬಿ ಯುಟಿಲೈಸ್ಡ್. So this is the position. ಇದು ಈ ವರ್ಷ ನೀವು ಬಜೆಟ್ ಬಹಳ ಇನ್ನೂ ಅನೇಕ ವಿಚಾರಗಳೆಲ್ಲ ಇದ್ದು ಪ್ರಸ್ತಾಪ ಮಾಡವು. ಬಜೆಟ್ ಇದೆಯಲ್ಲ, ಇದು ಸಾಲದ ಸುಳಿನಲ್ಲಿ ಸರ್ಕಾರ ರಾಜ್ಯವನ್ನ ಸಿಕ್ಕಿಸಿರ್ತಕ್ಕಂಥದ್ದು. ನೀನು ನಗ್ತಾ ಇದೆಯಲ್ಲಪ್ಪ, ನಿಂಗೇನು ಗೊತ್ತಾಯ್ತಾ? ಸಾಲದ ಸುಳಿನಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಎಷ್ಟು ಸಾಲ ಗೊತ್ತಾ ನಿಮಗೆ? ಎಷ್ಟು ಸಾಲ? 5,64,000 ಕೋಟಿ ರೂಪಾಯಿ 4 ವರ್ಷದಲ್ಲಿ. 3 ಲಕ್ಷ ಚಿಲ್ಲರೆ ಕೋಟಿ ಸಾಲ ಮಾಡ್ಬಿಟ್ಟಿದ್ದೀರಿ. 3,22,000 ಕೋಟಿ ಸಾಲ ಮಾಡ್ಬಿಟ್ಟಿದ್ದೀರಿ. ಬಡ್ಡಿ 56,000 ಕೋಟಿ ಕೊಡಬೇಕಾಗತ್ತೆ ಮುಂದಿನ ವರ್ಷ, ಅಸಲು ಬಡ್ಡಿನ. ಗೊತ್ತಾಯ್ತೇನಪ್ಪ? ರಾಜ್ಯ ಹಾಳು ಮಾಡಿಬಿಟ್ಟಿದ್ದೀರಲ್ಲ, ರಾಜ್ಯ ಹಾಳು ಮಾಡ್ಬಿಟ್ಟಿದ್ದೀರ. ಆರ್ಥಿಕವಾಗಿ ದಿವಾಳಿ ಆಗ್ಬಿಟ್ಟದೆ ಇವತ್ತು. ಬಡ್ಡಿ ಕಟ್ಟಲಿಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ನಮಗೆ ದೊಡ್ಡ ಅನ್ಯಾಯ ಮಾಡಿದೆ. ಅದಕ್ಕೆ ಇದು ಹೇಳಿದ್ದು, ಈ ಬಜೆಟ್ ಇದೆಯಲ್ಲ ಕೇಂದ್ರ ಸರ್ಕಾರದ ದ್ರೋಹದ ಬಜೆಟ್, ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ದ್ರೋಹ. ಹೊಸದಾಗಿ ಇನ್ನೇನು ಕೊಡ್ತಾ ಹೋಗ್ಬೇಡ್ರಿ, ಕನ್ಕ್ಲೂಡ್ ಮಾಡ್ತಿದ್ದ ಅಲ್ಲ, ಕನ್ಕ್ಲೂಡ್ ಮಾಡ್ತಿದ್ದೀರಿ ತಾವು. ಇಲ್ಲ, ಇನ್ನೊಂದೆರಡು ಪಾಯಿಂಟ್ಗಳಿದ್ದು ಹೇಳ್ಬೇಕಾಗಿತ್ತು, ಬೇಡ ಅವೆಲ್ಲ ಹೇಳೋದಿಲ್ಲ ನಾನು. ಬೇರೆಯವ್ರ ಕೈಲಿ ಬೇರೆಯವ್ರು ಮಾತಾಡ್ತೀನಿ. ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ಟೋಟಲ್ ಆಗಿ ಸಾಲ ಇದೆಯಲ್ಲ, ಬಡ್ಡಿ ಕಾಗ್ತಿರ್ತಕ್ಕಂಥ ಪರಿಸ್ಥಿತಿ ಇವತ್ತು 56,000 ಕೋಟಿ. ನನಗೆ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ಸಾಲ ಮಾಡಿಬಿಟ್ಟಿದ್ದಾರೆ ಅಂತ. ನಮ್ದು ಇಡೀ 5 ವರ್ಷದಲ್ಲಿ ಸಾಲ ಮಾಡಿದ್ದು 1,16,000 ಕೋಟಿ. ಇವ್ರು ಮಾಡಿರೋದು 4 ವರ್ಷದಲ್ಲಿ 3,22,000 ಕೋಟಿ. ಮತ್ತೆ ಹಣ ಎಲ್ಲಿಂದ ಬರ್ತದೆ? ಅಸಲು ಬಡ್ಡಿ ಕಟ್ಟದೆ ಇವ್ರಿಗೆ ದೊಡ್ಡ ಆಗ್ತದೆ. ಆಮೇಲೆ ಅದನ್ನ ನಾನು ನೋಡಿದೆ, ಎಲ್ಲೂ ಕೂಡ ಕಮಿಟೆಡ್ ಎಕ್ಸ್ಪೆಂಡಿಚರ್ ಎಷ್ಟು % ಇದೆ ಅಂತ ಹೇಳೇ ಇಲ್ಲ. ಅದು ಹೇಳ್ಬೇಕು ಉತ್ತರದಲ್ಲಿ. ವರ್ಷ 92% ಇದೆ ಅಂತ ಹೇಳಿದ್ರು. ಈ ಸಾರಿ ಎಷ್ಟಿದೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಎಷ್ಟಿದೆ ಅಂತ ಹೇಳಿಲ್ಲ. ಆ ಮಿಡ್ ಟರ್ಮ್ ಫಿಸ್ಕಲ್ ಪ್ಲಾನ್ ನಲ್ಲೂ ಕೂಡ ಹೇಳಿಲ್ಲ. ಉತ್ತರದಲ್ಲಿ ಹೇಳ್ಬೋದು. ಉತ್ತರದಲ್ಲಿ ತಾವು ಕೇಳಿದಿರಿ, ಹೇಳ್ಬೋದು ಅಂತ. ಅಲ್ಲ, ಇದು ಹೇಳ್ಬೇಕಾಗಿತ್ತಲ್ಲ, ಮಿಡ್ ಟರ್ಮ್ ಫಿಸ್ಕಲ್ ಪ್ಲಾನ್ ನಲ್ಲಿ ಹೇಳ್ಬೇಕಾಗಿತ್ತಲ್ವಾ?
ಅದಿರೋದೇ ಅದಕ್ಕೋಸ್ಕರ ಅಲ್ಲ. 4 ವರ್ಷದ್ದು ಪ್ರಾಜೆಕ್ಟ್ ಎಲ್ಲ ಮಾಡಿ ಕೊಡ್ತಾರಲ್ಲ, ಅದಕ್ಕೊಂದು ಕಮಿಟಿ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಬೇರೆ ಇರ್ತದೆ. ಸೊ ಇವತ್ತು ಇದೆಲ್ಲ ಆಗಿ ಈ ಬಜೆಟ್ ಇದೆಯಲ್ಲ, ರೈತ ವಿರೋಧಿ, ಬಡವರ ವಿರೋಧಿ, ವಿದ್ಯಾರ್ಥಿಗಳ ವಿರೋಧಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ವಿರೋಧಿ, ಮೈನಾರಿಟಿ ವಿರೋಧಿ, ಎಲ್ಲ ಬಡವರ ವಿರೋಧಿಯಾದಂಥ ಬಜೆಟ್ ಇದು. ಅದರಿಂದ ಈ ಬಜೆಟ್ ಅನ್ನ ತೀವ್ರವಾಗಿ ವಿರೋಧ ಮಾಡಿ, ಅದು ಮುಗಿತು 92% ಅಂತ ನೀವು ಹೇಳಿದ್ರಿ, ಅದು ಮತ್ತೆ ತೀವ್ರವಾಗಿ ವಿರೋಧ ಮಾಡಿ ನನಗೆ ಇಷ್ಟೊಂದು ಸಮಯ ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಾನು ಇನ್ನೂ ಭಾಳ ವಿಚಾರಗಳನ್ನೆಲ್ಲ ಚರ್ಚೆ ಮಾಡಬೇಕಾಗಿತ್ತು. ಆದರೂ ಯಾಕೋ ಉತ್ಸಾಹನೇ ಇಲ್ಲ. ಮಿನಿಸ್ಟ್ರಿಗಳು ಇಲ್ಲ, ಚೀಫ್ ಮಿನಿಸ್ಟ್ರು ಇಲ್ಲ. ಓಕೆ, ಎಲ್ಲ ಚೀಟಿ ಕೊಡಬಾರ್ದು. ನಾನು ಹೆಸರುಗಳು ಮತ್ತೆ ಹೇಳೋದಿಲ್ಲ. ಇಲ್ಲ, ನಾನು ಹೇಳೋದೇ ಇಲ್ಲ, ಅವ್ರಿಗೆ ಕೊಟ್ಟದನ್ನೆಲ್ಲ ಹೇಳೋದೇ ಇಲ್ಲ, ಬಿಟ್ಬಿಡ್ತೀನಿ. ಈಗ ನೀವು ಯಾಕಪ್ಪ ನೀವು ಎಲ್ಲ ಬೇಸರ ಮಾಡ್ಕೊಂಡು? ಇಲ್ಲ ಇಲ್ಲ, ಹಂಗೆ ನನಗಂತ ಬೇಸರ ಪದ್ಧತಿ ಅಲ್ಲ ಅಂತ. ಇದು ಒಂದು ಜನ ವಿರೋಧಿ ಬಜೆಟ್ಟು, ಸಾಮಾನ್ಯ ಜನ ವಿರೋಧಿ ಬಜೆಟ್ಟು, ರೈತ ವಿರೋಧಿ ಬಜೆಟ್ಟು, ಬಡವರ ವಿರೋಧಿ ಬಜೆಟ್ಟು. ಅದರಿಂದ ತೀವ್ರವಾಗಿ ಇದನ್ನು ವಿರೋಧ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ವಿತ್ತೀಯ ಕಾರ್ಯಕಲಾಪದ ಮೇಲೆ, ಈ ಬಜೆಟ್ಟಿನ ಮೇಲೆ ಚರ್ಚೆ ನಾಳೆ ಮುಂದುವರಿಯುತ್ತದೆ. ಶಾಸನ ರಚನೆ ವಿಧೇಯಕವನ್ನು ಪರ್ಯಾಲೋಚಿಸುವುದು ಮತ್ತು ಅಂಗೀಕರಿಸುವುದು. ಅಶ್ವತ್ಥ ನಾರಾಯಣ ಅವರು ತಾವು ಅದರ ವಿವರಣೆಗಳನ್ನೆಲ್ಲ ಹೇಳಿದ್ದೀರಿ, ಅವತ್ತು ವಿವರವಾಗಿ ಹೇಳಿದ್ದೀರಿ. ಆಮೇಲೆ ಸದನ ಮುಂದೂಡಬೇಕಾಯಿತು, ಮುಂದೂಡಿದ್ದೀವಿ. ಈಗ ಮೊದಲನೇ GM ವಿಶ್ವವಿದ್ಯಾಲಯ ವಿಧೇಯಕ ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ GM ವಿಶ್ವವಿದ್ಯಾಲಯ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. 2 ರಿಂದ 38ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 38ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 39ನೇ ಖಂಡಕ್ಕೆ ತಿದ್ದುಪಡಿಯನ್ನು ಮಾನ್ಯ ಸಚಿವರು ಮಂಡಿಸುವುದು. ಖಂಡ 39ಕ್ಕೆ ತಿದ್ದುಪಡಿಯನ್ನು ಮಂಡಿಸ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಓಕೆ, 39ನೇ ಖಂಡವು ತಿದ್ದುಪಡಿಗಳೊಂದಿಗೆ ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 39ನೇ ಖಂಡವು ತಿದ್ದುಪಡಿಯೊಂದಿಗೆ ವಿಧೇಯಕದ ಅಂಗವಾಗಿತ್ತು. 40 ರಿಂದ 67ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 40 ರಿಂದ 67ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ GM ವಿಶ್ವವಿದ್ಯಾಲಯ ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ತಿದ್ದುಪಡಿಯೊಂದಿಗೆ ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಅಶ್ವತ್ಥ ನಾರಾಯಣ ಅವರು ತಮ್ಮ 2ನೇ ಕಿಷ್ಕಿಂದ ವಿಶ್ವವಿದ್ಯಾಲಯ 2022ನೇ ಸಾಲಿನ ಕಿಷ್ಕಿಂದ ವಿಶ್ವವಿದ್ಯಾನಿಲಯದ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಎಲ್ಲ ಒಂದೇ ಇಲ್ಲ, ಅದು ಒಂದೇ ಎಲ್ಲ
ಓಕೆ ಓಕೆ ಒಂದೇ ಇದು ಒಂದೇ ಸರಿ ಓಕೆ 2022ನೇ ಸಾಲಿನ ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕಿಷ್ಕಿಂಧ ವಿಶ್ವವಿದ್ಯಾಲಯ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. 2 ರಿಂದ 38ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 38ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 39ನೇ ಖಂಡಕ್ಕೆ ತಿದ್ದುಪಡಿಯನ್ನು ಮಾನ್ಯ ಸಚಿವರು ಮಂಡಿಸುವುದು. ಮಾನ್ಯ ಸಭಾಧ್ಯಕ್ಷರೇ, 39 ಖಂಡಕ್ಕೆ ತಿದ್ದುಪಡಿಯನ್ನು ಪ್ರಸ್ತಾವನೆಯನ್ನು ಮಾಡ್ತೀವಿ. 39ನೇ ಖಂಡವು ತಿದ್ದುಪಡಿಯೊಂದಿಗೆ ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 39ನೇ ಖಂಡವು ತಿದ್ದುಪಡಿಗಳೊಂದಿಗೆ ವಿಧೇಯಕದ ಅಂಗವಾಯಿತು. 40 ರಿಂದ 67ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 40 ರಿಂದ 67ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಿರಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಯಿತು. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಅಧ್ಯಕ್ಷರೇ, ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕಿಷ್ಕಿಂಧ ವಿಶ್ವವಿದ್ಯಾಲಯ ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ತಿದ್ದುಪಡಿಗಳೊಂದಿಗೆ ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಡಾಕ್ಟರ್ ಅಶ್ವಥ್ ನಾರಾಯಣ್, 3ನೇದು ಆಚಾರ್ಯ. ಮಾನ್ಯ ಸಭಾಧ್ಯಕ್ಷರೇ, 2022ನೇ ಸಾಲಿನ ಆಚಾರ್ಯ ವಿಶ್ವವಿದ್ಯಾನಿಲಯದ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಏನಾದರೂ ಹೇಳೋದಿದೆಯೋ? ಮತ್ತೆ ಎಲ್ಲ ಅದೇ ಮತ್ತೆ ಈ ವಿಶ್ವವಿದ್ಯಾಲಯ ಏನು ಏನಿಲ್ಲ. ಓಕೆ, ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಆಚಾರ್ಯ ವಿಶ್ವವಿದ್ಯಾಲಯ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. 2 ರಿಂದ 38ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 38ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 39ನೇ ಖಂಡಕ್ಕೆ ತಿದ್ದುಪಡಿಯನ್ನು ಮಾನ್ಯ ಸಚಿವರು ಮಂಡಿಸುವುದು. ಮಾನ್ಯ ಸಭಾಧ್ಯಕ್ಷರೇ, ಖಂಡ 39ಕ್ಕೆ ತಿದ್ದುಪಡಿಯನ್ನು ಮಂಡಿಸುತ್ತೇನೆ. 39ನೇ ಖಂಡವು ತಿದ್ದುಪಡಿಗಳೊಂದಿಗೆ ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 39ನೇ ಖಂಡವು ತಿದ್ದುಪಡಿಗಳೊಂದಿಗೆ ವಿಧೇಯಕದ ಅಂಗವಾಯಿತು. 40 ರಿಂದ 67ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 40 ರಿಂದ 67ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಿರಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಅಂಗೀಕರಿಸಬೇಕು. ಪ್ರಸ್ತಾವವನ್ನು ಮಂಡಿಸಲಾಯಿತು. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಆಚಾರ್ಯ ವಿಶ್ವವಿದ್ಯಾಲಯ ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ತಿದ್ದುಪಡಿಗಳೊಂದಿಗೆ ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಡಾಕ್ಟರ್ ಅಶ್ವಥ್ ನಾರಾಯಣ್, 4ನೇ ಬಿಲ್ಲು. ಮಾನ್ಯ ಸಭಾಧ್ಯಕ್ಷರೇ, 2022 ಸಾಲಿನ ಸಪ್ತಗಿರಿ NPS ವಿಶ್ವವಿದ್ಯಾನಿಲಯದ ವಿಧೇಯಕವನ್ನು
ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಓಕೆ, ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಸಪ್ತಗಿರಿ NPS ವಿಶ್ವವಿದ್ಯಾಲಯ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. 2 ರಿಂದ 38ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. 2 ರಿಂದ 38ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 39ನೇ ಖಂಡಕ್ಕೆ ತಿದ್ದುಪಡಿಯನ್ನು ಮಾನ್ಯ ಸಚಿವರು ಮಂಡಿಸೋದು. ಸಭಾಧ್ಯಕ್ಷರೇ, 39ನೇ ಖಂಡಕ್ಕೆ ತಿದ್ದುಪಡಿಯನ್ನು ಮಂಡಿಸುತ್ತೇನೆ. 39ನೇ ಖಂಡವು ತಿದ್ದುಪಡಿಗಳೊಂದಿಗೆ ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 39ನೇ ಖಂಡವು ತಿದ್ದುಪಡಿಗಳೊಂದಿಗೆ ವಿಧೇಯಕದ ಅಂಗವಾಯಿತು. 40 ರಿಂದ 67ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 40 ರಿಂದ 67ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಿರಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಿದ್ದುಪಡಿಯೊಂದಿಗೆ ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಸಪ್ತಗಿರಿ NPS ವಿಶ್ವವಿದ್ಯಾಲಯ ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ತಿದ್ದುಪಡಿಗಳೊಂದಿಗೆ ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಅಶ್ವಥ್ ನಾರಾಯಣ್, ಎಷ್ಟನೇದಿದು? 5ನೇ. ಮಾನ್ಯ ಸಭಾಧ್ಯಕ್ಷರೇ, 2022ನೇ ಸಾಲಿನ ರಾಜ್ಯ ಒಕ್ಕಲಿಗರ ಸಂಘ ವಿಶ್ವವಿದ್ಯಾಲಯದ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಗಮನ ಸೆಳೆಯೋದು ಕೂಡಲೇ. ಓಕೆ, ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ವಿಶ್ವವಿದ್ಯಾಲಯ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಬಾಲಕೃಷ್ಣ ಇದ್ದೀರಿ? ಹೌದಲ್ಲೋ? ಹಾಂ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. 2 ರಿಂದ 38ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 38ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 39ನೇ ಖಂಡಕ್ಕೆ ತಿದ್ದುಪಡಿಯನ್ನು ಮಾನ್ಯ ಸಚಿವರು ಮಂಡಿಸುವುದು. ಮಾನ್ಯ ಸಭಾಧ್ಯಕ್ಷರೇ, 39ನೇ ಖಂಡಕ್ಕೆ ತಿದ್ದುಪಡಿಯನ್ನು ಮಂಡಿಸುತ್ತೇನೆ. ಓಕೆ, 39ನೇ ಖಂಡವು ತಿದ್ದುಪಡಿಗಳೊಂದಿಗೆ ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 39ನೇ ಖಂಡವು ತಿದ್ದುಪಡಿಗಳೊಂದಿಗೆ ವಿಧೇಯಕದ ಅಂಗವಾಯಿತು. 40 ರಿಂದ 67ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 40 ರಿಂದ 67ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಿರಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ವಿಶ್ವವಿದ್ಯಾಲಯ ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಒಬ್ಬರಾರು ಹೇಳ್ರಲ್ಲ. ಪ್ರಸ್ತಾವನೆ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು.
ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ತಿದ್ದುಪಡಿಗಳೊಂದಿಗೆ ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಇನ್ನು ಕೊನೆಯದು ಲಾಸ್ಟ್ 6ನೇ ವಿಶ್ವವಿದ್ಯಾಲಯ. ಮಾನ್ಯ ಸಭಾಧ್ಯಕ್ಷರೇ, 2022ನೇ ಸಾಲಿನ ಟಿ ಜಾನ್ ವಿಶ್ವವಿದ್ಯಾನಿಲಯದ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಓಕೆ, ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಟಿ ಜಾನ್ ವಿಶ್ವವಿದ್ಯಾಲಯ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. 2 ರಿಂದ 38ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 38ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 39ನೇ ಖಂಡಕ್ಕೆ ತಿದ್ದುಪಡಿಯನ್ನು ಮಾನ್ಯ ಸಚಿವರು ಮಂಡಿಸುವುದು. 39ನೇ ಖಂಡಕ್ಕೆ ತಿದ್ದುಪಡಿಯನ್ನು ಮಂಡಿಸುತ್ತೇನೆ. 39ನೇ ಖಂಡವು ತಿದ್ದುಪಡಿಗಳೊಂದಿಗೆ ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 39ನೇ ಖಂಡವು ತಿದ್ದುಪಡಿಗಳೊಂದಿಗೆ ವಿಧೇಯಕದ ಅಂಗವಾಯಿತು. ಈಗ 40 ರಿಂದ 67ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 40 ರಿಂದ 67ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಿರಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಟಿ ಜಾನ್ ವಿಶ್ವವಿದ್ಯಾಲಯ ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ತಿದ್ದುಪಡಿಗಳೊಂದಿಗೆ ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ಸಭಾಧ್ಯಕ್ಷ ಅಲ್ಲ, ಒಂದೇ ನಿಮಿಷ. ಈಗ ನಮ್ಮ ಸಹ್ಯಾದ್ರಿ ಪರಿಸರ ವಿಶ್ವವಿದ್ಯಾಲಯದ್ದೊಂದು, ಪರಿಸರ ವಿಜ್ಞಾನ ವಿಶ್ವವಿದ್ಯಾಲಯದ್ದೊಂದು ಡ್ರಾಫ್ಟ್ ಆಗಿ ಓಡಾಡ್ತಾ ಇದೆ. ಅದು ನಾಳೆ ಆದರೂ ತರಿಸ್ಲಿಕ್ಕೆ ನೋಡ್ರಿ. ಅದು ನಿಮಗೆ ಬರೋದಿಲ್ಲ. ಕೃಷಿ ಸಚಿವರ ಮೂಲಕ ಓಡಾಡ್ತಾ ಇದೆ. ನಮ್ಮ ಸಿರ್ಸಿಯಲ್ಲಿ ಒಂದು ವಿಶ್ವವಿದ್ಯಾಲಯ ಆಗಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಜೆಟ್ನಲ್ಲೂ ಹೇಳಿದ್ದಾರೆ. ಡ್ರಾಫ್ಟ್ ಎಲ್ಲ ಆಗ್ತಾ ಇದೆ. ಅದು ಜಿಯೋ ಪ್ರೊಸೆಸ್ಸು ಅದು ಇದು ಅಂತ ಹೇಳ್ಕೊಂಡು ಮತ್ತೆ ತಡ ಆಗಬಾರ್ದು ಅಂತ ನಂದು. ಅದು ಮೊದಲೇ ಎಲ್ಲ ರೆಡಿ ಆಗಿರೋದು. ಸಭಾಧ್ಯಕ್ಷ ಒಂದು ನಿಮಿಷ ಕ್ರಮ ವಹಿಸುವಂತ. ಓಕೆ, ರಾಜ್ಯ ಒಕ್ಕಲಿಗರ ಸಂಘದ ವಿಶ್ವವಿದ್ಯಾಲಯಕ್ಕೆ ಒಪ್ಪಿಗೆ ಸೂಚಿಸಿದ್ದಕ್ಕೆ ಸದನದ ಸರ್ವರ್ಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ, ಮಾನ್ಯ ಘನ ಸರ್ಕಾರಕ್ಕೆ, ವಿಶೇಷವಾಗಿ ಉನ್ನತ ಶಿಕ್ಷಣ ಸಚಿವರಾದಂಥ ಮಾನ್ಯ ಡಾಕ್ಟರ್ ಅಶ್ವತ್ಥನಾರಾಯಣರವರಿಗೆ ರಾಜ್ಯ ಒಕ್ಕಲಿಗರ ಸಂಘದ ಪರವಾಗಿ, ನಮ್ಮ ಸಮುದಾಯದ ಪರವಾಗಿ ವಿಶೇಷವಾಗಿ ಗೌರವಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಸರ್. ಬಾಲಕೃಷ್ಣ, ನೀವು ಅಧ್ಯಕ್ಷರಾದ ಕೂಡಲೇ ನೋಡ್ರಿ ಒಂದು ವಿಶ್ವವಿದ್ಯಾಲಯ ಮಾಡಿದ್ರಿ. ಓಕೆ, ಈಗ ಗಮನ ಸೆಳೆಯೋ ಸೂಚನೆ ಪಾಸ್ ಆಯ್ತಲ್ಲ, ಅದಾಯ್ತಲ್ಲ. ಈಗ ಬೆಳಗಾಂದಿಂದ ಪೆಂಡಿಂಗ್ ಇಟ್ಕೊಂಡು ಮಾನ್ಯ ಸಭಾಧ್ಯಕ್ಷ, ಎಲ್ಲ ಸದಸ್ಯರಿಗೂ ಓಕೆ, ನಿಮಗೆ ಕೃತಜ್ಞತೆಗಳು, ಅಭಿನಂದನೆಗಳು ಸರ್. ಈಗ ಗಮನ ಸೆಳೆಯುವ ಸೂಚನೆ HD ರಂಗನಾಥ್ ಇಲ್ಲ, ಎನ್ ಮಹೇಶ್ ಕೊಳ್ಳೇಗಾಲ್ ಇಲ್ಲ, CN ನಿರಂಜನ್ ಕುಮಾರ್. ಅರೆ, ಬೆಳಗ್ಗೆ ಇರಲಿಲ್ಲಲ್ಲ, ಈಗ ಬಂದ್ರಿ? ಇದೀನಿ ಸರ್. ಓಕೆ, ಹೇಳಿ ಸರ್. ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲಾ ಬೆಳೆಯಾಗಿ ಅರಿಶಿನ ಬೆಳೆಯನ್ನು ಘೋಷಣೆ ಮಾಡಿದ್ದಾರೆ ಸರ್. ಆದರೆ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಅರಿಶಿನ ಬೆಳೆಯುವಂಥ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಈಗ. ಅದಕ್ಕೆ ಕಾರಣ ಏನು ಅಂತಂದರೆ, ಭಾಳ ಬೆಲೆ ಕುಸಿತ ಆಗಿರುವಂಥದ್ದು. ಬೆಳೆ ಬೆಳೀಲಿಕ್ಕೆ ಸುಮಾರು 2 ಲಕ್ಷಕ್ಕಿಂತಲೂ ಹೆಚ್ಚು ಖರ್ಚಾಗ್ತದೆ ಒಂದು ಎಕರೆಗೆ. ಆದರೆ ಈಗ ಕ್ವಿಂಟಾಲಿಗೆ ಸಿಗ್ತಿರುವಂಥದ್ದು ಬರೀ 5,000 ಮಾತ್ರ ಸಿಗ್ತಿರುವಂಥದ್ದು.
ಹಾಗಾಗಿ ನಮ್ಮ ಅರಿಶಿನ ಚಾಮರಾಜನಗರದಲ್ಲಿ ಬೆಳೆಯುವಂಥ ಅರಿಶಿನ ಭಾಳ ಉತ್ಕೃಷ್ಟವಾಗಿರುವಂಥದ್ದು, ಭಾಳ ಕ್ವಾಲಿಟಿ ಇರುವಂಥದ್ದು, ಭಾಳ ಡಿಮ್ಯಾಂಡ್ ಇರುವಂಥದ್ದು. ನಾವು ಇಷ್ಟೆಲ್ಲ ಬೆಳೆದ್ರು ಇಲ್ಲಿ ಅದನ್ನ ಮಾರ್ಕೆಟ್ ಮಾಡಬೇಕಾದ್ರೆ ಅದನ್ನ ತಗೊಂಡೋಗಿ ತಮಿಳುನಾಡಲ್ಲಿ ಈರೋಡಲ್ಲಿ ಮಾರ್ಕೆಟ್ ಮಾಡ್ಬೇಕು. ನಾವು ಈ ಥರದ್ದೆಲ್ಲ ಭಾಳ ಸಂಕಷ್ಟದಲ್ಲಿ ಇರುವಂಥ ಪರಿಸ್ಥಿತಿಯಲ್ಲಿ 5,000 ರೂಪಾಯಿಗೆ ಇರುವಂಥ ಬೆಲೆ ನಮ್ಮ ಅರಿಶಿನಕ್ಕೆ ಇರುವಂಥದ್ದು. ಆದರೆ ಸರ್ ಈಗ ರೈತ ಕಷ್ಟದಲ್ಲಿದ್ದಾರೆ, ಭಾಳ ಈ ಪ್ರೊಡಕ್ಷನ್ ಕಾಸ್ಟು ಜಾಸ್ತಿ ಇರೋದ್ರಿಂದ ಏನಾದರೂ ಮಾಡಿ ಸರ್ಕಾರ ರೈತರ ಒಂದು ಕಷ್ಟಕ್ಕೆ ಧಾವಿಸ್ಬೇಕು. ದಯಮಾಡಿ MSP ಅಡಿಯಲ್ಲಿ ನಮ್ಮ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಕೊಡೋ ಥರದಲ್ಲಿ ಆಗಬೇಕು ಅಂತ ನಾನು ಸರ್ಕಾರದಲ್ಲಿ ವಿನಂತಿಯನ್ನ ಮಾಡ್ತೀನಿ ಸರ್. ಸರ್ಕಾರದ ಪರವಾಗಿ ಏನಾದ್ರು ಉತ್ತರ ಬೇಕು ಸರ್ ಇದ್ರ ಬಗ್ಗೆ. ನಿಮ್ಗೊಂದು ಉತ್ತರ ಕಳಿಸಿದ್ದಾರೆ, ನೀವು ಕೇಳಿದಿರಿ. ಇಲ್ಲ, ಉತ್ತರ ಬಂದಿಲ್ಲ ಸರ್ ನನಗೆ. ಹೇಳಿ ಉತ್ತರ. ಕಾರಜೋಳ ಅವರು. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಅವ್ರಿಗೆ ಕಳಿಸಿದಾರ್ರಿ. ಅದು ಎಲ್ಲ ನಿಮ್ಗೆಲ್ಲ ಕೊಡೋದಿಲ್ಲ, ಸಾಮಾನ್ಯವಾಗಿ ಬೇಕು ಅಂದ್ರೆ ಕೊಡ್ತಾರೆ, ಯಾರಿದ್ದಾರೆ ಅವ್ರಿಗೆ ಕೊಟ್ಟಿದೆ, ಬೇಕು ಅಂದ್ರೆ ಕೊಡ್ತಾರೆ, ಯಾರು ಬೇಕಾದ್ರೆ ಕೇಳ್ರಿ. ಆದ್ರೆ ಅವರಿಗಂತೂ ಯಾರಿಗೆ ಅದು ಅವಶ್ಯಕತೆ ಇದೆಯೋ ಅವ್ರಿಗೆ ಕೊಟ್ಟಿದೆ, ಕೇಳದವ್ರಿಗೆ ಕೊಟ್ಟಿದ್ದೀವಿ. ಹೇಳಿ ಸರ್. ಈಗಾಗಲೇ ಆಯ್ತು, ಹೇಳಿ ಹೇಳಿ. ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ. ಈಗ ರಾಜ್ಯ ಸರ್ಕಾರದ ವತಿಯಿಂದ ಕೇಂದ್ರಕ್ಕೆ ಏನು ಅವ್ರ ಸಲಹೆ ಅದನ್ನು ಶಿಫಾರಸು ಮಾಡಿ. ಓಕೆ, ರವೀಂದ್ರ ಶ್ರೀಕಂಠಯ್ಯ ಇಲ್ಲ, ಇಲ್ಲ, ಅರುಣ್ ಕುಮಾರ್ ಗೊತ್ತೂರ್ ಪರಿಸ್ಥಿತಿ ಇದ್ದಾಗ ಮಧ್ಯಪ್ರದೇಶದಲ್ಲಿ ಒಂದು ಇಂಟರ್ವ್ಯೂ ಆಗಿ ಆಯ್ತು, ಕೇಂದ್ರ ಕಳಿಸ್ತೀವಿ ಅಂತ ಹೇಳಿದ್ರು. ಅರುಣ್ ಕುಮಾರ್ ನಮ್ಮ ಸರ್ಕಾರ ಕೊಡ್ಲಿ ಸರ್. ಓಕೆ, ಅರುಣ್ ಕುಮಾರ್ ಆಯ್ತು, ಕೇಳಿದ್ದೀನಿ ಎಲ್ಲರದ್ದು. ಕೊಡ್ಲಿ ಅವರು. ನಿಮ್ದಿಲ್ಲ, ನಾಳೆ ತಗೋತೀನಿ. ನಿಮ್ದು ಉತ್ತರ ಬರ್ಲಿಲ್ಲ, ಉತ್ತರ ಬಂದಿ ತಗೊಳ್ತಿದ್ದೀನಿ. ಉತ್ತರ ಬರ್ಲಿಲ್ಲ, ನಾಳೆ ತಗೊಳ್ತೀನಿ. ಉತ್ತರ ಬರದೇ ಇರೋದು ನಾಳೆ ತಗೋತೀನಿ. ಹೇಳಿ. ಆಯ್ತು ಆಯ್ತು. ಅರುಣ್ ಕುಮಾರ್ ಉತ್ತರ ಕೊಟ್ಟಿದಾರಲ್ಲ? ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಹಾ, ಆದ್ರೆ ಇನ್ನು ಮುಂದಿನ ಕ್ರಮ ಜರುಗಿಸ್ತಾವ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಈ ಕ್ರಮವನ್ನು ತಗೋಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಆಗ್ಬಹುದು ಅಧ್ಯಕ್ಷ. ಓಕೆ, CN ಬಾಲಕೃಷ್ಣ, ಶ್ರವಣ್ ಬೆಳಗೋಳ್. ಮರ್ತೋಯ್ತೇನೆ ಇಲ್ಲ, ಮಾನ್ಯ ಸಭಾಧ್ಯಕ್ಷರೇ, ಪ್ರಗತಿ ಕಾಲೋನಿಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಸಲುವಾಗಿ 18-19ನೇ ಸಾಲಿನಲ್ಲಿ ವಿಧಾನಸಭಾ ಕ್ಷೇತ್ರ ಉತ್ತರ ಕೊಟ್ಟಿದಾರಲ್ಲ, ಕೊಟ್ಟಿದ್ದಾರೆ. ಆದರೆ 18-19ರಿಂದನೂ ಕೂಡ ಮಾನ್ಯ ಸಭಾಧ್ಯಕ್ಷರೇ 3 ಕೋಟಿ ಅನುದಾನ ಬಿಡುಗಡೆಯಾಗಿಲ್ಲ. ಕಾಮಗಾರಿಗಳೆಲ್ಲ ಪೂರ್ಣಗೊಂಡು ಗುತ್ತಿಗೆದಾರರು ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈಗಾಗಲೇ 2-3 ಬಾರಿ ಮಾನ್ಯ ಮಂತ್ರಿಗಳಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಕಳಕಪ್ಪ ಅವರೇ ಉತ್ತರ ಹೇಳ್ತಿದ್ದಾರೆ. ಹೇಳಿ ಹೇಳಿ. ನೀವು ಈಗ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ನೀವು ಕಾಮಗಾರಿ ಆಗಿದೆ, ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸರ್. ಈಗಾಗಲೇ ಅವ್ರಿಗೆ ಹೌದೇನು ಬಾಕಿ ಇರ್ತಕ್ಕಂಥದ್ದು ಕೇವಲ 1,73,00,000 ಬಾಕಿ ಇದೆ ಅಂತ ಹೇಳಿದ್ರು. ಅದನ್ನ ಬಿಡುಗಡೆ ಮಾಡಲಿಕ್ಕೆ ಕ್ರಮ ತಗೊಂಡು. ಅಲ್ಲ ಸರ್, ಮೊನ್ನೆ ಸಭಾಧ್ಯಕ್ಷರೇ ಕಾರಜೋಳ ಸಾಹೇಬರಿಗೆ ಸರ್ 18-19 ಅಂದ್ರೆ ಎಷ್ಟು ವರ್ಷ ಆಯ್ತು ತಾವೇ ಯೋಚನೆ ಮಾಡಿ ಸರ್. ಅಲ್ಲಕ್ಕೆ ಎಲ್ಲ ಕಾಮಗಾರಿಗಳು ಪೂರ್ಣಗೊಂಡಿದ್ದಾವೆ. ಇವತ್ತು ಇಡೀ ರಾಜ್ಯ ನಮ್ಮಲ್ಲಿ ತುಂಬಾನೇ ಸಮಸ್ಯೆ ಆಗಿದೆ ಸರ್. ದಯವಿಟ್ಟು ಆ ಗುತ್ತಿಗೆದಾರರು ತುಂಬ ಇವತ್ತು ನೇಣಾಕಳ ಸ್ಟೇಜ್ ಆಗಿದೆ, ದಯಮಾಡಿ ಸರ್. ಏನು ಬಾಕಿ ಹಣ ಬಿಡುಗಡೆ ಆಗಬೇಕಾಗ್ಯದ, ಖಂಡಿತವಾಗಿಯೂ ಅನುದಾನ ಲಭ್ಯತೆ ಆಧಾರದ ಮೇಲೆ ತಗೊಳ್ತೀವಿ. ಓಕೆ, ಗುಳಿಹಟ್ಟಿ ಶೇಖರ್. ಮನೆ ಅಧ್ಯಕ್ಷರೇ, ಅಕ್ರಮ ಸಕ್ರಮದು ಪುರಸಭೆ ವ್ಯಾಪ್ತಿನಲ್ಲಿ ಖಾತೆಗಳನ್ನ ನಮ್ಮ ವಸ್ತುರ್ಗ ಸ್ಥಳೀಯ ಯೋಜನಾ ಪ್ರದೇಶ ಅಂತೇಳಿ ಒಳಗಡೆ ಸುಮಾರು ಅನಧಿಕೃತವಾಗಿ 70 ಲೇಔಟ್ಗಳು ಬರ್ತವೆ ಅಧ್ಯಕ್ಷ. ಅದರಲ್ಲಿ ಮನೆ ಕಟ್ಕೊಂಡಿರೋರು ಸೀಸೊತ್ತು ಕೊಡ್ತಾ ಇಲ್ಲ ಅಂತೇಳಿ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ. ಆಮೇಲೆ ಸುಮ್ಮನೆ ಅನಾವಶ್ಯಕವಾಗಿ ಬೇರೆ ದೂಷಣೆ ಮಾಡುವಂಥ ಜೊತೆಗೆ ಸರ್ಕಾರಕ್ಕೆ ಇದರಿಂದ 16 ಕೋಟಿ ನಷ್ಟ ಆಗ್ತಾ ಇದೆ. ದಯಮಾಡಿ ಇದನ್ನ ಏನೋ ಒಂದು ಸರಿ ಮಾಡಿಕೊಡ್ಬೇಕು ಅಂತೇಳಿ ಅಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಅಧ್ಯಕ್ಷ. ಸನ್ಮಾನ್ಯ ಸಭಾಧ್ಯಕ್ಷರ ಗೂಳಿಹಟ್ಟಿ ಶೇಖರ್ ಅವ್ರಿಗೆ ಈಗಾಗಲೇ ನಾವು ಉತ್ತರವನ್ನು ಕೊಟ್ಟಿದ್ದೀವಿ. BBMP ಹೊರತುಪಡಿಸಿ ಉಳಿದಂಥವನ್ನ ದಾಖಲಿಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಸರ್ ಇದು ಅದಲ್ಲ ಸರ್, ಇದು ಇಡೀ ರಾಜ್ಯದ ಸಮಸ್ಯೆ ಸರ್. ಪುರಸಭೆ ಒಳಗಡೆ ಇದಾವೆ. ಇದು ಏನು ಸುಪ್ರೀಂ ಕೋರ್ಟ್ ಮುಂದೆ ಇದೆ ಅಂತ ಏನು ಹೇಳ್ತಾ ಇದ್ರು. ಸುಮಾರು ಒಂದು 100-120 ಪುರಸಭೆಗಳು ವ್ಯಾಪ್ತಿಗೆ ಬರ್ತದೆ ಅಧ್ಯಕ್ಷ. ಹಾಗಾಗಿ ಪುರಸಭೆ ವ್ಯಾಪ್ತಿನಲ್ಲಿ ಒಳಗಡೆ ಇರ್ತಕ್ಕಂಥವಕ್ಕೆ ಅಕ್ರಮ ಸಕ್ರಮದಲ್ಲಿ ಮಾಡ್ಕೊಡ್ಲಿಕ್ಕೆ ಅಂತೇಳಿ ಸರ್ಕಾರ ಏನೋ ಮಾಡಿತ್ತು. ಪರಿಶೀಲನೆ ಮಾಡ್ತದೆ ಮಾನ್ಯ ಅಧ್ಯಕ್ಷರೇ. ಯಾಕಂದ್ರೆ ಒಂದು ಸ್ವಲ್ಪ ಕ್ಲಾರಿಫೈ ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಅಧ್ಯಕ್ಷ.
ಮತ್ತೆ ಎಲ್ರಿಗೂ ಅನುಕೂಲ ಆಗುತ್ತೆ ಇದರಿಂದ. ದಯಮಾಡಿ ಇದನ್ನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಇಲಾಖೆಯವರು ಕೊಟ್ಟಿರೋ ಉತ್ತರ. ನಾನು ಕೇಳಿದ್ದು ಉತ್ತರ ಕೊಟ್ಟಿರೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಸೂಚನೆ ದಯಮಾಡಿ ಇದನ್ನ ಸರ್ ಮಾಡ್ಕೊಡಿ ಅಂತ ಸೂಚನೆ ಕೊಡ್ತೀವಿ. ಅಲ್ಲ, ಪುರಸಭೆಯಲ್ಲಿ ಕೆಲವು ಖಾತೆಗಳು ಕೊಡ್ತಿಲ್ವಲ್ಲ, ಅದ್ರ ಬಗ್ಗೆ ಅದೇ ಪ್ರಾಬ್ಲಮ್ ಇದೆ. ಅಲ್ಲ, ಹೋದ ಅಧಿವೇಶನದಲ್ಲಿ ಇದು ಆಗಿತ್ತು, ಪಾಸ್ ಮಾಡಿದ್ರು, ಇನ್ನೂ ಜೀವ ಬಂದಿಲ್ಲ ಅಧ್ಯಕ್ಷರದು. ಪುರಸಭೆ ಒಳಗಡೆ ಇರುವಂತ ನಿವೇಶನಗಳಿಗೆ ಖಾತೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಮತ್ತೇನಿಲ್ಲಲ್ಲ, ಇಲ್ಲ ಎಲ್ಲಾ ಕಡೆ ಇದೆ ಸರ್ ಅಧ್ಯಕ್ಷ. ಇದನ್ನು ಅಲ್ಲಿ ಗೊತ್ತದೆ ನನಗೆ. ಒಳ್ಳೇದಾಗುತ್ತೆ. ಸಚಿವರು ಇಲ್ಲ, ಸಚಿವರು ಪರವಾಗಿ ಇವರು ಹೇಳ್ತಾ ಇರೋದ್ರಿಂದ ಈಗ ಅದಕ್ಕೆ ಇನ್ನೇನ್ ಬೇಕು ಅದನ್ನ ಇಲಾಖೆ ಅಧಿಕಾರಿಗಳ ಇಲ್ಲಿ ಹೇಳ್ಬೋದು. ಅಷ್ಟು ಇಲ್ಲ ಅಂತ ಹೇಳಿ ಇನ್ನೇನ್ ಸರ್ ಸಮಸ್ಯೆ ಮಾಡಿದವ್ರ ಹತ್ರ ನೀವು ಉತ್ತರ ಕೇಳ್ಕೊತಿದ್ರೆ ಬಗೆಹರಿತದೆ. ಈಗ ಓಕೆ, ಈ ಗಮನ ಸೆಳೆಯುವ ಸೂಚನೆಗೆ ಉತ್ತರ ಯಾವ್ದು ಬಂದಿದೆಯೋ ಅದನ್ನ ಮುಗಿಸಲಾಗಿದೆ. ಉಳಿದ ಉತ್ತರ ಬರದೇ ಇರೋದನ್ನ ಮುಂದುವರಿಸಲಾಗಿದೆ. ಉತ್ತರ ಬರದೇ ಇರೋದನ್ನ ನಾಳೆಗೆ ಮುಂದುವರಿಸಲಾಗಿದೆ. ಸದನವನ್ನ ನಾಳೆ 11 ಗಂಟೆಗೆ ಸೇರುವಂತೆ ಮುಂದೂಡುತ್ತಿದ್ದೇನೆ. ನಿನ್ನೆ 55 ನಿಮಿಷದಿಂದ ಇವತ್ತು 30 ನಿಮಿಷಕ್ಕೆ ಬಂದಿದೆ. ಪ್ರಶ್ನೋತ್ತರ ನಿರಂಜನ್ ಕುಮಾರ್ ಇಲ್ಲ. ಡಾಕ್ಟರ್ ಅಂಜಲಿ ಹೇಮಂತ್ ನಿಂಬಾಳ್ಕರ್. ಸರ್, ಚುಕ್ಕೆ ಗುರುತಿನ ಪ್ರಶ್ನೆ 77 ತಮ್ಮ ಮುಖಾಂತರ ಮಾನ್ಯ ನೀರಾವರಿ ಸಚಿವರಿಗೆ ಕೇಳಿ. ಗೋವಿಂದ ಕಾರಜೋಳ ಅವರು. ಉಪಾಧ್ಯಕ್ಷರ ಉತ್ತರ ಒದಗಿಸಲಾಗಿದೆ. ಸಾಮಾನ್ಯ ಅಧ್ಯಕ್ಷರೇ, ನಾನು ಪ್ರಶ್ನೆ ಏನು ಕೇಳಿದ್ದೆ, ಉತ್ತರ ಏನು ಬಂದಿದೆ ಅಂತ. ಮಲಪ್ರಭಾ ನದಿ ನನ್ನ ಕ್ಷೇತ್ರ ಕನ್ಕುಂಬಿಯಲ್ಲಿ ಹತ್ತಿರ ಹುಟ್ಟಿ ಸೌಂದತ್ತಿ ಹತ್ತಿರ ರೇಣುಕಾ ಸಾಗರ್ ಡ್ಯಾಮ್ ಮುಖಾಂತರ ಕುಡಲ್ ಸಂಗಮ್ಗೆ ಸೇರುತ್ತೆ. ಈ ಭಾಗದಲ್ಲಿ ಮಳೆ ಚೆನ್ನಾಗಿ ಆಗಿದ್ರೆ ಸುಮಾರು 37,730 ಮಿಲಿಯನ್ ಕ್ಯೂಬಿಕ್ ಫೀಟ್ ನೀರು ಈ ಡ್ಯಾಮ್ಗೆ ಆಗ್ತದೆ ಸರ್. ಈ ಸಂದರ್ಭದಲ್ಲಿ ಆ ಭಾಗದ ಏನು ರಸ್ತೆ ಮತ್ತು ಸೇತುವೆಗಳು ಇದ್ದಾವೆ, ಆ ಮಳೆಯಿಂದ 2021 ಫ್ಲಡ್ಸ್ ನಾನು ಅನುಭವ ಆಗಿದ ಮೇಲೆ ಅಲ್ಲಿ ಕ್ಷೇತ್ರದಲ್ಲಿ ರಸ್ತೆ ಮತ್ತು ಸೇತುವೆ ಈ ಡಿಪಾರ್ಟ್ಮೆಂಟ್ ಮುಖಾಂತರ ನೀರಾವರಿ ಸಚಿವರು ಗಮನಕ್ಕೆ ತಂದಿದೆ. ಆದರೆ ಕಳೆದ 4 ವರ್ಷದಿಂದ ಸರ್ ಇವರು ಇನ್ನೂ ಅನುಮೋದನೆಯೇ ಕೊಡ್ತಾ ಇದ್ದಾರೆ. ಸುಮಾರು 975 ಲ್ಯಾಕ್ಸ್ ವರ್ಕ್, ಅದಕ್ಕಿಂತ ಹೆಚ್ಚನೇ, ಬಟ್ ಅವರು ಪರೀಕ್ಷೆ ಮಾಡಿದ್ದಾರೆ 975 ಲ್ಯಾಕ್ಸ್ದು. ಅದರಲ್ಲಿ ಮುಖ್ಯವಾಗಿ ಮಳವ್ ಬ್ರಿಡ್ಜ್ ಕಮ್ ಬ್ಯಾರೇಜ್
ಮತ್ತೆ ರುಮೇವಾಡಿ ಬ್ರಿಡ್ಜ್ ಕಮ್ ಬ್ಯಾರೇಜ್, ತೋರಾಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಅನುಮೋದನೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಆಮೇಲೆ ದುರ್ಗಾನಗರ್ ಹತ್ರ ಪ್ರೊಟೆಕ್ಷನ್ ವಾಲ್ಗೆ ಇನ್ನೂ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಅಧ್ಯಕ್ಷರೇ, ಈ ನೀರು ಮಲಪ್ರಭಾ ನದಿಯಿಂದ ಈಗ ಸರ್ ಮಲಪ್ರಭಾ ನದಿಯಿಂದ ಹುಬ್ಳಿ ಧಾರವಾಡ ಪರಿಶೀಲನೆಯಲ್ಲಿ ಇರೋದನ್ನ ಯಾವಾಗ ಅನುಮೋದನೆ ಕೊಡ್ತೀರಿ ಅಂತ ತಾನೇ ನಿಮ್ದು? ಅದೇ ಸರ್, ಈ ಸರ್ಕಾರದಲ್ಲಿ ಕೇಳೋಣ. ಈ ಭಾಗದಲ್ಲಿ ನೀರು ಜಾಸ್ತಿ ಇರ್ತಕ್ಕಂತ ಸಂದರ್ಭದಲ್ಲಿ ಸುಮಾರು ಹುಬ್ಳಿ ಧಾರವಾಡ ಸೌಂದತ್ತಿ MK ಹುಬ್ಳಿ ಎಲ್ಲಾ ತಾಲೂಕಿನಲ್ಲಿ ನೀರು ನಮ್ ತಾಲೂಕ ಜನ ಕೊಡ್ತಾ ಇದ್ದಾರೆ ಸರ್. ಫ್ಲಡ್ ಪ್ರೊಟೆಕ್ಷನ್ ವರ್ಕಿಗೆ ಈ ಡಿಪಾರ್ಟ್ಮೆಂಟ್ ಇಂದ ಕಾಳಜಿ ಆಗಿಲ್ಲ ಅಂದ್ರೆ ಫ್ಲಡ್ ಪ್ರೊಟೆಕ್ಷನ್ ವರ್ಕ್ ಇಂದು ಒಂದು ಅದು ನೀರಾವರಿ ನಿಗಮದ ಹಂತದ ಪರಿಶೀಲನೆಯಲ್ಲಿದೆ ಅಂತಿದೆ. ಒಂದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಪ್ರಶ್ನೋತ್ತರ ₹1 ಕೂಡ ದುಡ್ಡು ಕೇಳೋಣ. ಪ್ರಶ್ನೋತ್ತರ ಇದು ನೀವು ಕೇಳಿದಿರಿ. ಪ್ರಶ್ನೆ ಉಪ ಪ್ರಶ್ನೆ ಉತ್ತರ ಹೇಳ್ತಾರೆ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, 1972ರಲ್ಲಿ ನಾವು ಮಲಪ್ರಭಾ ಅಣೆಕಟ್ಟನ್ನು ಕಟ್ಟಿದ್ದೀವಿ. ಕಟ್ಟಿದ ಮೇಲೆ 2019ರವರೆಗೂ ಕೇವಲ 5 ಬಾರಿ ತುಂಬಿದೆ. ಅದು ಆ ಡ್ಯಾಮೇ ತುಂಬಂಗಿಲ್ಲ. 2019-20ರಿಂದ ಆ ಭಾಗದಲ್ಲಿ ಮಳೆ ಜಾಸ್ತಿಯಾಗಿ ಫ್ಲಡ್ ಬಂದು ಡ್ಯಾಮ್ ತುಂಬಿದೆ. ಇವರೇನು ಕೇಳ್ತಾ ಇದ್ದಾರೆ ರಸ್ತೆಗಳ ಬಗ್ಗೆ, ಮೂಲಭೂತ ಸೌಕರ್ಯಗಳ ಬಗ್ಗೆ. ರಸ್ತೆಗಳನ್ನು ಮಾಡಲಿಕ್ಕೆ ನಮ್ಮ ಇಲಾಖೆಯಿಂದ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ರಸ್ತೆಗಳಿಗೆ ಮಾಲೀಕರು ಬೇರೆ ಇದ್ದಾರೆ. RDPRದವ್ರು ಇದ್ದಾರ, PWD ಅವ್ರು ಇದ್ದಾರ. ಎಲ್ಲಿ ಐಕಟ್ ರೋಡ್ಗಳದ, ಎಲ್ಲಿ ಅಚ್ಚುಕಟ್ಟು ರೋಡ್ಗಳದ ಅವನ್ನ ಮಾತ್ರ ನಾವು ಗಂಭೀರವಾಗಿ ತಗೊಂಡು ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಆದರೆ ಸರ್ಕಾರವಾಗಿ ಉತ್ತರ ಹೇಳೋದೇನೆಂದ್ರೆ ಯಾವ್ಯಾವ ಸಂಬಂಧಪಟ್ಟಂಥ ಇಲಾಖೆಗಳಿದ್ದಾವ ಅವ್ರಿಗೂ ನಾ ಗಮನಕ್ಕೆ ತಂದು ಆ ರಸ್ತೆಗಳ ದುರಸ್ತಿ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಖಂಡಿತವಾಗಿಯೂ ಮಾಡೋಲ್ಲ. ಅವ್ರದ್ದು ಅದಲ್ಲ ಇರೋದು. ಒಂದು ನಿಮಿಷ ಫ್ಲಡ್ ಪ್ರೊಟೆಕ್ಷನ್ ಒಂದು ಪರಿಶೀಲನೆಯಲ್ಲಿದೆ. ನಾನು ಬಂದು ಅಲ್ಲಿಗೆ ಬರ್ತೀನಿ. ಹೇಳಿ. ಏನಾಗಿದೆ, ಮಲಪ್ರಭಾ ನದಿ ಒತ್ತುವರಿ ಆಗ್ಬಿಟ್ಟದೆ. ಮಲಪ್ರಭಾ ನದಿ ಒಂದೊಂದು ಕಡೆ 180 ಮೀಟರ್ ಅಗಲ ಇರಬೇಕಾದಲ್ಲಿ 30 ಮೀಟರ್ ಅಗಲಾಗಿದೆ. ಅಂದ್ರೆ ಎರಡೂ ಕಡೆ ಒತ್ತುವರಿ ಮಾಡಿಕೊಂಡು ಒಂದು ಚಿಕ್ಕ ಕಾಲುವೆ ಆದಂಗೆ ಆಗಿದೆ ಮಲಪ್ರಭಾ ನದಿ ಟೋಟಲಿ. ಹೀಗಾಗಿ ನೀರು ಹೆಚ್ಚು ಬಂದಾಗ ಹೊರಗಡೆ ಬಂದುಬಿಡ್ತದೆ, ನದಿ ಪಾತ್ರ ಬಿಟ್ಟು ಹೊರಗಡೆ ಬರ್ತದೆ. ಹಾಗಾಗಿ ಊರುಗಳಲ್ಲಿ ನೀರು ಬರ್ತದೆ. ಅದಕ್ಕೆ ಕಾರಣ ನಾವೇ, ಒತ್ತುವರಿ ಮಾಡಿದಂಥವ್ರೆ ನಾವೇ ಕಾರಣ. ಅದಕ್ಕೆ ನಾವು ಅಲ್ಲಿ ಪ್ರೊಟೆಕ್ಷನ್ ವಾಲ್ ತೊಗೊಳ್ಳೋದು ಅಷ್ಟೊಂದು ಸಮಂಜಸ ಆಗೋದಿಲ್ಲ. ಆದರೂ ಕೂಡ ಎಲ್ಲೆಲ್ಲಿ ಹ್ಯಾಬಿಟೇಷನ್ಸ್ ಬರ್ತಾವೆ ಅಲ್ಲಿ ತೊಗೊಳ್ಳೋಕ್ಕೆ ನಾವು ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಹ್ಯಾಬಿಟೇಷನ್ಗೆ ತೊಂದರೆ ಆಗ್ತದೆ ಅಲ್ಲಿ ಮಾತ್ರ ಪ್ರೊಟೆಕ್ಷನ್ ಕೊಡಬೇಕು ಅಂತಕ್ಕಂಥದ್ದು ಮಾಡ್ತೀವಿ. ಅದಕ್ಕೆ ಇವತ್ತೇನು ನಮ್ಮ ಸದಸ್ಯರು ಡಾಕ್ಟರ್ ಅಂಜಲಿ ಅವರು ಹೇಳಿದಾರ, ಅವನ್ನ ಖಂಡಿತವಾಗಿಯೂ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಎಲ್ಲ ರಸ್ತೆಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫ್ಲಡ್ ಪ್ರೊಟೆಕ್ಷನ್ಗೆ ಏನು ಆಗಬೇಕಾಗಿದೆ ಈಗಾಗಲೇ ನಾವು RC ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದೀವಿ. ಓಕೆ, ಅದಕ್ಕೆ ಫ್ಲಡ್ ಪ್ರೊಟೆಕ್ಷನ್ ವರ್ಕ್ ಯಾವ ರೀತಿ ತಗೊಳ್ಬೇಕು ಅನ್ನೋದನ್ನ ನಾವು ಸೂಚನೆ. ಸರ್, ಅವ್ರು ಫಸ್ಟ್ ಉತ್ತರ ಹೇಳುವಾಗ ನಮ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಅಲ್ಲ, ರಸ್ತೆ ರೋಡ್ಸ್ನೇ ಮೇಜರ್ ಇರಿಗೇಷನ್ ರಿವರ್ ಬೇಸಿನ್ ಅಕ್ಕಪಕ್ಕ ಇರ್ತಕ್ಕಂಥ ರಸ್ತೆ ಸೇತುವೆ ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಬರ್ತದೆ ಸರ್. ಅವರು ಅನುಭವ ಜಾಸ್ತಿ ಇದೆ. ನಾನು ಫಸ್ಟ್ ಟೈಮ್ MLA ಆಗಿದ್ದೀನಿ. ನನ್ನ ಮಾಹಿತಿ ಪ್ರಕಾರ ಅವರು ಡಿಪಾರ್ಟ್ಮೆಂಟ್ಗೆ ಸೇರ್ತಾರೆ ಅಂತ. ಅದಕ್ಕೆ ಅವರು ನನ್ನ ವಿನಂತಿ ಅಂದ್ರೆ ಏನು ಅಂದ್ರೆ, ನನ್ನ ಖಾನಾಪುರ ಜನರ ಮೇಲೆ ತಮ್ಮದು ಏನು ಕೋಪ ಇದೆ ಅದು ಸ್ವಲ್ಪ ಬಿಡಿ ಸರ್. ಯಾಕೆಂದ್ರೆ ಕಳೆದ 2 ವರ್ಷದಿಂದ ಫ್ಲಡ್ಸ್ ಬಹಳ ಸಿಕ್ಕಾಪಟ್ಟೆ ಅನುಭವ ಆಗಿದೆ. ಮೊನ್ನೆ ತಾನೇ ಅವರಿಗೆ ಆಹ್ವಾನ ಕೊಟ್ಟಾಗ ಯಾವುದೋ ಒಂದು ಸಂದರ್ಭದಲ್ಲಿ ಆಮ್ಟೆ ರೆಸಿಡೆನ್ಷಿಯಲ್ ಸ್ಕೂಲ್ ಸಂದರ್ಭದಲ್ಲಿ ಅವರು ಬಂದು ನೋಡ್ತಾರೆ ಅಂತ ನಾನು ವೇಟ್ ಮಾಡ್ತಾ ಇದ್ದೆ, ಕಾಯ್ತಾ ಇದ್ದೆ. ಬಟ್ ಅವರು ಯಾವ ಕಾರಣದಿಂದ ಬಂದಿಲ್ಲ. ಆದ್ರೆ ಕೂಡ ನಿಮ್ ಪ್ರೀತಿ ಸ್ವಲ್ಪ ಈಗ 1 ತಿಂಗಳ ಅಷ್ಟೇ ಸರ್. ನನ್ನ ಜನರ ಮೇಲೆ ನನ್ನ ಮೇಲೆ ಬಹಳ ಅನ್ಯಾಯ ಆಗಿದೆ. ಆ ದೇವರಿಂದ ಕೂಡ ಆಗಿದೆ, ಸರ್ಕಾರದಿಂದ ಕೂಡ ಆಗಿದೆ. ಅದರ ಬಗ್ಗೆ ನಾನು ಏನು ಇಲ್ಲಿ ಇಡೀ ಸದನಗೆ ನಿಮ್ಮ ಮುಖಾಂತರ ಎಲ್ಲರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಮುಖ್ಯವಾಗಿ ನಮ್ಮ ಜಿಲ್ಲಾ ಮಂತ್ರಿ ಕೂಡ ಅವರು ಆಗಿದ್ದಾರೆ. ನಮ್ಮ ಜಿಲ್ಲೆ ಬಗ್ಗೆ, ಖಾನಾಪುರ ಬಗ್ಗೆ ಅವರಿಗೆ ಗೊತ್ತು ಸರ್.
ಅವರು ರೋಡ್ಸ್ 4 ವರ್ಷದಿಂದ 1 ರೂಪಾಯಿ ಕೂಡ ಬಿಡುಗಡೆ ಆಗಿಲ್ಲ ಸರ್ ಆ ಡಿಪಾರ್ಟ್ಮೆಂಟ್ ಇಂದ. ಇದು ಏನ್ ಮತ್ತೆ ಅನ್ಯಾಯ ಇಲ್ಲ ಅಂದ್ರೆ ಏನಂತ ತಮ್ಮ ಮುಖಾಂತರ ಮಾನ್ಯ ಸಚಿವರಿಗೆ ಕೇಳಿಕೆ ಬಯಸ್ತೀನಿ ಸರ್. ನೀವು ಸಚಿವರು ಒಂದ್ ಹೇಳ್ರಿ, ಖಾನಾಪುರ ಜನತೆ ಮೇಲೆ ನನಗೇನ್ ಬೇಜಾರಿಲ್ಲ ಅಂತ ಹೇಳ್ಬಿಡ್ರಿ. ಅದು ಬೇಕಾಗಿರೋದು. ಅದು 1 ತಿಂಗಳ ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡತ್ತೆ ಸರ್. ಅವರು ಶಾರ್ಟ್ ಟೆಂಡರ್ ಕರಿಬಿಟ್ಟು ಅಟ್ಲೀಸ್ಟ್ ಈ 975 lakhsಗೆ ಅನುಮೋದನೆಯಿಂದ ಟೆಂಡರ್ ಕರಿ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅದು ಒಂದು ದೊಡ್ಡ ಆಶೀರ್ವಾದ ಆಗ್ಬಿಡುತ್ತೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ದೇವರು ಕೋಪಿಸ್ಕೊಂಡಿಲ್ಲ, ನಮ್ಮ ಸರ್ಕಾರವು ಅವ್ರ ಮೇಲೆ ಕೋಪಿಸ್ಕೊಂಡಿಲ್ಲ. ಯಾಕಂದ್ರೆ ಮಳೆ ಹೆಚ್ಚಾದ್ರೆ ನಮ್ಮ ನಾಡ್ನುಡಿ ಅದು, ನೀವು ಉತ್ತರ ಕರ್ನಾಟಕದವ್ರೆ, ಮಳೆ ಹೆಚ್ಚಾದ್ರೆ ಖುಷಿ ಪಡ್ತೀವಿ, ಮಗ ಹೆಚ್ಚು ಉಂಡ್ರು ಖುಷಿ ಪಡ್ತೀವಿ. ಮಳೆ ಬಂದರೂ ಕೆಟ್ಟಲ್ಲ, ಮಗ ಹೆಚ್ಚು ಉಂಡ್ರು ಕೆಟ್ಟಲ್ಲ ಅನ್ನೋದು ನಾಡ್ನುಡಿ ಅದ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ. ಅಜೀರ್ಣ ಅಲ್ಲ, ಸರಿ, ಹೆಚ್ಚು ಉಂಡ್ರೆ ಕೆಟ್ಟಲ್ಲ ಅಂತ, ಹೆಚ್ಚು ಮಳೆ ಬಂದ್ರೆ ಕೆಟ್ಟಲ್ಲ. ಮತ್ತು ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಖಾನಾಪುರ ಮಳೆ ಸಾಮಾನ್ಯವಾಗಿ ಹೆಚ್ಚಾಗೇ ಆಗ್ತದೆ ಯಾವತ್ತೂ ಕೂಡ, ಇವತ್ತೇ ನಿನ್ನೆದಲ್ಲದು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟ ಹೇಳ್ತೇನೆ, ಯಾಕಂದ್ರೆ ಟೈಮ್ ಜಾಸ್ತಿ ತಗೊಳ್ಳೋದಲ್ಲ. ಯಾವ್ಯಾವುದು ತುರ್ತಾಗಿ ಮಾಡ್ಲಿಕ್ಕೆ ಸಾಧ್ಯದ ಅವ್ನು ಮಾಡಿಕೊಡ್ತೇನೆ. ಓಕೆ, ಈಗ ಅಲ್ಲಿ ವಿಶೇಷವಾಗಿ ಆ ಏರಿಯಾ ಇದೆಯಲ್ಲ ಅದನ್ನೆಲ್ಲ ನೋಡ್ರಿ, ಅಲ್ಲಿ ಎಲ್ಲೆಲ್ಲಿ ಮಾಡ್ಬೋದು ಅಂತ. ಸಿಟಿ ರವಿ ಇಲ್ಲ, ಬೆಳ್ಳಿ ಪ್ರಕಾಶ್ ಇಲ್ಲ, DS ಹುಲ್ಗೇರಿ. ಸನ್ಮಾನ್ಯ ಅಧ್ಯಕ್ಷರೇ, 1065 ಪ್ರಶ್ನೆಯನ್ನ ಜಲಸಂಪನ್ಮೂಲ ಸಚಿವರು ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ. ಆದರೆ ನಾವು ರಾಯಚೂರು ಜಿಲ್ಲೆಯಲ್ಲಿ ಇರುವಂಥ ಸಣ್ಣ ನೀರಾವರಿ ಕೆರೆಗಳನ್ನು 5 ಕೆರೆಗಳನ್ನು ತುಂಬಲಿಕ್ಕೆ, ಯಾಕಂದರೆ ಬಯಲು ಪ್ರದೇಶ ಇರೋದ್ರಿಂದ ಅಲ್ಲೇ ಕುಡಿಯುವ ನೀರಿಗಾಗಿ ಭಾಳ ತೊಂದರೆ ಇರೋದ್ರಿಂದ ಅದಕ್ಕಾಗಿ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದ್ದೆ. ಅದಕ್ಕಾಗಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. 109 ಕೋಟಿ ರೂಪಾಯಿನ ಅನುದಾನವನ್ನು ಬಿಡುಗಡೆಯನ್ನು ಮಾಡಿದ್ದೇವೆ, ಇದು ಮಾಡ್ತಾ ಇದ್ದೀವಿ ಅಂತೇಳಿ ಸರ್ಕಾರದ ಪರಿಶೀಲನೆ ಇದೆ. ಆ ಪರಿಶೀಲನೆಗಿನ ನನಗೆ ಜಲ್ದಿ ಟೆಂಡರ್ ಕರೆದು ಅದನ್ನು ಸ್ವಲ್ಪ ಮಾಡ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಮನವಿ ಮಾಡಿ ಕುಡಿಯುವ ನೀರಿಗಾಗಿ. ಸಚಿವರು ನನ್ನ ಸಭಾಧ್ಯಕ್ಷರೇ, ಈಗಾಗಲೇ ಬೋರ್ಡ್ನಿಂದ ಕ್ಲಿಯರ್ ಮಾಡಿದ್ದೀವಿ. ಈಗ ಆಡಳಿತಾತ್ಮಕ ಅನುಮೋದನೆ ಕೊಡೋದು ಬಾಕಿ ಇದೆ, ಫೈನಾನ್ಸಿಗೆ ಕಳಿಸ್ಕೊಟ್ಟಿದ್ದೀನಿ, ಖಂಡಿತವಾಗಿ ಮಾಡಿಕೊಡ್ತೀನಿ ಬಿಡಿ ಸರ್. ಇನ್ನೂ ಒಂದು ಮುಂದೆ ಕೇಳೋದು ಬೇಡ, ಮಾಡಿಕೊಡ್ತೀನಿ ಸರ್. ಕೆಳಗಿನ ಸರ್, ಇನ್ನೂ ಬೇರೆ ತಾಲೂಕಿನ ನಂದವಾಡಿಗೆ ಏತ ನೀರಾವರಿ ಯೋಜನೆಯಲ್ಲಿ ಅಡಿಯಲ್ಲಿ ಕೈಬಿಟ್ಟಿರುವ 32 ಹಳ್ಳಿಗಳಲ್ಲಿ ನೀರು ಸೌಲಭ್ಯ ಒದಗಿಸಲು, ನೀರಾವರಿ ಸೌಲಭ್ಯ ಒದಗಿಸಲು ಕಲ್ಪಿಸಿಕೊಂಡು ತೆಗೆದುಕೊಂಡ ಕ್ರಮಗಳು ಏನಂತೇಳಿ ನಾವು ಕೇಳಿದ್ವಿ ಸರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ 32 ಅಲ್ಲ 35 ಹಳ್ಳಿ ಬಿಟ್ಟ. 32 ನೀವು ಕ್ವಶನ್ ಕೇಳಿದ್ 32, ಆದ್ರೆ ಆಕ್ಚುಲ್ 35 ಹಳ್ಳಿ ಬಿಟ್ಟ. 35 ಹಳ್ಳಿದು ಅದು ಪರಿಶೀಲನೆ ಹಂತದಲ್ಲಿದೆ. DPR ತಯಾರು ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ, ಅದನ್ನು ಪರಿಶೀಲನೆ ಮಾಡಿ ಸರ್. ಅದು ತಾವು ಕಾಚಾಪುರ ಅಂತ ಕೊಟ್ಟಿದ್ವಿ ಸರ್. ಕಾಚಾಪುರ ಎಲ್ಲಿದೆ, ಇವು ಹಳ್ಳಿಗಳು ಬಿಟ್ಟಿವಿಲ್ಲ ಅಂತೇಳಿ ತಾವು ಪರಿಶೀಲನೆ ಮಾಡೋದು ಅಧಿಕಾರಿಗಳೇ. ಒಂದು ಕಾಚಾಪುರ ಡ್ಯಾಮ್ ಪಕ್ಕ ಇದೆ, ಇವು ಹಳ್ಳಿಗಳು ಕಂದಗಲ್ ಮೇಲೆ ಮಾಡಿದ್ರಂದ್ರೆ ನಾನು ಅಲ್ಲೇ ಅಲ್ಲ, ದಯಮಾಡಿ ಮತ್ತೆ ಕಂದಗಲ್ ಕಡೆ ಮಾಡಿದ್ರೆ ಬರುತ್ತೆ ಸರ್. ದಯಮಾಡಿ ಕಾಚಾಪುರ ಅಂದ್ರೆ ಅದನ್ನ ಸ್ವಲ್ಪ ಸರಿಪಡಿಸಿ ನಾನು ಯೋಜನಾ ವರದಿ ತಯಾರು ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿನಿ. ಬಟ್ ಕಾಚಾಪುರ ಸರ್ ಡೌನ್ ಸೈಡ್ ಐತೆ ಸರ್, ಅದು ಮಾಡೋಣಂತ. ಅದಕ್ಕೆ ದಯಮಾಡಿ ಅದು. ಭರತ್ ಶೆಟ್ಟಿ, ಡಾಕ್ಟರ್ ಭರತ್ ಶೆಟ್ಟಿ ಸರ್. ಇನ್ನೂ ಒಂದು ಪ್ರಶ್ನೆ ಸರ್. ಏನ್ ಮತ್ತೆ? ನಂದವಾಡಿಗೆ ಏತ ನೀರಾವರಿಯ ಯೋಜನೆಯಲ್ಲಿ ಹನಿ ನೀರಾವರಿಯನ್ನ ಕಾಮಗಾರಿ ಬದಲಾಗಿ ಹರಿಯುವ ನೀರಾವರಿಯನ್ನ ಒದಗಿಸಬೇಕಂತ ತಿಳ್ಕೊಂಡು ತಾವು ಮೊನ್ನೆ ಇದು ಮಾಡಿದ್ರೆ ತಿಳ್ಕೊಂಡು ಹೇಳಿದ್ ಸರ್. ಅದಕ್ಕೆ ದಯಮಾಡಿ ಅದು ಯಾವ ಹಂತದಲ್ಲಿದೆ ಅನ್ನೋದು ತಪ್ಪು ಪರಿಶೀಲನೆ ಮಾಡಿ. ಸಭಾಧ್ಯಕ್ಷರ, ಈ ನಂದವಾಡಿಗೆ ಮತ್ತು ಈ ಹುನಗುಂದ ಈ ಭಾಗದ ಜನ ಅವರು ಹುನಗುಂದ ತಾಲೂಕಿನವ್ರೆ, ಹೀಗಾಗಿ ಅಲ್ಲಿ ಡ್ರಿಪ್ ಇರಿಗೇಷನ್ ಫೇಲ್ ಆಗಿದೆ ಅನ್ನೋದು ಅವ್ರ ಭಾವನೆ ಇದೆ. ಅದಕ್ಕೆ ನಾವು ಮಧ್ಯಪ್ರದೇಶ ಮಾಡಲ್ ಮಾಡಬೇಕು ಅಂಥೇಳಿ ಈಗಾಗಲೇ ನಿರ್ಣಯ ಮಾಡಿದ್ದೀವಿ. ಅಲ್ಲಿ ನೀವು ರಾಮತಾಳದವ್ರಲ್ಲ, ನೀವು ಕೂಡಿ ಮಧ್ಯಪ್ರದೇಶ ಮಾಡಲ್ ಮಾಡಬೇಕು ಅಂತ ಮಾಡಿದ್ವಿ. ಮಧ್ಯಪ್ರದೇಶ ಮಾಡಲ್ ಅಂದರೆ ನಾವು ಪೈಪ್ಲೈನನ್ನು ರೈತನ ಹೊಲಗುಂದ ಸಾಲಿಗೆ ತೊಗೊಂಡು ಹೋಗ್ತೀವಿ. ಯಾವ್ಯಾವ ರೈತನ ಕ್ಷೇತ್ರ ಎಷ್ಟಿದೆ ಅದನ್ನು ನೋಡಿಕೊಂಡು ಅದಕ್ಕೆ ಬೇಕಾಗುವಷ್ಟು ನೀರನ್ನು ಒದಗಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅವ ಹೊಲದೊಳಗೆ ಹನಿ ನೀರಾವರಿ ಆದರೂ ಮಾಡ್ಬೋದು, ಸ್ಪ್ರಿಂಕ್ಲರ್ ಆದರೂ ಉಪಯೋಗ ಮಾಡ್ಬೋದು, ಅಥವಾ ಫ್ಲಡ್ ಇರಿಗೇಷನ್ ಆದರೂ ಮಾಡ್ಬೋದು. ಆ ರೀತಿ ಅನುಕೂಲ ಮಾಡಿಕೊಡ್ಲಿಕ್ಕೆ ಅವನ ಹೊಲಕ್ಕೆ ನೀರು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ನಮ್ಮ ಅಧಿಕಾರಿನ ಕಳಿಸಿ ಮಧ್ಯಪ್ರದೇಶ ನೋಡ್ಕೊಂಡು ಬಂದಿದ್ವಿ. ಆ ರೀತಿ ಮಾಡ್ಬೇಕಂತ ಆಲೋಚನೆ ಇದೆ, ಖಂಡಿತವಾಗಿ ಪರಿಶೀಲನೆ ಮಾಡೋಣ. ಓಕೆ, ಡಾಕ್ಟರ್ ಭರತ್ ಶೆಟ್ಟಿ.
ಪ್ರಶ್ನೆ ಸಂಖ್ಯೆ 455 ಮುಖ್ಯಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳ ಪರವಾಗಿ ಒದಗಿಸಲಾಗಿದೆ. ಮಾಧುಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ, ಏನು ಕೇಳ್ರಿ ಸರ್. ಉತ್ತರ ಕೊಟ್ಟಿದೆ ಸರ್. ಸಣ್ಣ ಸೈಂಟಿಫಿಕ್ ಕ್ಲಾರಿಫಿಕೇಶನ್ ಸರ್. ಅದರಲ್ಲಿ ಅದರ ಬಗ್ಗೆ ಸಂಶೋಧನೆ ಮಾಡಲಿಲ್ಲ ಅನ್ನುವಂಥ ಉತ್ತರವನ್ನು ಕೊಟ್ಟಿರ್ತಾರೆ. ಮತ್ತು ಮುಂದುವರೆದು ಅದರ ಅಧಿಕಾರಿ ವರ್ಗದ ವಲಯದಲ್ಲಿ ಅದರ ಪರಿಶೀಲಿಸಿ ಡಿಸಿಷನ್ ತೆಗೆದಿದ್ದಾರೆ ಅಂತ ಹೇಳಿದ್ದಾರೆ. ಈಗ ವಾಟರ್ ಲೆವೆಲ್ ಅಕೇಶ ಹಾಕಿದ್ರೆ ವಾಟರ್ ಲೆವೆಲ್ಲು ಕಮ್ಮಿ ಆಗ್ತದ ಅಥವಾ ಅದರಿಂದ ಏನೋ ದುಷ್ಪರಿಣಾಮ ಉಂಟಾ ಇಲ್ವಾ ಅಂತ ಬಗ್ಗೆ ಯಾವುದೇ ಸಂಶೋಧನೆ ಆಗಲಿಲ್ಲ ಅಂತ ಕೊಟ್ಟಿದ್ದಾರೆ. 2011 ಒಂದು ಸೆಂಟರ್ ಸರ್ಕ್ಯುಲರ್ ಇನ್ನೂ ಸಹ ಅದ್ರ ಬಗ್ಗೆ ಯಾವುದೇ ಸಂಶೋಧನೆ ಆಗಿರಲಿಲ್ಲ. ಸೈಂಟಿಫಿಕ್ ಆಗಿ ಕರಾರಾಗಿ ನಮಗೆ ಎಸ್ ಆರ್ ನೋ ಉತ್ತರ ಸಿಗ್ಬೋದಾ ಅಂತ ಸರ್ಕಾರ ಹತ್ರ ಕೇಳುದು. ಅದರಿಂದ ಕಮ್ಮಿ ಆಗ್ತದಾ ಇಲ್ವಾ ಅಂತ. ಸರ್, ಉತ್ತರದಲ್ಲಿ ಹೇಳ್ಬಿಟ್ಟಿದ್ದೀವಿ, ನಮ್ಮ ಹತ್ರ ಯಾವುದೇ ಸಂಶೋಧನಾ ವರದಿ ಸ್ಪಷ್ಟವಾಗಿಲ್ಲ. ಅಕೇಶಿಯಾ ಯೂಕಲಿಪ್ಟಸ್ ಹಾಕಿದ್ರೆ ಭೂಮಿನಲ್ಲಿರೋ ನೀರನ್ನು ಜಾಸ್ತಿ ಎಕ್ಸ್ಟ್ರಾಕ್ಟ್ ಮಾಡ್ತವೆ, ಆ ಜಾತಿ ಬೆಳೆಯಬಾರ್ದು ಅಂತ ಒಂದು ಚರ್ಚೆಗಳಾಗಿದೆ. ಅದನ್ನು ಜಾಸ್ತಿ ಎನ್ಕರೇಜ್ ಮಾಡಬಾರ್ದು ಅಂತ ಸರ್ಕಾರ ಮಾಡಲಾಗಿ ಎಲ್ಲೆಲ್ಲಿ ಸಾಧ್ಯ ಇತ್ತು ಅದನ್ನೆಲ್ಲ ಕಟಾವು ಮಾಡಿಕೊಂಡು ಫ್ರೆಶ್ ಆಗಿ ಹಾಕಬಾರ್ದು ಅಂತ ಆಕ್ಟ್ ಏನೋ ಪಾಸ್ ಮಾಡಿದ್ದೀವಿ. ಅಕೇಶಿಯಾದಲ್ಲಿ ಏನಾಗಿದೆ ಅಧ್ಯಕ್ಷರೇ, 3 ಕೆಟಗರಿ ಆಫ್ ಅಕೇಶಿಯಾ ಇದೆ, ನಾಟ್ 1 ಕೆಟಗರಿ. ಮತ್ತು ರೈತರು ಬೆಳೀತಾರೆ. ಅರ್ಕುಲಸ್ ಅಂತ ಒಂದು ಜಾತಿ ಗಿಡ ಬರುತ್ತೆ. ನಮ್ಮಲ್ಲೆಲ್ಲ ಇಟ್ ಈಸ್ ಆಲ್ಮೋಸ್ಟ್ ಟು ದಿ ಲೆವೆಲ್ ಆಫ್ ಟೀಕ್ ಟಿಂಬರ್ ಏನು ಬರುತ್ತೆ, ಮತ್ತು ಭಾಳ ಫಾಸ್ಟಾಗಿ ಬೆಳೆಯುತ್ತೆ, ಭಾಳ ಬೇಗ ಸೀಸನ್ ಆಗುತ್ತೆ ಅಂತ ಕೆಲವರು ಸ್ವಂತನೂ ಅಕೇಶಿಯಾ ಆ ಜಾತಿ ಬೆಳೆಯೋರು ಇದ್ದಾರೆ. ಹಾಗಾಗಿ 3 ಜಾತಿ ಗಿಡಗಳನ್ನ ಏನು ಮಾಡಬೇಕು ಅಂತ ಈವರೆಗೂ ಸ್ಪಷ್ಟವಾದ ನಿರ್ಧಾರ ಮಾಡೋಕ್ಕೆ ಯಾಕಾಗಿಲ್ಲ ಅಂದರೆ, ಖಾಸಗಿಯವರು ಬೆಳೆಯೋರನ್ನ ನಾವ್ಯಾರು ಬೇಡ ಅಂತ ಹೇಳಕ್ಕೆ ಅನ್ನೋದೊಂದು ಚರ್ಚೆ ನಮ್ಮ ಮುಂದಿದೆ. ಅವ್ರು ಏನು ಕೇಳಿದ್ದಾರೆ, ಈಗ ಸೈಂಟಿಫಿಕ್ ಆಗಿ ನಿರ್ಧಾರ ಆಗಿದೆಯಾ ಅದು ವಾಟರನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಆ ಲ್ಯಾಂಡನ್ನು ಬ್ಯಾರನ್ ಲ್ಯಾಂಡ್ ಮಾಡುತ್ತೆ ಅಂತೇಳಿ ಅಂತ ಕೇಳಿದ್ದಾರೆ. ಸರ್, ನಮಗೆ ಸ್ಪಷ್ಟವಾದ ವರದಿ ಈವರೆಗೆ ಇಲ್ಲ ಬರ್ಸಿಟ್ರೆ. ಯು ಆರ್ ರೈಟ್, ನಾವು ಆನ್ಸರು ಕೊಟ್ಟಿದ್ದೀವಿ, ಯಾವುದೇ ಸಂಶೋಧನಾ ವರದಿ ಇಲ್ಲ. ಮುಂಬರುವ ದಿನಗಳಲ್ಲಿ ಏನಾದರೂ ವರದಿ ಬಂದರೆ ಅದನ್ನು ಅನುಸರಿಸಿ ಕಾರ್ಯಕ್ರಮ ರೂಪಿಸ್ತೀವಿ. ಓಕೆ. ಈ ಬೋಪಯ್ಯ KG ಬೋಪಯ್ಯ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1139 ಮಾನ್ಯ ಉತ್ತರವನ್ನು ಒದಗಿಸಲಾಗಿದೆ. ವ್ಯವಹಾರಗಳು ಸಣ್ಣ ಉತ್ತರ ಕೊಟ್ಟಿದ್ದಾರೆ ಸರ್. ಸಮರ್ಪಕವಾದ ಉತ್ತರ ಕೊಟ್ಟಿದೆ. ಧನ್ಯವಾದ. ಓಕೆ, ವೆರಿ ಗುಡ್. ಡಾಕ್ಟರ್ ದೇವಾನಂದ್ ಫೂಲ್ ಸಿಂಗ್ ಚೌಹಾಣ್. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1126 ತೋಟಗಾರಿಕೆ ಹಾಗೂ ಯೋಜನಾ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರನ್ನು ಕೇಳಲು ಬಯಸ್ತೇನೆ. ಸಭಾಧ್ಯಕ್ಷರ ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿಯೇ ಬಿಜಾಪುರ ಜಿಲ್ಲೆ ಶೇಕಡಾ 73% ದ್ರಾಕ್ಷಿ ಬೆಳೆಗಾರರು ಇದ್ದಾರೆ. ಈಗ ಅಲ್ಲಿ ದ್ರಾಕ್ಷಿ ಬೆಳೆಗಾರರ ಪರಿಸ್ಥಿತಿ ಏನಿದೆ ಅಂದ್ರೆ ಸನ್ಮಾನ್ಯ ಅಧ್ಯಕ್ಷರೇ, ಅವರು ಏನಾದರೂ ಕೋಲ್ಡ್ ಸ್ಟೋರೇಜ್ಗೆ ಹೋಗ್ಬೇಕಾದ್ರೆ 150 ಕಿಲೋಮೀಟರ್ ಮಹಾರಾಷ್ಟ್ರದ ತಾಸ್ಗಾಂವ್ಗೆ ಹೋಗ್ಬೇಕಾಗ್ತಿರೋದನ್ನು. ಹೀಗಾಗಿ ಅಲ್ಲಿ ದ್ರಾಕ್ಷಿ ಬೆಳೆಗಾರರು ಬಹಳಷ್ಟು ಸಮಸ್ಯೆಗಳು ಇದೆ ಬಿಜಾಪುರ ಜಿಲ್ಲೆ. ಹೀಗಾಗಿ ಇದನ್ನ 69ರ ಅಡಿಯಲ್ಲಿ ಸ್ವಲ್ಪ ತಾವು ಅವಕಾಶ ಮಾಡಿಕೊಡ್ಬೇಕಂತೇಳಿ. ಇನ್ನು ಎಲ್ಲಿ 69, ನಾಳೆ ನಾಡ್ದು 2 ದಿನ ಇರೋದು, ಏನಾದ್ರು ಇದ್ರೆ ಕೇಳ್ಕೊಬಿಡಿ ಈಗಲೇ. ಸರಿ ಸನ್ಮಾನ್ಯ ಅಧ್ಯಕ್ಷರೇ, ಅದರ ಸಲುವಾಗಿ ಸರ್ಕಾರ ಹೆಚ್ಚಿನ ಗಮನ ಹರಿಸಬೇಕಂತ ಕೇಳೋಣ. ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಬಾರ್ಡ್ಗೆ ನಾವು ಸುಮಾರು 40 ಕೋಟಿ ರೂಪಾಯಿನ ಇಲ್ಲಿ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಮಾಡೋದಕ್ಕೆ ಒಂದು DPRನೂ ರೆಡಿ ಮಾಡಿ ನಬಾರ್ಡ್ಗೆ ಸಲ್ಲಿಸಿದ್ವಿ. ಸುಮಾರು ಅದು 40 ಕೋಟಿ ರೂಪಾಯಿ ನಮಗೆ ಬಿಡುಗಡೆ ಆಗೋ ಹಂತದಲ್ಲಿದೆ. ಮಹಾರಾಷ್ಟ್ರಕ್ಕೆ ಸುಮಾರು 78% ದ್ರಾಕ್ಷಿ ಬೆಳೆಗಾರರ ಬೆಳೆ ಅಲ್ಲಿಗೆ ಹೋಗ್ತಾ ಇರೋದು ನಿಜ. ಅದನ್ನು ತಡೆಗಟ್ಟೋದಕ್ಕೋಸ್ಕರ ಈಗಾಗಲೇ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಈ ಬಡ್ಜೆಟಲ್ಲಿ ಘೋಷಣೆ 100 ಕೋಟಿ ರೂಪಾಯಿ ಘೋಷಣೆನೂ ಮಾಡಿದ್ದಾರೆ. ಒಟ್ಟು 141 ಕೋಟಿ ರೂಪಾಯಿ ಆಗುತ್ತೆ. ಇದರಲ್ಲಿ ಸುಮಾರು ನಾವು ಒಂದು 35,000ದಿಂದ 40,000 ಟನ್ನ ಕೋಲ್ಡ್ ಸ್ಟೋರೇಜನ್ನ ನಿರ್ಮಾಣ ಮಾಡೋಂಥದ್ದಕ್ಕೆ ಚಾಲನೆ ಕೊಡೋದಕ್ಕೆ ಈಗಾಗಲೇ ಮಾಡ್ತಾ ಇದ್ದೀವಿ. ಇದಾಗೋದ್ರಿಂದ ಸುಮಾರು ನಮ್ಮ ರೈತರು ಮಹಾರಾಷ್ಟ್ರಕ್ಕೆ ಹೋಗೋದು ಸುಮಾರು 3,500 4,000 ಕೋಟಿ ವಹಿವಾಟು ಮಹಾರಾಷ್ಟ್ರಕ್ಕೆ ಅನುಕೂಲ ಆಗ್ತಾ ಇದೆ.
150 ಕಿಲೋಮೀಟರ್ ಹೋಗೋಂಥದ್ದು ನಿಜ, 78% ಬೆಳೆಗಾರರು ನಮ್ಮಲ್ಲಿ ಇರೋವಂಥದ್ದು ನಿಜ. ಇದರಿಂದ ವಿಜಯಪುರ ಮತ್ತು ಬಾಗಲಕೋಟೆ ಮತ್ತು ಬೆಳಗಾವಿ ಈ ಭಾಗದ ರೈತರಿಗೆ ಅನುಕೂಲ ಆಗೋದಕ್ಕೆ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಮಾಡ್ತೇವೆ. ಮತ್ತು ಈಗ ಏನು ಟೆಂಡರ್ ಕರೆದಿದ್ದೀರೋ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಮಾಡಲಿಕ್ಕೆ? ಏನು ಇಲ್ಲ, ಈಗ ನಾವು 100 ಕೋಟಿ ಘೋಷಣೆ ಮಾಡಿದ್ದೀವಿ. ಈಗ ಅದರಲ್ಲಿ ಈ ಬಜೆಟಲ್ಲಿದೆ. ಮತ್ತು 41 ಕೋಟಿ ನಬಾರ್ಡಿಂದ ಈಗ ಅದು ಮಂಜೂರಾತಿ ಹಂತದಲ್ಲಿದೆ. ಹಾಗಾಗಿ ಈ ಸಮಸ್ಯೆನ ಬಗೆಹರಿಸೋದಕ್ಕೆ ನಾವು ಹೆಚ್ಚು ಗಮನ ಕೊಟ್ಟಿದ್ವಿ. ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಮಾಡ್ತೇವೆ. ಇದರಿಂದ ಈ ಭಾಗದ ರೈತರಿಗೆ ಬಹಳಷ್ಟು ಅನುಕೂಲನೂ ಆಗುತ್ತೆ. ಓಕೆ, ಏನು ದೇವನ್? ಈಗ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನದಂದ್ರೆ, ಈ ಬಿಜಾಪುರ ಜಿಲ್ಲೆಯಲ್ಲಿನೇ 73% ದ್ರಾಕ್ಷಿ ಬೆಳೆಗಾರರು ಇದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಅದರದೇ ಆಗಿರ್ತಕ್ಕಂಥ ಒಂದು ಬ್ರ್ಯಾಂಡ್, ಈಗ ಜೈಮಿನಿ ಬ್ರ್ಯಾಂಡ್ ಹೆಂಗದ್ರೆ ಹಂಗೆ ಬಿಜಾಪುರದೇ ಬ್ರ್ಯಾಂಡ್ ತಯಾರಾಗೋಂಗ ಅದನ್ನ ಏನಾದರೂ ತಾವು ಯೋಜನೆ ಮಾಡಿದರೆ ಅದು ಪ್ರಸಿದ್ಧ ಆಗ್ತದೆ ಅಂತೇಳಿ. ಯಾಕಂದ್ರೆ ವಿದೇಶಗಳಲ್ಲಿ ಸಹಿತ ಬಿಜಾಪುರ ದ್ರಾಕ್ಷಿಗೆ ಅಷ್ಟೊಂದು ಬೇಡಿಕೆ ಇದೆ. ಹೀಗಾಗಿ ಅಲ್ಲಿ ರೈಲ್ವೆ ನಿಲ್ದಾಣ ಇದೆ, ಈಗ ವಿಮಾನ ಇದನ್ನು ಸಹಿತ ಆಗಿದ್ದಾರೆ. ಈ ರೀತಿ ಆಗಿರ್ತಕ್ಕಂಥ ಒಂದು ಮೂಲಭೂತ ಸೌಕರ್ಯ ಹೊಂದಿರತಕ್ಕಂಥ ಜಿಲ್ಲೆಯಲ್ಲಿ ದೇವಾನಂದ್, ನೀವು ಬಸವನಗೌಡರು ಎಲ್ಲ ಕುಳಿತು ಚರ್ಚೆ ಮಾಡಿಲ್ಲೇನು ಕಾರಜೋಳ ಅವ್ರ ಜೊತೆಗೆ? ಸರಿ, ಎಲ್ಲ ಸೇರಿ ಏನಾದ್ರು ಮಾಡ್ಬಿಡೋದು ನೀವೇ ಎಲ್ಲ. ಇಲ್ಲ ಅಧ್ಯಕ್ಷರು, ಹೋದ ಸಲನೇ ಮಾನ್ಯ ಮುಖ್ಯಮಂತ್ರಿಗಳು 35 ಕೋಟಿ ಕೊಟ್ಟಿದ್ರು. ಅದು ಈಗ 41 ಕೋಟಿಗೆ DPR ರೆಡಿ ಆಗಿದೆ. ಮತ್ತು ಈ ಬಜೆಟ್ನಲ್ಲಿ 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 141 ಕೋಟಿಯಲ್ಲಿ ವೈನ್ ನಾವು ಇದನ್ನು ಟೂರಿಸಮ್ ಮಾಡ್ತಾ ಇದ್ದೀವಿ, ಕೋಲ್ಡ್ ಸ್ಟೋರೇಜ್ ಚೈನ್ ಮಾಡ್ತಾ ಇದ್ದೀವಿ. ವರ್ಲ್ಡ್ ಮಾರ್ಕೆಟಿಂದ ಮಾಡಿದ್ರೆ ನಮ್ಮ ಮಾನ್ಯ ಸಚಿವರು ಹೇಳ್ದಂಗೆ ಸುಮಾರು 4,000 ಕೋಟಿ ರೂಪಾಯಿ ಅದು ಮಹಾರಾಷ್ಟ್ರಕ್ಕೆ ನಮ್ಮ ಬಿಸ್ನೆಸ್ ಹೋಗ್ತದೆ. ಅದು ನಮ್ಮಲ್ಲಿ ಉಳಿತಂದ್ರೆ ಅಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗ್ತದೆ, ನಮ್ಮಲ್ಲಿ ಎಲ್ಲ ಉದ್ಯೋಗಗಳಿಗೆ ಅನುಕೂಲ ಆಗ್ತದೆ. ಅದಕ್ಕೆ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಗೌಡ್ರೆ ನಾನೇನು ಕೇಳಿದೆ ಅಂದ್ರೆ ಪ್ರೈವೇಟ್ ಸೆಕ್ಟರ್ದವ್ರು ಯಾಕೆ ಮುಂದೆ ಬರ್ತಿಲ್ಲ ಅಂತ. ಅಂದ್ರೆ ಪ್ರೈವೇಟ್ ಸೆಕ್ಟರ್ದವರು ಯಾರಾದ್ರೂ ಇನಿಷಿಯೇಟಿವ್ ತಗೊಳ್ಬೋದಿತ್ತಲ್ಲ, ಯಾಕೆ ತಗೊಂಡಿಲ್ಲ ಸರ್ಕಾರ? ಅದೇ ಅದು PPP ಮಾಡೆಲ್ನೇ ಐತ್ರಿ. ಅದಕ್ಕೆ ಬರ್ತಾರೆ. ಈಗ ರೈತರಿಗೇ ಕೋಲ್ಡ್ ಸ್ಟೋರೇಜ್ ಮಾಡಿ ಅವ್ರು 3-4 ಜನ ರೈತರು ಕೂಡಿ ಒಂದು 500 ಟನ್ನು 1000 ಟನ್ನದ್ದು ಕೋಲ್ಡ್ ಸ್ಟೋರೇಜ್ ಮಾಡ್ಲಿಕ್ಕೆ ಅನುಕೂಲ ಆಗಿದೆ. ಈಗ ನಾನೇ ನಮ್ಮ ಸೌಹಾರ್ದದಿಂದ 5,000 ಟನ್ನದ್ದು ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿದ್ದೆ. ಗೌಡ್ರೆ ಈ ರೀತಿ ಹೇಳ್ತೀನಿ 1 ನಿಮಿಷ. 1 ಲಕ್ಷ ಟನ್ ಇವತ್ತು ಅಲ್ಲಿ ಉತ್ಪಾದನೆ ಆಗ್ತದ್ರಿ ಇದು ಒಣ ದ್ರಾಕ್ಷಿ. ಸನ್ಮಾನ್ಯ ಅಧ್ಯಕ್ಷರೇ, ಅದನ್ನು ನೀವು 2 ದಿವಸದಿಂದ ದ್ರಾಕ್ಷಿ ತಿಂದಿರ ಅನಿಸ್ತೈತೆ ಅದು. ಮತ್ತೆ ಅದಕ್ಕೆ ಇಷ್ಟ ಆಸಕ್ತಿಯಿಂದ ಕೇಳ್ತಿರೋದು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಯತ್ನಾಳ್ ಸಾಹೇಬರು ದೊಡ್ಡ ಕೆಲಸ ಮಾಡಿದ್ರಿ ಅಲ್ಲಿ. ಯಾಕಂದ್ರೆ ಮನುಕುಗಳನ್ನ ಅಲ್ಲಿ ಏನು ಬಾಗವಾನರು ಅಕಸ್ಮಾತ್ ಬೇರೆ ಬೇರೆ 2ನೇ ಹಂತದ ಏನು ಏಜೆನ್ಸಿ ಹೋಗ್ತಿತ್ತು ಅದನ್ನ ತಡೆಗಟ್ಟು ಸ್ವಂತ ಆಗಿರ್ತಕ್ಕಂಥ ಒಂದು ಅವ್ರದೇ ಆಗಿರ್ತಕ್ಕ ಬ್ಯಾಂಕದ ಮುಖಾಂತರ ರೈತರಿಗೆ ಕೊಡುವ ಮುಖಾಂತರ ಬಹಳಷ್ಟು ಒಳ್ಳೆ ಕೆಲಸ ರೈತರಿಗೆ ಮಾಡಿದಾರೆ. ಈಗೇನೋ ಮಾಡ್ತಾರೆ ಅಂತ ಅದಲ್ಲ ಮುನಿರತ್ನವರು, ಈಗ ಇದೆಲ್ಲ ಬೇಗ ಜಾರಿಗೆ ಬರುವಂಗ ಮಾಡ್ತಾರೆ. ಸಭಾಧ್ಯಕ್ಷರೇ, ಈಗೇನು ಬಿಜಾಪುರದಲ್ಲಿ ನಮ್ಮದೇ ಆದ ಒಂದು ಬ್ರಾಂಡ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 141 ಎಕರೆಯಲ್ಲಿ ನಾವು ಒಂದು ವೈನ್ ಪಾರ್ಕ್ ಮಾಡ್ತಾ ಇದ್ದೀವಿ. ಆ ವೈನ್ ಪಾರ್ಕ್ ಮಾಡೋದ್ರಿಂದ 5% ಅಷ್ಟು ದ್ರಾಕ್ಷಿನ ನಾವೇ ಉಪಯೋಗಿಸಿ ನಮ್ಮದೇ ಆದ ಒಂದು ಬ್ರ್ಯಾಂಡ್ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಯಾವುದು ವೈನಲ್ಲಿ? ಯಾವುದು ವೈನಿಂದ ಬ್ರ್ಯಾಂಡ್? ನೀವು ವೈನ್ ಪಾರ್ಕ್ ಮಾಡ್ತಾ ಇದೀವಿ ನಾವು. ಅಲ್ಲ, ಬ್ರ್ಯಾಂಡ್ ಯಾವ್ದ್ರದ್ದು ಅಲ್ಲ, ಇವ್ರು ಏನ್ ಕೇಳಿದಾರೆ, ಯಾವ್ದೋ ವೈನ್ ಬ್ರ್ಯಾಂಡ್ ವಿದೇಶದಿಂದ ಬರುವಂತದ್ದು ಮಾಡಬೇಕು ಅಂತದಲ್ಲ, ಅದನ್ನ ಯಾವ್ದು ಅನ್ನೋದು ನಾನು ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಓಕೆ. ಇದು ಹುಡುಗರ ನೇಮಕಾತಿ ಎಲ್ಲ ಇತ್ತಲ್ಲ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಟ್ಟರು ಇಲ್ಲೋ ಇನ್ನೂ? ಯಾವುದು? ಆ ನೇಮಕಾತಿ ಪ್ರಕ್ರಿಯೆಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ತಗೊಂಡಿದ್ರಿ ನೀವು? ಆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ವಾಪಸ್ ಕೊಡ್ಬೇಕಿತ್ತು. ಅವಾಗ ಲಾಸ್ಟ್ ಸಭೆನಲ್ಲಿ ತಾವೇನ್ ಹೇಳಿದ್ರೆ ಅದನ್ನ ಕ್ರಮ ಕೈಗೊಂಡಿದ್ದೀವಿ. ಆಗಿದೆ ತಾನೆ? ಹೌದು. ಓಕೆ. ಬಸವನಗೌಡ ದದ್ದಲ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ 1034 ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಬಯಸ್ತಾ ಇದ್ದೀನಿ. ಓಕೆ. ಹೆಬ್ಬಾರ್ ಅವರು. ಸಭಾಧ್ಯಕ್ಷ, ಒದಗಿಸಲಾಗಿದೆ. ದದ್ದಲ್ ಹೇಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಜಲಧಾರ ಯೋಜನೆಯನ್ನ ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ DPR ಆಗಿ ಟೆಂಡರ್ ಆಗಿದೆ ಅಂತೇಳಿ ನನಗೆ ಉತ್ತರದಲ್ಲಿ ಕೊಟ್ಟಿದ್ದಾರೆ. ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಕೆಲವು ವಿಲೇಜ್ಗಳನ್ನು ನಾನು ತಾಲೂಕುವಾರ ವಿಲೇಜ್ಗಳನ್ನು ಕೇಳಿದೆ. ವಿಲೇಜ್ಗಳು ಭಾಳ ವ್ಯತ್ಯಾಸಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಆ ವಿಲೇಜ್ಗಳನ್ನು ಸರಿಪಡಿಸಿಕೊಡುವಂಥದ್ದು ಒಂದು. ಆಮೇಲೆ ಈಗಾಗಲೇ ಈ ಯೋಜನೆಯನ್ನು ಯಾವಾಗ ಸಂಪೂರ್ಣವಾಗಿ ಮುಕ್ತಾಯಗೊಳಿಸೋಣ ಅಂತೇಳಿ ಕೇಳಿದ್ದೆ ನಾನು. ಅದಕ್ಕೆ 30 ತಿಂಗಳ ಅಂದರೆ 4/6/2022 ಅಗ್ರಿಮೆಂಟ್ ಆಗಿದೆ. ಈಗಾಗಲೇ 9 ತಿಂಗಳಾಗಿದೆ.
ಆದರೆ ಕೆಲಸ ಭಾಳ ಆಮೆಗತ್ತೆ ಭಾಳ ಸ್ಲೋ ಇದೆ ಕೆಲಸ. ಯಾಕಂದ್ರೆ ಈಗಾಗಲೇ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ಪೈಪ್ಲೈನ್ಗಳನ್ನು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಸೋರ್ಸ್ಗಳಿಲ್ಲ. ಈಗಾಗಲೇ ನಮಗೇನು 2 ನದಿಗಳ ಕಡೆಯಿಂದ ಬಹುಗ್ರಾಮ ಕುಡಿಯ ನೀರು ಇರ್ತವ, ಬೇಸಿಗೆಯಲ್ಲಿ ಈಗಾಗಲೇ ನದಿಗಳಲ್ಲಿ ನೀರು ಖಾಲಿ ಆಗ್ತಾ ಇದೆ. ಹಾಗಾಗಿ 2-3 ತಿಂಗಳ ಭಾಳ ರಾಯಚೂರು ತಾಲೂಕಿಗೆ, ನನ್ನ ಕ್ಷೇತ್ರಕ್ಕೆ ಭಾಳ ನೀರಿನ ಸಮಸ್ಯೆ ಆಗ್ತದ. ಪ್ರತಿ ವರ್ಷ ಏನಾಗ್ತಿತ್ತು, ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಅನುದಾನವನ್ನು ಕೊಡ್ತಾ ಇದ್ರು. ಆದರೆ ಈಗ 2 ವರ್ಷದಿಂದ, ಹೋದ ವರ್ಷದಿಂದ ಯಾವುದೇ ಟಾಸ್ಕ್ ಫೋರ್ಸ್ ಕಮಿಟಿಗಳಿಗೆ ಅನುದಾನವನ್ನು ಕೊಡ್ತಾ ಇಲ್ಲ. ಯಾಕಂದ್ರೆ ಬೋರ್ವೆಲ್ಗಳನ್ನು ಕೊರಿಬೇಕಾದ್ರೆ ಅನುದಾನವನ್ನು ಒದಗಿಸ್ತಾ ಇಲ್ಲ. ಹಾಗಾಗಿ ಈ ಜಲಧಾರೆ ಯೋಜನೆಯನ್ನು ಬರಬೇಕಾದ್ರೆ ಇನ್ನ 20 ತಿಂಗಳು ಆಗ್ತದೆ. ಅಷ್ಟೊತ್ತಿಗೆ ಈಗ ಇರುವಂತ ಸೋರ್ಸ್ಗಳಿಗೆ ಜಲ್ ಜೀವನ್ ಮಿಷನ್ ಪೈಪ್ಲೈನ್ಗಳು ಹಾಕಿದ್ದಾರೆ. ಹಾಗಾಗಿ ಕುಡಿಯುವ ನೀರು ಬೇಸಿಗೆಯಲ್ಲಿ ಬಹಳ ಸಮಸ್ಯೆ ಆಗುತ್ತದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ತಮ್ಮ ಮುಖೇನ, ಯಾಕಂದ್ರೆ ಟಾಸ್ಕ್ ಫೋರ್ಸ್ ಕಮಿಟಿಗಳಿಗೆ ಪ್ರತಿ ವರ್ಷ ವಿಧಾನಸಭಾ ಕ್ಷೇತ್ರವಾರ ಏನು ಕೊಡ್ತಾ ಇದ್ರೆ ಆ ರೀತಿಯಾಗಿ, ಯಾಕಂದ್ರೆ ನಮಗೆ ಕುಡಿಯೋ ನೀರು ಬಹಳ ಸಮಸ್ಯೆ ಆಗ್ತದೆ, ಆ ಅನುದಾನವನ್ನು ಒದಗಿಸುವಂತ ಕೆಲಸವನ್ನು ಮಾಡ್ಬೇಕಂತೇಳಿ ನಿಮ್ಮಲ್ಲಿ ಮನವಿ. ಇದೊಂದು ಬಹಳ ದೊಡ್ಡ ಯೋಜನೆ. ಇಡೀ ರಾಯಚೂರು ಜಿಲ್ಲೆಗೆ ನಾರಾಯಣಪುರ ಜಲಾಶಯದಿಂದ, ಕೃಷ್ಣಾ ನದಿಯಿಂದ 2978 ಕೋಟಿ ರೂಪಾಯಿನ ಒಂದು ಯೋಜನೆ. ಈಗಾಗಲೇ ಟೆಂಡರ್ ಮಾಡಿ 2.5 ವರ್ಷ ಅಂದರೆ 30 ತಿಂಗಳಲ್ಲಿ ಕೆಲಸ ಪೂರೈಸಿಕೊಡಬೇಕು. 5 ವರ್ಷ ಅವರೇ ಮೇಂಟೆನೆನ್ಸ್ ಕೂಡ ಮಾಡಬೇಕು. ಆ ಪದ್ಧತಿಯಲ್ಲಿ ಈಗಾಗಲೇ ಕೆಲಸವನ್ನು ಕೊಟ್ಟಾಗಿದೆ. ಟೋಟಲಿ 24,30,30,965 ಜನಸಂಖ್ಯೆ, 7 ಪಟ್ಟಣಗಳು, 7 ನಗರಗಳು ಕೂಡ ಈ ವ್ಯಾಪ್ತಿಗೆ ಸೇರುತ್ತೆ. ಹಾಗಾಗಿ ಈ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನೀರಿಗೆ ಏನಾದರೂ ಅನಾನುಕೂಲತೆ ಆದರೆ ಇಲಾಖೆ ಗಂಭೀರವಾಗಿ ಅದಕ್ಕೆ ಏನೆಲ್ಲ ಅವಶ್ಯಕತೆ ಇದನ್ನು ಪೂರೈಸುತ್ತೆ. ಈ ಯೋಜನೆ ಮಾಡುವಾಗ ಇದು ಭಾಳ ದೊಡ್ಡ ಯೋಜನೆ ಆಗಿರೋದ್ರಿಂದ ಈಗಾಗಲೇ DPR ಮಾಡಿ ಕೆಲಸ ಶುರು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ಆರಂಭ ಆಗಿದೆ. ಅತಿ ಶೀಘ್ರದಲ್ಲೇ ಕೆಲಸ ಮುಗಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಸಭಾಧ್ಯಕ್ಷರೇ, ಆಯ್ತು, ಅವ್ರು ಹೇಳಿದ್ದು ನಮಗೆ ಸ್ವಾಗತಾರ್ಥ. ಯಾಕಂದ್ರೆ ರಾಯಚೂರು ಜಿಲ್ಲೆಗೆ ಜಲಧಾರೆ ಯೋಜನೆಯನ್ನ ಸಮ್ಮಿಶ್ರ ಸರ್ಕಾರ ಇದ್ದಾಗ, ಮಾನ್ಯ ಕೃಷ್ಣ ಬೈರೇಗೌಡ ಅವರು ಅಡಿಪಿಎಸ್ ಸಚಿವರಿದ್ದಾಗ ಅವತ್ತು ನಮ್ಮ ಜಿಲ್ಲೆಯನ್ನ ಆಯ್ಕೆ ಮಾಡಿದ್ವಿ. ಅದಾದ ನಂತರ ತಮ್ಮ ಸರ್ಕಾರ ಬಂದ ಮೇಲೆ ಕೂಡ ಇವತ್ತೇನು 2,978 ಕೋಟಿ ರೂಪಾಯಿಗಳನ್ನು ಮಾಡಿದ್ರಿ. ಇದು ಯಾಕಂದ್ರೆ ನನಗೆ ಆ ಕೆಲಸವನ್ನ ಬಹಳ ಸುಲಭ ನಡೀತಾ ಇದೆ. ಹಾಗಾಗಿ ಅತಿ ಶೀಘ್ರ ಆ ಕೆಲಸಗಳನ್ನು ಪ್ರಾರಂಭ ಮಾಡುವಂತ ಕೆಲಸ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಯಾಕಂದ್ರೆ ಈಗ ಬೇಸಿಗೆಯಲ್ಲಿ 3 ತಿಂಗಳ ಟ್ಯಾಂಕರ್ಗಳಿಂದ ಸಪ್ಲೈಗಳನ್ನು ಕೊಡುವಂತ ಸ್ಥಿತಿ ಆಗ್ತದೆ ನಮಗೆ. ಹಾಗಾಗಿ ಆ ಸ್ಕೀಮ್ ಬಂದ ಮೇಲೆ ನಮ್ಗೆ ಒಳ್ಳೇದಾಗ್ತದೆ. ಆದರೆ ಅದರ ಮುಂಚಿತವಾಗಿ ಈಗ ಟಾಸ್ಕ್ ಫೋರ್ಸ್ ಕಮಿಟಿಗಳಿಗೆ ಅನುದಾನವನ್ನು ಒದಗಿಸಿ ಎಲ್ಲಿ ನೀರಿನ ಸಮಸ್ಯೆ ಆಗ್ತದೆ ಅಲ್ಲಿ ಬೋರ್ವೆಲ್ಗಳು ಕೊರೆಯಕ್ಕಾಗಿರ್ಬೋದು ಮತ್ತು ರೀಡ್ರಿಲ್ಲಿಂಗ್ ಮಾಡೋದಕ್ಕೆ ಅನುದಾನವನ್ನು ಒದಗಿಸ್ಬೇಕಂತೇಳಿ ತಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ. ಆ ಕಾಲಕ್ಕೆ ಅಧ್ಯಕ್ಷರೇ ಜಲಧಾರೆ ಅಂತ ಹೆಸರು ಇತ್ತು. ಇವತ್ತು ಜಲಧಾರೆ ಇರತಕ್ಕಂಥ ಹೆಸರಿನಲ್ಲಿ ಯೋಜನೆ ಇಲ್ಲ. ಇವತ್ತು ಜಲಜೀವನ ಹೆಸರಿನಲ್ಲಿ ಯೋಜನೆ ಆರಂಭ ಆಗಿದೆ. ಕುಡಿಯುವ ನೀರಿನ ತೊಂದರೆ ಆದರೆ ಟ್ಯಾಂಕರ್ಗಳ ಮೂಲಕ ಕೊಡಬೇಕು. ಯಾವುದೇ ರೀತಿಯಲ್ಲಿ ಜನಕ್ಕೆ ಕುಡಿಯುವ ನೀರಿನ ಅನಾನುಕೂಲತೆ ಆಗದೆ ಹೋದಂತೆ ಸರ್ಕಾರ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಸಿದ್ಧ ಇದೆ. ಓಕೆ, ಅಶೋಕ್ ನಾಯ್ಕ್. ಓಕೆ, ಟ್ಯಾಂಕಲ್ ಕೊಡ್ರಿ ಈಗ ಅಲ್ಲಿ ಆಗೋ ತನಕ. ಆಯ್ತು ರೀ, ಈಗ ತುರ್ತು ಇದ್ರೆ ನೀವು ವಾಟರ್ ಟ್ಯಾಂಕ್ನಲ್ಲಿ ಕೊಡೋದಕ್ಕೆ ಅವಕಾಶ ಇದ್ದೇ ಇದೆ, ಅದ್ರೊಳಗೆ ಕೊಡಿಸ್ರಿ. ಅಂದ್ರೆ ಅಲ್ಲಿ DC AC ತಹಸೀಲ್ದಾರ್ ಹೆಡ್ನಲ್ಲಿ ಇದೆ, ತಹಸೀಲ್ದಾರ್ ಹೆಡ್ನಲ್ಲಿ ಇರುತ್ತಲ್ಲ. ಸಭಾಧ್ಯಕ್ಷ, ಕುಡಿಯುವ ನೀರಿನ ಅನಾನುಕೂಲತೆ ಆಗದೆ ಹೋದಂತೆ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಲಿಕ್ಕೆ ಸರ್ಕಾರ ಸಿದ್ಧ ಇದೆ. ಅದಕ್ಕೆ ಯಾವ ಸಂದರ್ಭದಲ್ಲಿ ಏನೆಲ್ಲ ಅವಶ್ಯಕತೆ ಅದನ್ನು ಪೂರೈಸೋದಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ. ಅಲ್ಲೇ ಹೇಳಿದ್ರೆ ಸಿದ್ಧ ಇದೆ ಅಂದ್ರೆ ಎಲ್ಲಿ ಅದಕ್ಕೆ ಅನುದಾನ ಕೊಟ್ಟರೆ ಆಗ್ತದೆ. ಅಲ್ಲಿ ಹೊಟ್ಟೆ ತುಂಬಾ ಮಾತುಗಳು ಹೇಳಿದಾಗ ಆಗ್ತದೆ. ಇವತ್ತೇನು ಅಂತ ಅನಾನುಕೂಲತೆಗಳಾಗಿಲ್ಲ. ಟಾಸ್ಕ್ ಫೋರ್ಸ್ ಕಮಿಟಿಗಳಿಗೆ ರಾಯಚೂರು ಜಿಲ್ಲೆ ಒಳಗೆ ಪ್ರತಿ ವರ್ಷ ಕೊಡ್ತಿದ್ರೆ ಅದು ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ರಾಯಚೂರು ಜಿಲ್ಲೆಗೆ ಕೃಷ್ಣಾ ನದಿ ನೀರಿನಿಂದ ಕೊಡ್ತಕ್ಕಂಥ ಬಹಳ ದೊಡ್ಡ ಯೋಜನೆ. ಇದಾಗುವಾಗ ಸ್ವಲ್ಪ ದಿವಸ ಅನಾನುಕೂಲತೆಗಳು ಆಗ್ಬಹುದು. ಅನಾನುಕೂಲತೆಗಳು ಆಗದೋದಕ್ಕೆ ಏನ್ ಸಮಸ್ಯೆ? ಈಗ ಅವ್ರು ಹೇಳೋದು ಹೆಬ್ಬಾರ್ರು ಇದು 2 ಅಲ್ಲ. ಈಗ ನೀವು ಜಲಧಾರೆನೂ ಅಲ್ಲ, ಜಲ್ ಜೀವನ್ ಮಿಷನ್ ಅಲ್ಲ ಅವ್ರು ಹೇಳೋದು. ಈಗ ನೀವು ತುರ್ತಾಗಿ ನಮ್ ಟಾಸ್ಕ್ ಫೋರ್ಸ್ ಹಣ ಕೊಡಿಸಿ ಅಂತ ಅದನ್ನ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಹೇಳಿ. ಓಕೆ, ಆಯ್ತು, ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ರು ಅವರು. ಕೆ ಬಿ ಅಶೋಕ್ ನಾಯ್ಕ್
ಆಯ್ತು, ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಭೀಮಾ, ಓಕೆ ಓಕೆ. ಕಾರಜೋಳ ಅವರು. ಅಶೋಕ್ ನಾಯ್ಕ್. ಉತ್ತರ ಒದಗಿಸಲಾಗಿದೆ ಅಧ್ಯಕ್ಷರೇ. ಉತ್ತರವನ್ನು ಕೊಟ್ಟಿದ್ದಾರೆ ಸರ್. ನಾನು 3 ವರ್ಷಗಳ ಮಾಹಿತಿಯನ್ನು ಸನ್ಮಾನ್ಯ ಸಚಿವರಲ್ಲಿ ಕೇಳಿದ್ದೆ ಸರ್. ರಾಷ್ಟ್ರ ಅಧಿಕಾರಿಗಳು ಸ್ವಲ್ಪ ತಪ್ಪು ಮಾಹಿತಿಗಳು ಕೊಟ್ಟಿರಬಹುದು ಅಂತೇಳಿ. ಸಂಖ್ಯೆ 71 ಉತ್ತರ ಕೊಟ್ಟಿರೋದಲ್ಲಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಕಲ್ಲಾಪಿ ರಸ್ತೆಯಿಂದ ಬೊಮ್ಮನಕಟ್ಟೆಗೆ ಸೇರೋ ರಸ್ತೆ, ಅದಕ್ಕೆ ಕಾಮಗಾರಿ ಮುಗಿದಿದೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಶಿವಮೊಗ್ಗ ತಾಲೂಕು ಹಸುಡಿ ಗ್ರಾಮದ ಸರ್ವೆ ನಂಬರ್ 83ರ ಹಸುಡಿ ಕೆರೆ ಎಡಭಾಗದ ಕೋಡಿ ಕಾಲುವೆಗೆ ರಕ್ಷಣಾತ್ಮಕ ತಡೆಗೋಡೆ, ಮತ್ತು ಅದರ ನೆಕ್ಸ್ಟು 61 ಉತ್ತರದಲ್ಲಿ ಕೊಟ್ಟಿರೋ ಹಾಗೆ 19-20ನೇ ಸಾಲಿಂದು ಸರ್. ಇದು ಈ ಕಾಮಗಾರಿಗಳು ಮುಗಿದಿದೆ, ಪೂರ್ಣಗೊಂಡಿದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ ಸರ್. ಕಾಮಗಾರಿಗಳು ಆಗಿಲ್ಲ ಸರ್. ಹಾಗೆ ಅರ್ಧ ಆಗಿದೆಯೋ ಹಾಗೇ ಇಲ್ಲೋ? ಆಗಿಲ್ಲ ಸರ್, ಕಾಮಗಾರಿಗಳು ಆಗಿಲ್ಲ ಸರ್. ಏನೂ ಆಗಿಲ್ಲ ಸರ್. ಇನ್ನು ಸರ್ಕಾರಕ್ಕೆ ಹಂಗೆ ತಪ್ಪು ಮಾಹಿತಿ ಕೊಡೋದಿಲ್ರಿ ಸದನಕ್ಕೆಲ್ಲ. ಸರ್ ಒಂದ್ಸರಿ ಚೆಕ್ ಮಾಡಲಿ ಸರ್, ಅಧಿಕಾರಿಗಳು ಯಾಕೆ ಆ ರೀತಿ ಕೊಟ್ಟಿದ್ದಾರೆ ಗೊತ್ತಾಗ್ತಲ್ಲ ಸರ್. ಅದು ಪೂರ್ಣಗೊಂಡಿದೆ ಅಂತಿದೆ ಅಂದ್ರೆ ಏನಾದ್ರು ಆಗಿರ್ಬೇಕಲ್ಲ ಅಲ್ಲಿ. ನಿಮ್ಮ ನಜರಿಗೆ ಬಂದಿಲ್ಲ ಏನೋದು ಸರ್? ನಿಮ್ಮ ಗಮನಕ್ಕೆ ಬಂದಿಲ್ಲ? ಇಲ್ಲ ಸರ್, ಅದಕ್ಕೋಸ್ಕರ ಹೇಳ್ತಾರೋ ಸರ್, ಅದೇ ಉದ್ದೇಶಕ್ಕೆ ಹೇಳ್ತಾರೆ. ಆಮೇಲೆ ಇನ್ನೊಂದು, ಸೈದ್ರಿಕಲ್ಲಹಳ್ಳಿ ಗ್ರಾಮದಲ್ಲಿ ಒಂದು ಕಾಮಗಾರಿ 100 ಲಕ್ಷ ರೂಪಾಯಿದ್ದು ಸರ್. 19-20 ಆಗಿರೋದು 4 ವರ್ಷ ಆಯಿತು ಸರ್. ಇನ್ನೂ ಪ್ರಗತಿಯಲ್ಲಿ ಇದೆ ಅಂತ ಬರ್ತಾ ಇದೆ. 4 ಇಯರ್ಸ್ ಆಗಿದೆ ಸರ್. ಇನ್ನೂ ಕಾಮಗಾರಿ ಮುಗ್ದಿಲ್ಲ ಸರ್. ಅದರ ಹಣ ಇನ್ನೂ ಬಾಕಿ ಹಾಗೆ ಉಳಿದಿದೆ. ಹಾಗೆ 2021ರಲ್ಲಿ ಸರ್ ಸರ್ಕಾರ ಇಲಾಖೆ 23/6/2021ಕ್ಕೆ ಒಂದು ಆದೇಶ ಮಾಡ್ತು ಸರ್. ಒಟ್ಟು 2.5 ಕೋಟಿ SCP TSP, SCPಯಲ್ಲಿ 1.25 ಕೋಟಿ, TSPಯಲ್ಲಿ 1.25 ಕೋಟಿ, ಒಟ್ಟು 2.5 ಕೋಟಿ ಬಂದಿದೆ ಸರ್. ಅದರಲ್ಲಿ ಇದುವರೆಗೂ ಕೂಡ ಅದು ಟೆಂಡರ್ ಆಗಿ ಕಾಮಗಾರಿ ಪ್ರಾರಂಭ ಆಗಿಲ್ಲ ಸರ್. 2 ವರ್ಷ ಆಗಿದೆ ಸರ್ SCP TSP ಕಾಮಗಾರಿ ಇದು ಸರ್. ಅದೇ ಉದ್ದೇಶಕ್ಕೆ ನಾನು ಮಾಹಿತಿ ಕೇಳಿದ್ದೆ ಸರ್. ಹಾಗೆ 22ರಲ್ಲಿ 20/6/2022ರಲ್ಲಿ ಮತ್ತೆ ನಮಗೆ SCPನಲ್ಲಿ 3 ಕೋಟಿ, TSPನಲ್ಲಿ 1 ಕೋಟಿ, ಒಟ್ಟು 4 ಕೋಟಿ ಅನುದಾನ ಕೊಟ್ಟಿದ್ದಾರೆ ಸರ್ ಸರ್ಕಾರದಿಂದ. ಈ ಕಾಮಗಾರಿ ಕೂಡ ಇದುವರೆಗೂ ಕಾಮಗಾರಿ ಅನುಷ್ಠಾನ ಆಗಿಲ್ಲ ಸರ್. ಕೇಳೋಣ, ಮಂತ್ರಿಗಳಿಗೆ ಕೇಳೋಣ. ಸಚಿವರು. ನನ್ನ ಸಭಾಧ್ಯಕ್ಷರೇ, ತಪ್ಪು ಮಾಹಿತಿ ಕೊಡೋ ಪ್ರಶ್ನೆ ಬರೋದಲ್ಲ. ಸದನಕ್ಕೆ ಸರಿಯಾಗಿ ಮಾಹಿತಿನೇ ಕೊಟ್ಟಿರ್ತೀವಿ. ಅವ್ರಿಗೆ ಯಾವುದಾದ್ರೂ ಡೌಟ್ ಇದ್ದರೆ, ಈಗ ಯಾರು ಅವ್ರು 3-4 ಕಾಮಗಾರಿಗಳ ಪ್ರಸ್ತಾವನೆ ಮಾಡಿದರು, ನಮ್ಮ ಮುಖ್ಯ ಇಂಜಿನಿಯರ್ನ ಕಳಿಸಿ ಇನ್ಸ್ಪೆಕ್ಷನ್ ಮಾಡಿ ವರದಿ ತರಿಸಿ ಅವ್ರಿಗೆ ಕಳಿಸ್ಕೊಡ್ತೀವಿ. ಓಕೆ. ಇದ್ರ ಬಗ್ಗೆ ನಾನು ಹೇಳಿದೆ ಸಾಮಾನ್ಯ ಸಚಿವರಲ್ಲಿ ಸರ್. 23/6/2021ರಲ್ಲಿ ತಾವು 2.5 ಕೋಟಿ ಅನುದಾನ ಕೊಟ್ಟಿದ್ರಲ್ಲ ಸರ್. ಇದು ನನಗೊಬ್ಬನಿಗೆಲ್ಲ ಸರ್, ಇಡೀ ರಾಜ್ಯಕ್ಕೆ ಕೊಟ್ಟಿದೆ ಸರ್. ಅದರಲ್ಲಿ ಇದುವರೆಗೂ ಕಾಮಗಾರಿ ಅನುಷ್ಠಾನ ಮಾಡಲಿಕ್ಕೆ ಆಗಲಿಲ್ಲ ಸರ್. ಆ ಸಂದರ್ಭದಲ್ಲಿ ಒಂದು ಆದೇಶ ಆಯಿತು, ಪರಿಶಿಷ್ಟ ಪರಿಶಿಷ್ಟ ವರ್ಗಗಳಿಗೆ ಕೊಡುವಂಥ ಕಾಮಗಾರಿಗಳಲ್ಲಿ 50% ಕೃಷಿಯೇತರ ಚಟುವಟಿಕೆಗೆ, 50% ಕೃಷಿ ಚಟುವಟಿಕೆ ಕೊಡಬೇಕು ಅಂತೇಳಿ ಆಯಿತು ಸರ್. ಅದು ಸ್ವಲ್ಪ ಗೊಂದಲಾಗಿ ಲೇಟ್ ಆಯಿತು. ಆ ನಂತರದಲ್ಲಿ ಅದನ್ನು ಕೆಲವು ಕಡೆ ಕೃಷಿಯೇತರ ಚಟುವಟಿಕೆ ಬಳಸ್ಕೋಬೋದು ಅಂತೇಳ್ಬಿಟ್ಟು ಆಯಿತು. ಆದರೆ ನಮ್ಮಲ್ಲಿ ಕೃಷಿಯೇತರ ಚಟುವಟಿಕೆ ಕೃಷಿ ಚಟುವಟಿಕೆ ಅಂತೇಳಿ ಮಾಡಿ ಅದು ಇವತ್ತವರೆಗೂ ಟೆಂಡರ್ಗೆಲ್ಲ ನಾನು ಹೇಳಿಕ್ಕೂ ಹೋಗಿದ್ದೇನೆ ಸರ್. ಅಂದರೆ ಆ್ಯಕ್ಚುಲಿ ತಮ್ಮ ಗಮನಕ್ಕೆ ಬಂದಿಲ್ಲ. ಕೆಳಗಡೆ ಅಧಿಕಾರಿಗಳು ಅಷ್ಟು ಸ್ಪೀಡಾಗಿ ಕೆಲಸವನ್ನು ತೆಗೆದುಕೋತಾ ಇಲ್ಲ ಅಂತ. ಸ್ಪೀಡಾಗಿ ಕೆಲಸವನ್ನು ತಗೋಬೇಕು ಸರ್. ಎಲ್ಲರೂ ಬರೀ CC ರಸ್ತೆ ಚರಂಡಿ ತರ್ತಾ ಇದ್ರು. ಕೃಷಿ ಚಟುವಟಿಕೆಗೆ ಅಂದ್ರೆ ಗಂಗಾ ಕಲ್ಯಾಣ ಯೋಜನೆ ಒಳಗೆ ಅವ್ರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಬೇಕು ಅಂತ ಹೇಳಿ 50-50 ಮಾಡಿತ್ತು. ಆ ಗೊಂದಲ ಏನಾದರೂ ಅವ್ರಿಗೆ ಆಗಿದ್ರೆ ಅದನ್ನು ಕ್ಲಿಯರ್ ಮಾಡಿಸ್ಕೊಡ್ತೀನಿ. ಓಕೆ. ಈಗ ಶಿವಾನಂದ್ ಪಾಟೀಲ್ ಅವ್ರ ಪರವಾಗಿ ಅಜಯ್ ಧರ್ಮ್ ಸಿಂಗ್, ಮುಖ್ಯಮಂತ್ರಿಗಳ ಪರವಾಗಿ ಹೆಬ್ಬಾರ್ ಅವರು. ಸಭಾಧ್ಯಕ್ಷರೇ, ಇದೆ ಇನ್ನೊಂದು ಪ್ರಶ್ನೆ ಸಂಖ್ಯೆ 1027 ಶಿವಾನಂದ್ ಪಾಟೀಲ್ ಅವರ ಪರವಾಗಿ ಮಾನ್ಯ ಸಚಿವರಲ್ಲಿ ಕೇಳಿ ಬಯಸುತ್ತೇನೆ. ಸಭಾಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷ ಉತ್ತರವನ್ನು ಸಮರ್ಪಕವಾಗಿ ಕೊಟ್ಟಿದ್ದಾರೆ. ಆದ್ರೆ ಇವಾಗ ಇರ್ತಕ್ಕಂಥ ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ, ಇಲ್ಲಿ ಒಂದು ವೇರಿಯೇಷನ್ ಅಮೌಂಟ್ ಇದೆ. 64 ಕೋಟಿ ಇದ್ದಿದ್ದು ಸುಮಾರು ಒಂದು 2.5 ಕೋಟಿ ಈ ಒಂದು IMIS ಒಂದು ತಂತ್ರಾಂಶದಲ್ಲಿ ಈ ಯೋಜನೆಯನ್ನು ವಿವರಗಳನ್ನು ಅಲ್ಲಿಂದ ಡೀಟೇಲ್ಸ್ ಕೇಳಿದ್ದೀವಿ. ಅದು ಡೀಟೇಲ್ಸ್ ತರಿಸ್ಕೊಂಡು ಅದು ಅಪ್ರೂವ್ ಮಾಡ್ಬೇಕಂತ ಮಾನ್ಯ ಸಚಿವರಲ್ಲಿ ನಾನು ಕೇಳ್ತೀನಿ. ಓಕೆ. ಮಾನ್ಯ ಸಭಾಧ್ಯಕ್ಷರೇ, ಇದು ವರ್ಕ್ ಸ್ಲಿಪ್ ಆಗಿರ್ತಕ್ಕಂಥ ದುಡ್ಡು.
ಒಟ್ಟು 64 ಕೋಟಿ ರೂಪಾಯಿ ಕೆಲಸ ಆಗಿದೆ. 2,18,00,000 ವರ್ಕ್ ಸ್ಲಿಪ್ ಆಗಿದೆ. ಈ ವರ್ಕ್ ಸ್ಲಿಪ್ಪನ್ನು ಕೇಂದ್ರ ಸರ್ಕಾರದ ಯೋಜನೆ ಇದು, 50-50 ನಮ್ಮದು 50 ಅವ್ರದ್ದು. ಆ ಅರ್ಧ ಹಣವನ್ನು ಕೇಂದ್ರ ಸರ್ಕಾರ ನಮ್ಮ ಬಿಡುಗಡೆ ಮಾಡಬೇಕು. ಈಗಾಗಲೇ ಪತ್ರ ವ್ಯವಹಾರ ಮಾಡಿ ಈಗಾಗಲೇ ಮೊನ್ನೆ ಇಮೇಲ್ ಮೂಲಕ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಹಾಗಾಗಿ SC ಇನ್ಸ್ಪೆಕ್ಷನ್ ಆಗಬೇಕು, ಅದು ಲೇಟ್ ಆಗಿದೆ, ಇನ್ನೂ ಆಗಿಲ್ಲ. 5 ಕೋಟಿ ತನಕ ಇನ್ಸ್ಪೆಕ್ಷನ್ ಅಥಾರಿಟಿ SCಗಿದೆ, COನೇ ಮಂಜೂರಿ ಮಾಡ್ತಾರೆ. ಅಲ್ಲಿ ಜಿಲ್ಲಾ ಪಂಚಾಯತ್ COಗೆ 5 ಕೋಟಿ ತನಕ ಅಧಿಕಾರ ಇದೆ. ಹಾಗಾಗಿ ಹಣ ಬರೋದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ಸೂಪರಿಂಟೆಂಡೆಂಟ್ಗೆ ಅತಿ ಶೀಘ್ರದಲ್ಲೇ ಇದನ್ನು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಮಾಡಿ COಗೆ ಮಂಜೂರು ಮಾಡಿ 2,14,00,000 ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸೊ ಅದು ಶೀಘ್ರದಲ್ಲೇ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಓಕೆ, ಶೀಘ್ರದಲ್ಲೇ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಬಿಟ್ಟು ಅಲ್ಲಿಂದ ತಾವು ಅಪ್ರೂವ್ ಮಾಡಿ 2,18,00,000 ಮಾಡಿದ್ರೆ ಅನುಕೂಲ ಆಗ್ತದೆ. ಓಕೆ, ಒಪ್ಪಿಗೆ ನೀಡಿದೆ, ಕೊಡ್ತೇವೆ ಅಂತೇಳಿ ಮೇಲೆ ಈಗಾಗಲೇ ಒಪ್ಪಿಗೆ ನೀಡಿದೆ. ಓಕೆ ಓಕೆ. ಸುರೇಶ್ ಕುಮಾರ್ ಅವರು. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರನ್ನ ಅದರ 97ನೇ ಪ್ರಶ್ನೆಯನ್ನು ಕೇಳಕ್ಕೆ ಇಷ್ಟ. ಮಧುಸ್ವಾಮಿ ಅವರು. ಅಧ್ಯಕ್ಷ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನ ಬಹಳ ವಿವರವಾಗಿ ಫ್ಯಾಕ್ಚುಯಲಿ ಬಹಳ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಆದರೆ ಉತ್ತರದಿಂದ ಕೆಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಕನ್ನಡದಲ್ಲಿ ಒಂದು ಗಾದೆ ಇದೆ ಸಭಾಧ್ಯಕ್ಷರೇ, ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ. ಈ ನ್ಯಾಷನಲ್ ಲಾ ಸ್ಕೂಲ್ಗೆ ನಾವು ಸರ್ಕಾರದಿಂದ 23 ಎಕರೆ ಜಮೀನನ್ನ ಕೊಟ್ಟಿದ್ದೀವಿ. ಕಳೆದ 4 ವರ್ಷದಲ್ಲಿ 22 ಕೋಟಿ ರೂಪಾಯಿ ಕೂಡ ಕೊಟ್ಟಿದ್ದೀವಿ. 2020 ಇಸ್ವಿನಲ್ಲಿ ಒಂದು ಅಮೆಂಡ್ಮೆಂಟ್ ಕೂಡ ನಾವು ತಂದಿದ್ದೀವಿ. ನಮ್ಮ ನಾಡಿನ ವಿದ್ಯಾರ್ಥಿಗಳಿಗೆ 25% ಅಲ್ಲಿ ಕೊಡಬೇಕು ಅಂತ. ಆದ್ರೆ ಉತ್ತರದಲ್ಲೇ ಸಚಿವರು ಹೇಳಿದಂಗೆ ಕಳೆದ 2 ವರ್ಷಗಳ ಅಂದರೆ 21, 22, 23 ಸಾಲಿನ ಅಂಕಿಅಂಶಗಳನ್ನು ಗಮನಿಸಲಾಗಿ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಗೆ ತಿದ್ದುಪಡಿ ಕಾಯ್ದೆ ಅನ್ವಯ ಮೀಸಲಾತಿ ನೀಡಿರುವುದು ಕಂಡು ಬರುವುದಿಲ್ಲ. ಈ ಲಾ ಯೂನಿವರ್ಸಿಟಿ ಏನು ಅಂತ ಅನ್ಕೊಂಡಿದೆ ತನ್ನನ್ನ. ದೇಶದಲ್ಲಿ 24 ಲಾ ಯೂನಿವರ್ಸಿಟಿಗಳಿದೆ. ಬೇರೆ ಎಲ್ಲಾ ಲಾ ಯೂನಿವರ್ಸಿಟಿಗಳಲ್ಲೂ ಕೂಡ ಆಯಾ ರಾಜ್ಯದ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಒಂದು ಅವಕಾಶ ಕೊಟ್ಟು ಆ ಯೂನಿವರ್ಸಿಟಿಯಲ್ಲಿ ಓದಕ್ಕೆ ಒಂದು ಅವಕಾಶ ಕೊಟ್ಟಿರುವಾಗ ನಮ್ಮ ರಾಜ್ಯದ 86ನೇ ಇಸ್ವಿಲಿ ಶುರುವಾದ ಈ ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ಯಾಕೆ ಕೊಡ್ತಾ ಇಲ್ಲ? ಈ ದೃಷ್ಟಿಯಿಂದ ಮಾನ್ಯ ಕಾನೂನು ಸಚಿವರು ಪತ್ರ ಬರೆದಿರೋದು ಕೂಡ ನನ್ನ ಗಮನದಲ್ಲಿದೆ. ಉನ್ನತ ಶಿಕ್ಷಣ ಸಚಿವರು ಗಮನದಲ್ಲೂ ಪತ್ರ ಬರೆದಿರೋ ಗಮನದಲ್ಲಿದೆ. ಅದೇ ಪರಿಣಾಮ ಏನು? ಪರಿಣಾಮ ಏನು ಅನ್ನೋದು ಪ್ರಶ್ನೆ. ನಮ್ಮ ರಾಜ್ಯದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಕನ್ನಡಿಗ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಲಿಕ್ಕೆ ಸರ್ಕಾರ ತುರ್ತಾಗಿ ಏನು ಕ್ರಮ ತಗೊಳ್ಳುತ್ತೆ? ಸರ್, ತಮಗೆ ಗೊತ್ತು, ನಾವು ಈ ಮನೆಯಲ್ಲಿ ಶಾಸನ ತಂದು ಕರ್ನಾಟಕದಲ್ಲಿ 10 ವರ್ಷ ವ್ಯಾಸಂಗ ಮಾಡಿರೋ ಮಕ್ಕಳಿಗೆ 25% ಪ್ರಮಾಣದಲ್ಲಿ ಪ್ರವೇಶಾನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಶಾಸನ ಮಾಡಿದ್ವಿ. ದುರದೃಷ್ಟವಶಾತ್ ಆ ಶಾಸನ ಕರ್ನಾಟಕ ಹೈಕೋರ್ಟ್ ಸ್ಟೇ ಮಾಡ್ತು. ಕರ್ನಾಟಕ ಹೈಕೋರ್ಟ್ ಸ್ಟೇ ಮಾಡಿದ ಮೇಲೆ ನಾವು ಸುಪ್ರೀಂ ಕೋರ್ಟ್ ಮುಂದೆ ಅಪೀಲ್ ಹೋಗಿದ್ದೀವಿ. ಅಪೀಲ್ ಹೋಗಿ ಸಮಯದಲ್ಲಿ ಅವತ್ತಿದ್ದಂಥ ಕರ್ನಾಟಕ CJ ಅವರು, ಅಲ್ಲಿಯ ಜಡ್ಜ್ ಅವರ ಸ್ವಲ್ಪ ಮನಸ್ಸನ್ನು ಅರ್ಥ ಮಾಡಿಕೊಂಡು ಇಲ್ಲೇ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಗೆ ಇದು ಕಾನ್ಫ್ಲಿಕ್ಟ್ ಬೇಡ, 25% ಮೀಸಲಾತಿ ಕೊಟ್ಬಿಡಿ ಅಂತ ಸೂಚನೆ ಕೊಟ್ಟು ಅವ್ರು 25% ಸೂಚನೆಯನ್ನು ಅನುಸರಿಸಿ ಮೀಸಲಾತಿ ಕೊಡ್ತಿದ್ದಾರೆ ಅನ್ನೋ ಭಾವನೆನ ಇಟ್ಕೊಂಡಿದ್ವಿ. ಅವತ್ತಿಂದ ಇವತ್ತರೆಗೂ ಮೀಸಲಾತಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯದ ಮಕ್ಕಳಿಗೆ. ಇದು ಈಗ ನನ್ನ ಗಮನಕ್ಕೆ ಬಂತು. ನಾನು ಬೆಳಗಾವಿ ಸೆಷನ್ನಲ್ಲಿರುವಾಗ ಮತ್ತು ಆ ಟೈಮಲ್ಲಿ ಅವ್ರಿಗೆ ಕಾಗದ ಬರೆದೆ, ನೀವೇನು ಮೀಸಲಾತಿ ಕೊಟ್ಟಿದ್ದೀರಿ ಇದರಲ್ಲಿ ಓಪನ್ ಕ್ಯಾಟಗರಿ ಅಂದರೆ ಜನರಲ್ ಮೆರಿಟಲ್ಲಿ ಬಂದಿರೋ ಮಕ್ಕಳನ್ನು ಸೇರಿಸ್ಕೊಂಡು 25%ಗೆ ಕಂಪಾರ್ಟ್ಮೆಂಟಲೈಸ್ ಮಾಡಿದಿರಿ, ಇದು ತಪ್ಪು. ರಿಸರ್ವೇಷನ್ ಇಸ್ ಡಿಫ್ರೆಂಟ್ ಫ್ರಮ್ ಓಪನ್ ಕಾಂಪಿಟೇಷನ್ ಆರ್ ಜನರಲ್ ಕ್ಯಾಟಗರಿ. ಇದನ್ನು ನೀವು ಕೊಡಬೇಕಾಗಿತ್ತು ಅಂತೇಳಿ ನಾನು ಅವ್ರಿಗೆ ಕಾಗದ ಬರೆದೆ. ನಾನು ಆದಮೇಲೆ ಸನ್ಮಾನ್ಯ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಬರೆದ್ರು. ಬಿಕಾಸ್ ನಾವಿಬ್ಬರು ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ ಇದ್ದೀವಲ್ಲಿ. ಇದು ಮಾಡಿರೋ ತಪ್ಪಾಗಿದೆ, ನೀವು ಕರ್ನಾಟಕದಲ್ಲಿ ಓದಿರೋ ಮಕ್ಕಳಿಗೆ ಕೊಡಲೇಬೇಕು ಅಂತ ಬರೆದಿದ್ದೀವಿ.
ಆತ ಹೇಳ್ಕೆ ಕೊಟ್ಟರು, ಕೋರ್ಟ್ ಸ್ಟೇ ಇದ್ರೂ ನಾನು ಉದಾರವಾಗಿ ಮಾಡಿದ್ದೆ ಅಂತೇಳಿ ಸ್ವಲ್ಪ ನಮ್ಗೆ ಇರಿಟೇಟ್ ಆಯಿತು. ಹಾಗಾಗಿ ನಾವು ಸುಮ್ಮನಾಗಿದ್ವಿ ಸರ್, ಆನೆಸ್ಟ್ಲಿ ಸ್ಪೀಕಿಂಗ್, ಮುಗ್ದೋಯ್ತಲ್ಲ ಅಂತ. ಬಟ್ ಈಗ ನಮ್ಮ ಅಪೀಲನ್ನು ನಾವು ಪ್ರೆಸ್ ಮಾಡಿದ್ದೀವಿ. ಬಹುಶಃ 24th ಸುಪ್ರೀಂ ಕೋರ್ಟ್ ಮುಂದೆ ಅಪೀಲ್ ಇದೆ. ಅತ್ಯಂತ ಒಳ್ಳೆ ಸಮರ್ಥ ಲಾಯರ್ನ ಇಟ್ಬಿಟ್ಟು ನಾವೀಗ ಆ ಕೇಸನ್ನು ನಡೆಸ್ತಾ ಇದ್ದೀವಿ. ದಿಸ್ ಹ್ಯಾಸ್ ಟು ಬಿ ವರ್ಟಿಕಲ್ ರಿಸರ್ವೇಷನ್ ಓನ್ಲಿ. ಆಕಸ್ಮಿಕವಾಗಿರೋ ಯಾವುದೋ ಸಣ್ಣ ಪುಟ್ಟ ದೋಷ ಇಟ್ಕೊಂಡು ಆತ ಮಾತಾಡಿದ್ದಾರೆ, ನಮ್ಮ ಮಕ್ಳಿಗೆ ಕೊಡ್ತಾರೆ ಅವರು. ಅಂದರೆ ಟೋಟಲ್ ಸ್ಟ್ರೆಂತಲ್ಲಿ ಎಷ್ಟಿದ್ಬಿಟ್ರೆ ಮುಗಿದೋಯ್ತು ಅಂತ ಆ ಥರ ಅವ್ರ ವಾದ. ನಾವಿಲ್ಲ, ಅದನ್ನು ಓಪನ್ ಬಿಟ್ಬಿಡಿ, ಜನರಲ್ ಮೆರಿಟ್ ಬಿಟ್ಟು ಕನ್ಸಿಡರ್ ಮಾಡಿ. ಆ ರಿಸರ್ವೇಷನ್ಸ್ ಆರ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಲೈಕ್ ದಟ್ ಅಂತ ಅವರೇ ಮಾಡ್ತಾರೆ. ಈಗ ವುಮನ್ ರಿಸರ್ವೇಷನ್ ಮಾಡ್ಬೇಕಾದ್ರೆ ನೀವೇನು ಮಾಡ್ತೀರಿ? ಎಷ್ಟು ವುಮನ್ ಎಲೆಕ್ಟ್ ಆಗ್ತಾರೆ, ಎಷ್ಟು ವುಮನ್ ಸೆಲೆಕ್ಟ್ ಆಗ್ತಾರೆ, ಅವ್ರು ಇಷ್ಟು % ಇದ್ರೆ ಸಾಕು ಅಂತ ಮಾಡಿದಾರಲ್ಲ. ಹಾಗಾಗಿ ಐ ಗೋ ವಿತ್ ದಟ್ ಕ್ಯಾಟಗರಿ ಅಂತ ಹೇಳಿದರೆ ವಿ ಹೋಪ್ ವಿ ವಿಲ್ ವಿನ್ ದಿ ಕೇಸ್ ಸರ್. ಅಲ್ಲಿ ನಮ್ಗೆ ಒಳ್ಳೆ ಕೇಸ್ ಇದೆ, ನಾವು ಒಳ್ಳೆ ಲಾಯರ್ ಇಟ್ಟಿದ್ದೀವಿ. ನಾವು ಕೂತಿಲ್ಲ ಸರ್, ನಾವು ಇದನ್ನು ಅವತ್ತಿಂದಲೂ ಸೀರಿಯಸ್ ಆಗಿ ಸುಪ್ರೀಂ ಕೋರ್ಟ್ ಮುಂದೆ ತಗೊಂಡೋಗಿ, ಯಾಕೆಂದರೆ ಈ ರಾಜ್ಯದಲ್ಲಿ ಒಂದೇ ಅಲ್ಲ, ರಾಷ್ಟ್ರದಲ್ಲಿ ನ್ಯಾಷನಲ್ ಲಾ ಸ್ಕೂಲ್ಸಲ್ಲಿದೆ, ಎಲ್ಲ ಕಡೆ ಸ್ಟೇಟ್ ರಿಸರ್ವೇಷನ್ ಇದೆ, IITಗಿದೆ, IASಗಿದೆ, ಎಲ್ಲದಕ್ಕಿದೆ, ಏನು ವಿಶೇಷ ಅಲ್ಲ. ಇದು ನಮ್ಮ ಆ್ಯಕ್ಟಲ್ಲಿ ಆಗಿರೋದು. ದಿಸ್ ಈಸ್ ನಾಟ್ ಅನ್ ಇನ್ಸ್ಟಿಟ್ಯೂಷನ್ ಫಾರ್ಮ್ಡ್ ಔಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್. ಇಟ್ ಈಸ್ ಎ ಸ್ಟೇಟ್ ಆ್ಯಕ್ಟ್. ನಾವೇ ನೆಲ ಕೊಡ್ತೀವಿ, ನಾವೇ ಜಲ ಕೊಡ್ತೀವಿ, ನಾವೇ ಪವರ್ ಕೊಡ್ತೀವಿ, ನಮ್ಮ ಮಕ್ಕಳಿಗೆ ಸೀಟೇ ಕೊಡೋಲ್ಲ ಅನ್ನೋದು ಸಹಿಸೋಕ್ಕಾಗಲ್ಲ. ನಾನು ಲಾ ಮಿನಿಸ್ಟರ್ ಆದಮೇಲೆ ಇದನ್ನು ಸೀರಿಯಸ್ ತೊಗೊಂಡು 25% ಕೊಡೋ ಸ್ಥಿತಿನ ನಿರ್ಮಾಣ ಮಾಡಿದ್ದೀನಿ ಸರ್. ಇನ್ನೂ ಏನು ನಮಗೆ 5 ಸೀಟು 6 ಸೀಟು 7 ಸೀಟು ಜನರಲ್ ಪೋಲಲ್ಲಿ ಬಂದವ್ರನ್ನ ಆತ ಆ ಕೆಟಗರಿ ಅಂತ ಹೇಳಿದಾನೆ. ಅದಕ್ಕೆ ವಿರುದ್ಧವಾದ ಹೋರಾಟನ ನಾವು ಮುಂದುವರಿಸಿದ್ದೀವಿ. ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಮಕ್ಕಳಿಗೆ ಏನಾದರೂ ಓಪನ್ ಕೋಟ ಅಂದರೆ ಜನರಲಲ್ಲಿ ಬರದೇ 25% ಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಸುರೇಶ್ ಕುಮಾರ್. ಮನೆಯ ಸಭಾಧ್ಯಕ್ಷರೇ, ಕಾನೂನು ಸಚಿವರದು ಉತ್ತರ ಸರಿಯಾದ ದಾರಿಯಲ್ಲಿದೆ. ಒಂದು ಪ್ರಶ್ನೆ ಬರೋದು, ಈ ಕ್ಲಾಟ್ ಅಂತ ಇದೆ, ಈ ಕ್ಲಾಟ್ ಅಡಿನೇ ಇವೆಲ್ಲನೂ ಕೂಡ ಬರೋದು. ಈ ಕ್ಲಾಟ್ ಒಕ್ಕೂಟದ ಇತರೆ ಯೂನಿವರ್ಸಿಟಿಗಳು, ಅದು ನಾಲ್ಸಾರ್ ಹೈದರಾಬಾದ್ ಇರ್ಬೋದು, ಕೋಲ್ಕತ್ತಾದಿರ್ಬೋದು, ವಿಶಾಖಪಟ್ಟಣಂ, ರಾಯ್ಪುರ, ತಿರುಚರಾಪಳ್ಳಿ, ಇಲ್ಲೆಲ್ಲನೂ ಕೂಡ ಅಖಿಲ ಭಾರತ ವರ್ಗದಲ್ಲಿ ಸಾಮಾನ್ಯ ಮೆರಿಟ್ನಲ್ಲಿ ಪ್ರವೇಶಾತಿಯನ್ನು ಪಡೆಯಲು ಅರ್ಹರಿರುವ ತಮ್ಮ ರಾಜ್ಯದ ವಿದ್ಯಾರ್ಥಿಗಳು ಹೊರತುಪಡಿಸಿ ಇತರ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಸ್ಥಳೀಯ ಮೀಸಲಾತಿಯನ್ನು ನೀಡುವನ್ನು ಪರಿಣಾಮಕಾರಿಯಾಗಿ ಅನುಸರಿಸಲಾಗುತ್ತಿದೆ. ಇದು ಒಂದು ಪ್ರಶ್ನೆ. ಅದು ಎಲ್ಲ ಯೂನಿವರ್ಸಿಟಿಲಿ ಮಾಡ್ದಂಗೆ ಈ ಯೂನಿವರ್ಸಿಟಿಲಿ ಯಾಕೆ ಮಾಡೋದಿಲ್ಲ ಅನ್ನೋ ಒಂದು ಪ್ರಶ್ನೆ. ಇದು ಕೋರ್ಟು, ಒಳ್ಳೆ ಇದು ಏನೋ ಬೆಂಚು, ಒಳ್ಳೆ ಲಾಯರು, ಬೇರೆ ಪ್ರಶ್ನೆ. ನಾನು ಒಂದು ಬಹಳ ಸಿಂಪಲ್ ಒಂದು ಪ್ರಶ್ನೆ ಲಾ ಯೂನಿವರ್ಸಿಟಿ ಲಾ ಮಿನಿಸ್ಟರ್ ಕೇಳ್ತೀರಿ, ಇವ್ರು ಹೀಗೆ ಮುಂದುವರೆದ್ರೆ ವಿಲ್ ದ ಗೌರ್ಮೆಂಟ್ ಟೇಕ್ ಎ ಡಿಸಿಷನ್, ಇನ್ಮೇಲೆ ಅನುದಾನವನ್ನ ನಾವು ನಿಲ್ಲಿಸ್ತೀವಿ, ನಮ್ಮ ಮಕ್ಕಳಿಗೆ ಸೀಟ್ ಕೊಡದೇ ಅನುದಾನವನ್ನ ನಿಲ್ಲಿಸ್ತೀವಿ. ಈಗ ಒಂದು ಒಳ್ಳೆ ಡಿಸಿಷನ್, ಇನ್ನು ಲ್ಯಾಂಡ್ ಹೆಚ್ಚುವರಿ ಬೇಕು ಅಂತ ಕೇಳಿದ್ರು, ಅದು ಅಗತ್ಯ ಇಲ್ಲ, ಅವ್ರ ಹತ್ರ ಇರೋದೇ ಲ್ಯಾಂಡ್ ಸಾಕು ಅಂತ ಹೇಳಿದ್ದಾರೆ. ಗ್ರಾಂಟನ್ನು ಕೂಡ ನಾವು ನಿಲ್ಲಿಸಿ ನಮ್ಮ ಮಕ್ಕಳಿಗೆ ಅವಕಾಶ ಕೊಡ್ಸಕ್ಕೆ ನಾವೇ ಕ್ರಮ ತಗೊಳ್ತೀವ. ಓಕೆ, ಈ ಬೋಪಯ್ಯ ಅವರು ಒಂದೇ ನಿಮಿಷ ಮಾಧುಸ್ವಾಮಿ. ಬೋಪಯ್ಯ ಅವರೇನು? ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತೇನು ಈ ಒಂದು ಸೆಂಟ್ರಲ್ ಸ್ಕೂಲ್ ಆಫ್ ಲಾ, ಅದಕ್ಕೆ ಮೊದಲು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮು ಅಲ್ಲಿ ಯಾರು ಪಾಸ್ ಆಗ್ತಿದ್ರು, ಆಮೇಲೆ ಇಲ್ಲೇ ಬಿಲ್ ತಂದು 25% ಸಾಕಷ್ಟು ಚರ್ಚೆ ಆದ ಮೇಲೆ 25% ರಿಸರ್ವೇಷನ್ ಕರ್ನಾಟಕಕ್ಕೆ. ಆದರೆ ಉತ್ತರದಲ್ಲಿ ಅವರು ಮಾಡಿದ್ದು ಹಾಗೇನೆ. ಏನು ಆಲ್ ಇಂಡಿಯಾ ಮೆರಿಟಲ್ಲಿ ಕರ್ನಾಟಕದವರು ಸೆಲೆಕ್ಟ್ ಆಗಿದ್ದಾರೆ, ಅದನ್ನು ಈ 25%ಗೂ ಸೇರಿಸ್ಬಿಟ್ಟಿದ್ದಾರೆ. ಅದು ತಪ್ಪು. ಅದಕ್ಕೆ ಸಮರ್ಪಕವಾಗಿ ಹೇಳಿದ್ದಾರೆ. ಅಂದರೆ ಎಲ್ಲವೂ ನಮ್ಮದೇ, ಅವರು ಆ್ಯಸ್ ಇಫ್ ನಮ್ಮ ಕರ್ನಾಟಕ ಸರ್ಕಾರದ ಗ್ರೌಂಡ್ ಇದರಲ್ಲಿ ಅವರು ಕಂಟ್ರೋಲ್ಲೇ ಇಲ್ವೋ ಅನ್ನೋ ವರ್ತನೆ ಅವ್ರದ್ದಿದೆ. ಇದನ್ನ ಸರಿ ಮಾಡಿ ಇರುವಂಥದ್ದು ಬೇರೆ ವಿಚಾರ. ಅಧ್ಯಕ್ಷರೇ, ಮಾನ್ಯ ಸುರೇಶ್ ಕುಮಾರ್ ಅವರ ಆಗ್ರಹಕ್ಕೆ ನಂದು ಬೆಂಬಲ ಇದೆ, ಅವರ ಭಾವನೆಗೆ ನಂದು ಸಂಪೂರ್ಣ ಸಹಮತ ಇದೆ. ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ತಾವು ಕಾನೂನು ಸಚಿವರಾಗಿದ್ರಿ, ಬಹುಶಃ ತಾವೂ ಸಹ ಈ ಆಡಳಿತ ಮಂಡಳಿಯಲ್ಲಿ ತಾವು ಸಹ ಸದಸ್ಯರಾಗಿದ್ರಿ. ಅವರೊಂದು ಪ್ರಶ್ನೆ ಎತ್ತಿದ್ರು, ಬೇರೆ ನ್ಯಾಷನಲ್ ಲಾ ಸ್ಕೂಲ್ಗಳಲ್ಲಿ ಕೊಡ್ತಾ ಇದ್ದಾರೆ, ನಮ್ಮಲ್ಲಿ ಯಾಕೆ ಅನುಸರಣೆ ಮಾಡ್ತಾ ಇಲ್ಲ ಅಂತ. ನಮ್ಮದು ಮೊದಲನೇ ಲಾ ಸ್ಕೂಲ್ ಅಧ್ಯಕ್ಷರೇ. ಸೊ ನಾವೇ ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿಕೊಟ್ಟಿದ್ವಿ ಫಸ್ಟ್, ಬಹಳ ಹಿಂದೆ. ನಾವು ಮಾಡಿಕೊಟ್ಟಾಗ ಈ ಆಲೋಚನೆಗಳು ಇರಲಿಲ್ಲ. ತದನಂತರ ಲಾ ಸ್ಕೂಲುಗಳಾದಾಗ ಆಗ್ಲಿಂದಾನೇ ಆರಂಭದಲ್ಲೇ ಅವರು ಸೇರಿಸ್ಬಿಟ್ರು ಕಾನೂನಲ್ಲಿ.
ನಾವು ಆವಾಗ ಮಾಡಿದಾಗ ಈ ಆಲೋಚನೆ ಇರಲಿಲ್ಲ, ನಾವು ಸೇರಿಸ್ಲಿಕ್ಕೆ ಆಗಲಿಲ್ಲ. ಬೇರೆಯವರು ನಮ್ಮ ಅನುಭವ ನೋಡಿಕೊಂಡು ವಿಧೇಯಕ ಮಂಡಿಸೋವಾಗ್ಲೇನೆ ಅದರಲ್ಲಿ ಇವುಗಳನ್ನೆಲ್ಲ ಸೇರಿಸ್ಕೊಂಡು ಮಾಡಿದ್ರು. ಹಂಗಾಗಿ ಅಲ್ಲಿ ಸ್ಮೂತ್ ಪ್ಯಾಸೇಜ್ ಆಯ್ತು. ಅಲ್ಲ, ಇಲ್ಲೂ ನಾವು ಮಾಡಿದ್ವಿ, ಆಮೇಲೆ ಮಾಡಿದೀವಿ. ನಾವು ತದನಂತರ ಸೇರಿಸ್ಲಿಕ್ಕೆ ಹೋದಾಗ ಅಲ್ಲಿ ಇಲ್ಲಿ ಸ್ವಲ್ಪ ಕೆಲವು ವಿಚಾರ ನಾವು ಮುಕ್ತವಾಗಿ ಮಾತಾಡೋದು ಬಹುಶಃ ಸೂಕ್ತ ಅಲ್ಲ. ಸ್ವಲ್ಪ ಸೆನ್ಸಿಟಿವ್ ಇದೆ ಮ್ಯಾಟರ್. ಇದು ಬೋರ್ಡ್ ಆಫ್ ಏನು ಮ್ಯಾನೇಜ್ಮೆಂಟಿಗೆ ಮುಖ್ಯಸ್ಥರು ಯಾರಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ಸ್ವಲ್ಪ ಈಗ ಬಹುಶಃ ಸರ್ಕಾರ ತಗೊಂಡಿರೋ ಹೆಜ್ಜೆ ಸರಿ ಇದೆ. ಸಂಧಾನ ಮಾತುಕತೆ ಈ ಮೂಲಕ ಬಗೆಹರಿಸೋದು ಒಳ್ಳೆಯದು. ನಾವು ಎಲ್ಲೋ ಒಂದು ಕಡೆ ಅನುದಾನ ತಡೆ ಹಿಡಿತೀವಿ ಅಂತ ಹೇಳಿದ್ರೆ ಬಹುಶಃ ಇನ್ನೊಂದು ರೀತಿ ಹೋಗುತ್ತೆ. ಆದ್ರೆ ನಮ್ಮ ಮಕ್ಕಳಿಗೆ ಸಿಗ್ಬೇಕು ಸುರೇಶ್ ಕುಮಾರ್ ಅವರ ಆಗ್ರಹ 100% ನಮ್ಮ ಅದಕ್ಕೆ ಬೆಂಬಲ ಇದೆ. ರಾಜೀವ್, ಬಟ್ ಸ್ವಲ್ಪ ಕಾನ್ಶಿಯಸ್ ಆಗಿ ಅಪ್ರೋಚ್ ಮಾಡೋದು. ಒಂದೇ ನಿಮಿಷ, ಮಕ್ಕಳಿಗೆ ನ್ಯಾಯ ಸಿಗಬೇಕು. ರಾಜೀವ್ ಏನೋ ಒಂಚೂರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಲಾ ಮಿನಿಸ್ಟರ್ ಕೊಟ್ಟಿರುವಂತಹ ಉತ್ತರ ಸ್ವಲ್ಪ ಮಟ್ಟಿಗೆ ತೃಪ್ತಿದಾಯಕವಾಗಿದೆ. ಸನ್ಮಾನ್ಯ ಸುರೇಶ್ ಕುಮಾರ್ ಅವರ ಕಳಕಳಿ ಏನು ಅಂದರೆ, ಕರ್ನಾಟಕದ ಮಕ್ಕಳಿಗೆ, ಕನ್ನಡಿಗರಿಗೆ ಏನು ಕೊಡಿಸ್ಲಿಕ್ಕೆ, ನ್ಯಾಯ ಕೊಡಿಸ್ಲಿಕ್ಕೆ ಈ ಸದನ ಏನು ತೀರ್ಮಾನ ಮಾಡಿದೆ ಅದನ್ನು ಎತ್ತಿ ಹಿಡಿಬೇಕು. ಗವರ್ನಿಂಗ್ ಕೌನ್ಸಿಲಲ್ಲಿ ಲಾ ಮಿನಿಸ್ಟ್ರಿ ಇರೋದಕ್ಕಾಗಿ ನಾನು ತಮ್ಮ ಮೂಲಕ ಒತ್ತಾಯ ಮಾಡುವಂಥದ್ದು, ನಾವು ಯಾವತ್ತು ಲಾ ಇಲ್ಲಿಂದ ಪಾಸ್ ಮಾಡಿದ್ದೀವಿ 25% ರಿಸರ್ವೇಷನ್ ಇಲ್ಲಿ ಕನ್ನಡಿಗರಿಗೆ ಕೊಡಬೇಕು ಕರ್ನಾಟಕದ ಮಕ್ಕಳಿಗೆ ಅಂತ, ಅದನ್ನ ಇನ್ನು ಮುಂದೆ ಕೊಟ್ಟರು ಕೂಡ ರೆಟ್ರೋಸ್ಪೆಕ್ಟಿವ್ ಆಗಿ ತರಬೇಕು ಅನ್ನೋದು ಒಂದು ಪಾಯಿಂಟ್. ಎರಡನೇದು, ಯಾಕಂದ್ರೆ ಯಾವ ಡೇಟಿಗೆ ನಾವು ಪಾಸ್ ಮಾಡಿದೀವಿ ಅವತ್ತಿಂದ ರಿಸರ್ವೇಶನ್ ಕೊಡ್ಬೇಕಾಗತ್ತ ಅವ್ರು ನಮ್ಗೆ. ಅದು ಹೆಂಗ್ ಕೊಡ್ಲಿಕ್ಕೆ ಬರುತ್ತೆ? ಅಲ್ಲಿಗೆ ಬ್ಯಾಚ್ ಎಲ್ಲ ಪಾಸ್ ಆಗಿ ಹೋಗಿರುತ್ತೆ. ಅದು ರಾಜ್ಯ ನಾವು ಪಾಸ್ ಮಾಡಿದ ಮೇಲೆ ಅವ್ರ ಮೇಲೆ ಆಗೋದಿಲ್ಲ ಅದನ್ನು ಕೊಡಬೇಕು ಅನ್ನುವಂಥದ್ದು ಅವ್ರ ಮಧುಸ್ವಾಮಿ ಅವರು. ಹಾಗಾಗಿ ಅದನ್ನು ಪರಿಶೀಲನೆ ಮಾಡ್ಬೇಕಂತ ನಾನು ಒತ್ತಾಯ ಮಾಡ್ತೀನಿ. ನಾನು ಸೂಕ್ಷ್ಮವಾಗಿ ಹೇಳಿದೆ, ದಿ ವೆರಿ ಲಾ ವಾಸ್ ಸ್ಟೇಡ್ ಬೈ ಹೈಕೋರ್ಟ್ ಆಫ್ ಕರ್ನಾಟಕ. ಹೈಕೋರ್ಟ್ ಆಫ್ ಕರ್ನಾಟಕ ಲಾನ ಸ್ಟೇ ಮಾಡಿದ್ರಿಂದ ನಮಗೆ ಈ ಸ್ಥಿತಿ ಉದ್ಭವ ಆಯಿತು. ಅಪೀಲಲ್ಲಿ